ಹರುಷವಲ್ಲದೆ ಇನ್ನೇನು ಹೇಳಿ. ಪೂರ್ಣ ಸಮಾಧಾನ ಬದುಕಿಗೆ ಯಾವಾಗ ಸಿಗುತ್ತದೆಯೋ ಆವಾಗ ತಾನಿಷ್ಟು ಮಾಡಿದ್ದು ಕೂಡ ಸಾರ್ಥಕವಾಯಿತು. ಧನ್ಯತಾಭಾವ. ದ್ವಾರಾವತಿಯ ಬಲರಾಮನಿಗೂ ಕೂಡ ಆ ಸಂತೋಷ ಯಾವತ್ತೂ ಇರುವಂತಹದ್ದು. ಅಧಿಕಾರವನ್ನು ಯಾರು ಏರಿದ್ರೆ ಜನರಿಗೆ ಒಳ್ಳೆಯದಾಗುತ್ತದ, ಅದು ಒಳ್ಳೆಯ ಆಡಳಿತ ಅಂತ ಲೆಕ್ಕ. ಹೌದೌದು. ಹಕ್ಕಿನಿಂದಲೇ ಅರಸೊತ್ತಿಗೆಯ ಪೀಠವನ್ನು ಏರಿ ಮೆರೆದಂತಹ ಎಷ್ಟು ಮಂದಿ ರಾಜರು ಸ್ವತಃ ದುಷ್ಕರ್ಮಿಗಳಾಗಿದ್ದುಕೊಂಡು ಪ್ರಜಾಪೀಡಕರಾಗಿದ್ದದ್ದು ನಮ್ಮ ಇತಿಹಾಸದಲ್ಲಿ ನಮಗೆ ಕಾಣುವುದಕ್ಕೆ ಸಿಗುವುದಿಲ್ಲ. ಹಾಗಾದ್ರೆ ಅವರಿಗೆಲ್ಲ ಚಕ್ರವರ್ತಿತ್ವದ ಅಧಿಕಾರ ಇತ್ತು, ಆದರೂ ಮಾಡಿದ್ದು ಹಾಗಲ್ವೇ? ಆದರೆ ಜನ್ಮತಃ ಆ ಅಧಿಕಾರವನ್ನು ಕಳೆದುಕೊಂಡಂತಹ ಯಾದವರಲ್ಲಿ ಬಲರಾಮಕೃಷ್ಣರು ಈ ಬಗೆಯದಾಗಿ ಸಾಧನೆಯನ್ನು ಮಾಡಿ ತಾವು ಸ್ವತಃ ರತ್ನಪೀಠವನ್ನು ಏರಿ ಕುಳಿತುಕೊಳ್ಳುವಂತಹ ಯೋಗ್ಯತೆಯನ್ನು ಹೊಂದಿಕೊಂಡಿದ್ದಾರೆ. ಇದು ಸ್ವಯಾರ್ಜಿತವಾದಂತಹ ಸಾಧನೆ. ಇದನ್ನು ಒಪ್ಪಿಕೊಂಡ್ರು, ಯಾಕಂದ್ರೆ ಅವರಿಗೆ ನೆಮ್ಮದಿ ಉಂಟು. ನಮ್ಮ ಯಾದವರಿಗೆ ಹಿಂದಿರುವಂತಹ ಸುಖ ಹಿಂದೆ ಎಲ್ಲಿ ಇತ್ತು? ಕಂಸನಂತಹ ದುಷ್ಕರ್ಮಿಯ ಆಡಳಿತದಲ್ಲಿ ಬೆಂದವರು ನೊಂದವರಲ್ವೇ? ಅಂಥಲ್ಲಿ ಆ ದುಷ್ಟ ಆಡಳಿತವನ್ನು ಕೆಳಗೆ ಹಾಕಿ ಉಗ್ರಸೇನನನ್ನು ಮತ್ತೆ ಪಟ್ಟದಲ್ಲಿ ಕುಳ್ಳಿರಿಸಿತು. ಅಲ್ಲಿ ದುಡಿದವರು ನಾವು ಅಣ್ಣ ತಮ್ಮಂದಿರು ಬಲರಾಮಕೃಷ್ಣರು ಹೌದಾದ್ರು ಅಧಿಕಾರವನ್ನು ಬಯಸಿದವರಲ್ಲ. ಪೀಠ ನಮಗೆ ಬೇಡ, ಆದರೂ ಪ್ರತ್ಯೇಕವಾಗಿ ದ್ವಾರಾವತಿಯಲ್ಲಿ ನಮ್ಮದೇ ಆದಂತಹ ನಗರ ನಿರ್ಮಾಣ ಮಾಡಿಕೊಂಡು ಅಲ್ಲಿ ನಮ್ಮವರೊಂದಿಗೆ ಸುಖದಿಂದ ಬಾಳುತ್ತಾ ಇದ್ದೇವೆ. ಅಂತಹ ಸಾಮರಸ್ಯ ನಮ್ಮ ಇರುವರಲ್ಲಿಯೂ ಉಂಟು. ಕೃಷ್ಣನಲ್ಲಿ ಚತುರತೆ, ಸೂಕ್ಷ್ಮವಾದಂತಹ ಬುದ್ಧಿಮತ್ತೆ, ಅದಕ್ಕೆ ಪೂರಕವಾದಂತಹ ಬಲ ನನ್ನಲ್ಲುಂಟು. ಬಲರಾಮನ ಬಲ, ಕೃಷ್ಣನ ಬುದ್ಧಿಮತ್ತೆ. ಕೃಷ್ಣ ಆಕರ್ಷಿಸ್ತಾನೆ. ಅವನ ಕೈಯ ಆಯುಧವೇ ವೇಣು, ಕೊಳಲು. ಮಧುರ ನಾದದಿಂದಲೇ ಆಕರ್ಷಿಸ್ತಾನೆ. ಒಳ್ಳೆಯವರಿಗಾದೀತದು. ಜನ ಎರಡು ವರ್ಗದವರಿಲ್ವೋ ಸಮಾಜದಲ್ಲಿ? ಕೆಲವರಿಗೆ ಸಮಾಧಾನದ ಮಾತು ಹೇಳಿದ್ರೆ ಬರ್ತಾರೆ, ಕರೀಬಹುದು, ಹೇಳಿದ್ದನ್ನು ಕೇಳ್ತಾರೆ. ಇನ್ನು ಕೆಲವರಿಗೆ ಪೆಟ್ಟೇ ಆಗಬೇಕು. ಅದಕ್ಕೆ ನಾನು ನಿತ್ಯನೋ ಮತ್ತೆ ಹೊಡಿಬೇಕು ಅಂತಿಲ್ಲ. ಆದ್ದರಿಂದಲೇ ಬಲರಾಮ, ಬಲದೇವ, ಬಲಭದ್ರ ಏನು 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 ಅಂತ ಗೊತ್ತಾಗಲಿಲ್ಲ. ಅದನ್ನು ಪೂರ್ತಿಯಾಗಿ ಹೇಳಬಾರದು. ಯೋಗಿಗಳು ಹೇಳುವುದಿಲ್ವಾ? ಯತ್ರ ವಾಚ ನ ನಿವರ್ತಂತೆ. ನನ್ನ ತಮ್ಮ ಕೃಷ್ಣನ ಬಗ್ಗೆ ಹೇಳುವುದನ್ನೇ. ಕೃಷ್ಣ ಏನು, ಕೃಷ್ಣ ಏನು ಕಂಡವರಿಲ್ಲ. ಅಲ್ಲಿ ಮಾತು ಹಿಂತಿರುಗುತ್ತದೆ, ಕೊನೆ ಮುಟ್ಟುವುದಿಲ್ಲ. ಹಾಗೆ ಬಲರಾಮನು ಕೂಡ ಏನು ಹೇಳುವುದಕ್ಕೂ ಹೊರಡಬಾರದು. ಆವಾಗ ಯತ್ರ ವಾಚಾನ ನಿವರ್ತಂತೆ. ಈ ಬಗೆಯದಾದಂತಹ ಸಾಮರಸ್ಯ ಕೃಷ್ಣನಲ್ಲಿಯೂ ಇದೆ, ನನ್ನಲ್ಲಿಯೂ ಇದೆ. ಆದ್ದರಿಂದ ಕೃಷ್ಣ ಬಲರಾಮರ ಒಟ್ಟಿನ ಆಡಳಿತ ಸುವ್ಯವಸ್ಥಿತವಾಗಿ ದ್ವಾರಾವತಿಯಲ್ಲಿ ನಡೆಯುತ್ತಾ ಉಂಟು. ಹಿರಿಯಣ್ಣನಾಗಿ ಎಲ್ಲ ವ್ಯವಹಾರವನ್ನು, ಎಲ್ಲ ವ್ಯವಸ್ಥೆಯನ್ನು ನಾನೇ ನೋಡಿಕೊಳ್ಳುವುದು. ಹಾಗಾಗಿ ನನ್ನ ಮಾತೆ ಕೊನೆಯದು. ನಾನು ಮುಂದೆ ಅಂತಾದ್ರೆ ಉಳಿದವರೆಲ್ಲ ಸಣ್ಣಗೆ ಆಗುತ್ತಾರೆ. ಎಲ್ಲರೂ ಪೂಜಿಸುವ ಕೃಷ್ಣನು ಕೂಡ ನನ್ನ ಮುಂಭಾಗದಲ್ಲಿ ಬಂದು ಕೈ ಮುಗಿಯುವುದೇ ಅಲ್ವೇ? ಆದ್ದರಿಂದ ಕೃಷ್ಣನನ್ನು ಎಲ್ಲರೂ ದೇವರು ಅಂತ ಹೇಳಿದ್ರು. ಆ ದೇವರು ಕೃಷ್ಣನೇ ಬಂದು ನಮಸ್ಕರಿಸುವ ಅಣ್ಣ ನಾನು. ದೇವರ ಅಣ್ಣ ನಾನಾಗಿದ್ದೇನಲ್ಲ, ಅವನೇ ನನ್ನನ್ನು ಹೇಳುವುದು ಹಾಗೆ ಅಣ್ಣ ದೇವ ಅಂತ. ಇದಕ್ಕಿಂತ ಸುಖ ಇನ್ನೇನು ಬೇಕು? ಎಲ್ಲವರಿಗೂ ಬೇಕಾದ್ದನ್ನು ಕೊಟ್ಟಿದ್ದೇವೆ, ನಾವೂ ಬೇಕಾದಂತಹ ಆನಂದವನ್ನು ಅನುಭವಿಸ್ತೇವೆ. ಸಮಸ್ಯೆ ಏನೂ ಇಲ್ಲ ನಮ್ಮಲ್ಲಿ. ಆದ್ರೂ ಇದು ನಿತ್ಯದ ಕಾರ್ಯಕ್ರಮ. ಒಮ್ಮೆ ಬಂದು ಒಡ್ಡೋಲಗೆ ಚಾವಡಿಯಲ್ಲಿ ಕುಳಿತುಕೊಳ್ಳುವಂತಹದ್ದು. ಬಂದಿರುವವರೆಲ್ಲ ಬಂದಿದ್ದಾರೋ ಅಂತ ನೋಡುವುದು. ಎಲ್ಲರೂ ಬರ್ತಾರೆ,
ಬಂದಿದ್ದಾರೋ ಅಂತ ಒಮ್ಮೆ ಕೇಳುವುದಕ್ಕೂ, ಎಲ್ಲರೂ ಬಂದಿದ್ದಾರೆ ಅಂತ ನಮ್ಮ ಹೊಗಳು ಭಟ್ಟರು ಹೇಳುವುದಕ್ಕೂ ಉಂಟು. ಅವರೆಲ್ಲ ಬಂದ ಮೇಲೆಯೇ ನಾವು ಬರುವುದು. ಇಲ್ವಾದ್ರೆ ಬಂದ ಮೇಲೆ ಯಾರ್ಯಾರು ಅಂತ ಕಾಯಬೇಕಾಗುತ್ತದೆ. ಎಲ್ಲರೂ ಬಂದಿದ್ದಾರೆ ಅಂತ ಒಳಗೆ ಸುದ್ದಿ ಬಂದ ಮೇಲೆ ರಾಜ್ಯಸಭೆಯನ್ನು ಪ್ರವೇಶಿಸಬಹುದೇ ಅಂತ ಕೇಳಿ ಮತ್ತೆ ನಾವು ಬರುವುದು. ಹೀಗೆ ಒಡ್ಡೋಲಗವನ್ನು ಇಂದೂ ಕೂಡ ಕೊಟ್ಟಿದ್ದೇನೆ. ಎಲ್ಲ ಆಯ್ತಲ್ಲ, ಕೊಟ್ಟದ್ದಾಯಿತು, ಇನ್ನು ಮುಗಿಸುವುದು ಆಯಿತು, ಬೇರೇನು ವ್ಯವಹಾರ ಇಲ್ಲ. ದೂರದಲ್ಲೇನದು, ಸಾರಿ ಬಂದಡಿ ಗಭಿನಮಿಸಿ ಗಭಿನಮಿಸಿ ಪೂರಿತೋಷದಿ ಪೀಠವಿತ್ತು ಪೂಜಿಸುತ್ತಾಗ ಸ್ವಾರಿಯಾಗಮನವೇನು ಸ್ವಾರಿಯಾಗಮನವೇನು ಚಾವಡಿ ಎತ್ತಲೇ ನಡೆದು ಬರ್ತಾ ಇದ್ದಾರಲ್ಲ, ಬೆಳಕಿನ ಪುಂಜವೇ ಈ ಕಡೆಗೆ ಬರುವ ಹಾಗೆ. ಸ್ವಾಮಿ ನಿಲ್ಲಿ ನಿಲ್ಲಿ ನಿಲ್ಲಿ, ಒಂದು ಹೆಜ್ಜೆಯೂ ಮುಂದಡಿ ಇಡಬಾರದು. ಯಾವಾಗ ನಿಮ್ಮಂತಹ ಮಹಾತ್ಮರು ವ್ರತಿಗಳು ಬಂದಿದ್ದೀರಿ ಅಂತ ಗೊತ್ತಾಗಿದೆಯೋ ಆ ಕ್ಷಣಕ್ಕೆ ಗೃಹಸ್ಥನಾದವ ಜಾಗೃತನಾಗಬೇಕು. ಇದು ನಮ್ಮ ಶಾಸ್ತ್ರ ಹೇಳುವಂತಹದ್ದು. ಬಂದಂತಹ ಅತಿಥಿಗೆ ಅಭ್ಯುತ್ಥಾನವೇ ಮೊದಲ ಗೌರವ. ಯಾರು ತನಗಿಂತ ಹಿರಿಯರು ಗುರುಸ್ಥಾನದಲ್ಲಿರುವವರನ್ನು ಕಂಡು ತಾನು ಕುಳಿತಿರುವಂತಹ ಪೀಠದಿಂದ ಎದ್ದು ನಿಲ್ಲುವುದಿಲ್ಲ, ಅವನ ಆಯುಸ್ಸು ಕಡಿಮೆ ಆಗುತ್ತದೆ ಅಂತ ಹೇಳ್ತಾರೆ. ನನಗಿಷ್ಟು ಬೇಗನೆ ಸಾಯುವುದಕ್ಕೆ ಮನಸ್ಸಿಲ್ಲ. ತಕ್ಷಣ ಈ ಭದ್ರಪೀಠದಿಂದ ಎದ್ದು ನಿಂತಿದ್ದೇನೆ. ಸ್ವಾಮಿ, ನಮ್ಮ ಕಡೆಗೆ ನಡೆದು ಬಂದಿದ್ದೇನೆ. ಯಾದವೋತ್ತಮನಾದಂತಹ ಈ ಬಲರಾಮನ ಸಾಷ್ಟಾಂಗ ನಮಸ್ಕಾರವನ್ನು ಸ್ವೀಕರಿಸಬೇಕು ಮೊದಲಿಗೆ. ನಾರಾಯಣ, ನಾನು ನಮಸ್ಕಾರ ಮಾಡಿದ್ದೆ ಇವರಿಗೆ. ಓ, ನಾರದ ಮಹಾಮುನಿಗಳಲ್ವೇ? ಇವರ ಬಾಯಿಯಿಂದಲೂ ಬರುವುದದುವೆ. ಆ ಕೈಯಲ್ಲಿ ಹಿಡಿದುಕೊಂಡಿರುವಂತಹ ದೊಡ್ಡದಾದಂತಹ ತಂಬೂರಿ ಇಲ್ವೇ, ಅದರಿಂದಲೂ ಬರುವುದು ಅದುವೇ ಅಲ್ವೇ? ಏನು ಸ್ವಾಮಿ ಅದಕ್ಕೆ ಹೆಸರು? ಮಹತಿ, ಮಹತ್ತತ್ವ ಅಂತ ನಾವು ಕೇಳಿದ್ದೇವೆ ನಮ್ಮ ಗುರುಗಳು ಹೇಳುವುದನ್ನು ಗುರುಕುಲದಲ್ಲಿ ಪಾಠ ಮಾಡುವಾಗ. ಈ ಮಹತ್ತತ್ವ ಎನ್ನುವುದು ಕಣ್ಣಿಗೆ ಕಾಣುವುದಕ್ಕೆ ಸಿಗುವುದಲ್ಲವಂತೆ, ಕೇವಲ ಅನುಭವಿಸಬೇಕಂತೆ. ಹಾಗಾದ್ರೆ ನಿಮ್ಮ ಮಹತಿ ಎನ್ನುವ ಈ ವೀಣೆ ಆ ಮಹತ್ತತ್ವವನ್ನು ಪ್ರತಿಪಾದಿಸುವಂತಹದ್ದೇ ಅಲ್ಲವೇ? ಅದಕ್ಕೆ ನಾರಾಯಣ ಎನ್ನುವ ಹಾಗೆ ಇನ್ನೊಂದು ಹೆಸರಂತೆ. ಆದ್ದರಿಂದ ನಿಮ್ಮ ಮಹತಿಯ ನಾದ, ನಿಮ್ಮ ತುಟಿಯಿಂದ ಹೊರಡುವ ಆ ನಾಮ ಹೇಗೆ ಸೇರಿತು ಸ್ವಾಮಿ? ನೀವು ದೊಡ್ಡವರಲ್ವೇ? ಹಾಗಾಗಿ ಕೊಟ್ಟ ನಮಸ್ಕಾರವನ್ನು ಕೂಡ ನಾರಾಯಣ ಸ್ವಾಮಿ, ಸಂತೋಷವಾಯಿತು, ಇನ್ನು ಬರಬೇಕು. ಹಾಗೆಯೇ ಅಲ್ಲ, ನನ್ನ ಬಲಗೈಯನ್ನು ಮುಂದೆ ಮಾಡಿದ್ದೇನೆ ಸ್ವಾಮಿ, ತಮ್ಮ ಬಲಗೈಯನ್ನು ನನ್ನ ಬಲಗೈಯ ಮೇಲಿಡಬೇಕು. ನಿಮ್ಮ ಕೈ ಹಿಡಿದು ನಾನು ನಿಧಾನವಾಗಿ ನಡೆಸಿಕೊಂಡು ಬರಬೇಕು ಸ್ವಾಮಿ. ಬಂದ ಮೇಲೆ ಸ್ವಾಮಿ, ನಮ್ಮ ಸಭಾಸ್ಥಾನದಲ್ಲಿ ಎಲ್ಲರೂ ಎದ್ದು ನಿಂತಿದ್ದಾರೆ. ನಿಮ್ಮ ಆಗಮನದ ಸಂತೋಷಕ್ಕೆ ಮಾತ್ರವಲ್ಲ, ನಿಮಗವರೆಲ್ಲ ಸಾಮೂಹಿಕವಾಗಿ ತೋರಿಸುವಂತಹ ಗೌರವವೂ ಹೌದದು. ಅವರು ಕುಳಿತುಕೊಳ್ಳಬೇಕು ಅಂತಾದ್ರೆ ಮೊದಲು ನೀವು ಆಸೀನರಾಗಬೇಕು. ಇದು ಈ ಸ್ವರ್ಣಪೀಠ ಸ್ವಾಮಿ, ಈ ಸ್ವರ್ಣಪೀಠವನ್ನೇರಿಕೊಳ್ಬೇಕು. ಸ್ವಾಮಿ ನಾರದ ಮಹರ್ಷಿಗಳೇ, ಗೃಹಸ್ಥ ಧರ್ಮದಂತೆ ಈ ಬಲರಾಮ ಬಂದಂತಹ ನಾರದ ಮಹರ್ಷಿಗಳನ್ನು ಷೋಡಶೋಪಚಾರದಿಂದ ಪೂಜಿಸುವುದಕ್ಕೆ ಯೋಗ್ಯರು ಹೌದಾದರೂ ಆಗಮಿಸಿದಂತಹ ಅತಿಥಿ ಎನ್ನುವ ನೆಲೆಯಲ್ಲಿ ಪಂಚೋಪಚಾರದಿಂದ ಸ್ವಾಗತಿಸ್ತಾ ಇದ್ದೇನೆ.
ಆಸೀನರಾದಿರಷ್ಟೇ ಸ್ವಾಮಿ, ನನ್ನ ಅರ್ಘ್ಯ, ನನ್ನ ಪಾದ್ಯ, ನನ್ನ ಆರತಿ, ನನ್ನ ಮಧುಪರ್ಕ ಇದನ್ನು ಸ್ವೀಕರಿಸಿದ್ರಷ್ಟೇ ಸ್ವಾಮಿ. ಏನು ಆಮೇಲೆ ತೊಡಗಲೇ ಸ್ವಾಮಿ. ಏನು ಈವರೆಗೆ ಮಾಡಿದ್ದು ಪೂಜೆ ಸ್ವಾಮಿ. ನಾರದ ಮಹರ್ಷಿಗಳು ತಾವಾಗಿ ಬರುವುದು, ಕರೆದು ಬರುವವರಲ್ಲ. ಬರಬೇಕು ಅಂತಾದ್ರೆ ಕರೆಯುವುದೇ ಬೇಡ. ಹಾಗೆ ನೀವು ನಮ್ಮಲ್ಲಿಗೆ ಆಗಮಿಸಿದ್ದೀರಿ ಸ್ವಾಮಿ. ನನ್ನ ಧರ್ಮದಂತೆ ನಿಮ್ಮನ್ನು ಪೂಜಿಸಿದ್ದೇನೆ, ಸ್ವಾಗತಿಸಿದ್ದೇನೆ, ಕೊಳ್ಳಿರಿಸಿದ್ದೇನೆ. ಆಮೇಲೆ ಒಬ್ಬ ಲೌಕಿಕನಾಗಿಯೇ ನಾನು ಪ್ರಶ್ನಿಸಬೇಡುವೆ. ಹಾಗೆ ಬರಬಾರದ, ಬರುವುದಿಲ್ಲ ಎನ್ನುವ ನಾರದರ ಈ ಕ್ಷಣ ನನ್ನ ಸಭಾಸ್ಥಾನವನ್ನು ಪ್ರವೇಶಿಸಿದ್ದೀರಿ ಅಂತಾದ ಮೇಲೆ ಯಾಕೆ ಬಂದಿದ್ದೀರಿ ಅಂತ ಕೇಳುವುದು ಸಂಪ್ರದಾಯ ಅಲ್ಲ. ಹೌದಾದರೂ ಕೂಡ ಸ್ವಾಮಿ, ತಾವು ಬಂದುದಕ್ಕೆ ವಿಶೇಷವಾದಂತಹ ಕಾರಣ ಇರಬೇಕಲ್ವೇ? ಏನು ತಮ್ಮ ಸವಾರಿ ಈ ಕಡೆಗೆ ಯಾಕಾಯ್ತು ಅಂತ ಅರ್ಥ ಆಗಲಿಲ್ಲ ಸ್ವಾಮಿ. ಹಲಧರ ಸ್ವಾಮಿ, ಕೇಳು ನರಿತುದನು ಶ್ರೀಕೃಷ್ಣನಿ ಜಗಪಾಲನೆಗೆ ಅವತಾರಗೈದೆಯನು. ಶ್ರೀಕೃಷ್ಣನಿ ಜಗಪಾಲನೆಗೆ ಅವತಾರಗೈದೆಯನು. ಶ್ರೀಕೃಷ್ಣನಿ ಜಗಪಾಲನೆಗೆ ಅವತಾರಗೈದಿಹರು. ಶ್ರೀಕೃಷ್ಣನಿ ಜಗಪಾಲನೆಗೆ ಅವತಾರಗೈದಿಹನು. ಬೇಳಲಾರೆನು ಸರ್ವ ಜನರು ತಾಳೆ ದ್ವೇಷವ ಬೆರಿದೆ ನಿಷ್ಠುರ. ಬೇಳಲಾರೆನು ಸರ್ವ ಜನರು ತಾಳಿ ದ್ವೇಷವ ಬರಿದೆ ನಿಷ್ಠುರ. ವ್ಯಾಳಯನನೆ ಯೋಗ್ಯವೇ ನೀ ಬೀಳು ಬುದ್ಧಿಗಳನ್ನು ತಯನೆ. ಕೇಳು ಹೊಲಧರ ಬೇಳೆ ನರೆದುದನು ಶ್ರೀಕೃಷ್ಣನಿ ಜಗಪಾಲನೆಗೆ ಅವತಾರ ಗೈದಿಹನು. ಕೇಳು ಹೊಲಧರ ಬೇಳೆ ನರೆದುದನು ಶ್ರೀಕೃಷ್ಣನಿ ಜಗಪಾಲನೆಗೆ ಅವತಾರ ಗೈದಿಹನು. ಕೇಳು ಹೊಲಧರ ಬೇಳೆ ನರೆದುದನು ಬಲಭದ್ರದೇವ. ಸ್ವಾಮಿ, ನನ್ನ ದರ್ಶನ ಮಾತ್ರದಿಂದಲೇ ಸಿಂಹವಿಷ್ಟರದಲ್ಲಿ ಆಸೀನನಾಗಿದ್ದ ನೀನು ಎದ್ದು ಅಭ್ಯುತ್ಥಾನಾದಿ ಸಕಲೋಪಚಾರಗಳಿಂದ ನನ್ನನ್ನು ಸ್ವಾಗತಿಸಿದ್ದಿ. ಧರ್ಮ ಅಲ್ವೇ? ನಿನ್ನ ಸಭಾಸದರೆಲ್ಲ ಎದ್ದು ನಿಂತು ಸ್ವಾಗತಿಸಿದ್ದಾರೆ. ಆಯುಸ್ಸು ಹೆಚ್ಚಾಗಬೇಕಾದ್ರೆ ಹೀಗೆ ಮಾಡಬೇಕು. ಸಾಧುಗಳ ಆಗಮನ, ಹಿರಿಯರ ಆಗಮನ ಆಗುವಾಗ ಯಾವಾತನು ಎದ್ದು ನಿಲ್ಲುವುದಿಲ್ಲವೋ ಅವನ ಪ್ರಾಣ ಇದ್ದ ಸ್ಥಳದಿಂದ ಮೇಲಕ್ಕೆ ಹೋಗುತ್ತದೆ ಅಂತೆ. ಪ್ರಾಜ್ಞರು ಹಾಗೆ ಹೇಳ್ತಾರೆ, ಪ್ರಾಣಾಹಿ ಉತ್ಕ್ರಾಮಂತಿ ಯೂನೇ ಸ್ಥವಿರ ಆಗತಿ. ಪ್ರಾಣ ಇದ್ದ ಸ್ಥಳದಲ್ಲೇ ಇರಬೇಕು ಅಂತಾದ್ರೆ ಒಮ್ಮೆ ಏಳಬೇಕು, ಆಮೇಲೆ ಕುಳಿತುಕೊಳ್ಳಬಹುದು. ಹಾಗೆ ಆಯುರ್ವರ್ಧಕವಾದ ಕ್ರಿಯೆಯನ್ನೇ ನೀನು ಮಾಡಿದ್ದಿ. ನಿನ್ನನ್ನೇ ಕಾಣಬೇಕು ಅಂತ ನಾನು ಬಂದವ. ಕಾರಣ ಇಲ್ಲದೆ ಎಲ್ಲಿಗೂ ಹೋಗುವವ ಈ ನಾರದ ಅಲ್ಲ. ನಾರದನ ಸಂಚಾರಕ್ಕೆ ಅರ್ಥ ನಾರದ ಎನ್ನುವ ಶಬ್ದದಲ್ಲಿಯೇ ಇದೆ.
ಯಾಕೆ ನಾರದರು ಸಂಚಾರ ಮಾಡುತ್ತಾರೆ? ನಾರ ಎಂಬ ಶಬ್ದಕ್ಕೆ ಜ್ಞಾನ ಅಜ್ಞಾನ ಎಂಬ ಎರಡು ಅರ್ಥಗಳು. ಓಹೋ, ಜ್ಞಾನ ಕೊಡಬೇಕಾದಲ್ಲಿ ಜ್ಞಾನವನ್ನು ಕೊಡುವವ ನಾರದ, ನಾರಂ ದದಾತೀತಿ ನಾರದ. ಅಜ್ಞಾನವನ್ನು ಖಂಡಿಸಬೇಕಾದಲ್ಲಿ ನಾರದ, ನಾರಂ ಅಜ್ಞಾನಂ ದ್ಯತಿ ಖಂಡಯತೀತಿ ನಾರದ. ಹೀಗೆ ಜ್ಞಾನ ಕೊಡಬೇಕಾದಲ್ಲಿ ಜ್ಞಾನವನ್ನು ಕೊಡುವುದಕ್ಕೆ, ಅಜ್ಞಾನವನ್ನು ಖಂಡಿಸಬೇಕಾದಲ್ಲಿ ಅಜ್ಞಾನವನ್ನು ಖಂಡಿಸಿ ದೇವ ಕಾರ್ಯಕ್ಕೆ ಸಹಾಯವನ್ನು ಮಾಡುವುದಕ್ಕೋಸ್ಕರ ನನ್ನ ಸಂಚಾರ. ಎಷ್ಟು ಸುಂದರವಾಗಿ ಹೇಳಿದ್ರಿ ಸ್ವಾಮಿ. ಸೂರ್ಯನ ಪ್ರಥಮ ಕಿರಣ ಈ ಭುವಿಯನ್ನು ಸ್ಪರ್ಶಿಸಿದ ಕ್ಷಣ ಅಲ್ಲಿದ್ದಂತಹ ಕತ್ತಲೆ ತಾನಾಗಿ ಹೊರಟು ಹೋಗುತ್ತದೆ. ಕತ್ತಲೆ ಹೊರಟು ಹೋದಾಗ ಬೆಳಕಲ್ಲಿ ತಾನಾಗಿ ನೆಲೆಯಾಯಿತು. ಅದು ಎರಡೂ ವಿಭಿನ್ನ ಕ್ರಿಯೆಗಳಲ್ಲ. ಹಾಗಾದ್ರಿಂದ ತಮ್ಮ ಆಗಮನವಾಗುವುದರ ಜೊತೆಗೇ ಸ್ವಾಮಿ, ಈಗ ಅಭ್ಯುತ್ಥಾನ ಅಂತ ಹೇಳಿದನಲ್ಲ, ಯಥಾರ್ಥಕ್ಕೆ ಅದು ಬುದ್ಧಿಪೂರ್ವಕವಾಗಿ ಮಾಡುವುದೇ ಅಲ್ಲವಲ್ಲ. ಯೋಗ್ಯತೆಯುಳ್ಳಂತಹ ವ್ಯಕ್ತಿಗಳನ್ನು ಕಂಡಾಗ ಎಂತಹವನಾದರೂ ಪಕ್ಕನೆ ಎದ್ದು ಬಿಡ್ತಾನೆ ಸ್ವಾಮಿ. ಹಾಗಾಗಿ ನಮ್ಮ ಸಭಾಸದರೆಲ್ಲ ಬುದ್ಧಿಪೂರ್ವಕವಾಗಿಯೇ ಎದ್ರು ಅಂತ ಹೇಳುವುದಕ್ಕಾಗುವುದಿಲ್ಲ. ಸಂಸ್ಕಾರ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಎನ್ನುವುದು ಪಾಠವಾದರೂ ಕೂಡ ಆ ಕ್ಷಣಕ್ಕೆ ಬೆಳಕನ್ನು ಕಂಡಾಗ ತನಗರಿವಿಲ್ಲದೆ ಆಗುವಂತಹ ಕ್ರಿಯೆ ಅಲ್ವೇ ಅದು ಸಂಸ್ಕಾರ. ಪೂರ್ವ ಜನ್ಮದಿಂದಲೇ ಬರಬೇಕಲ್ವೇ ಸ್ವಾಮಿ? ಹೌದು. ಹಾಗಾದ್ರೆ ಅದನ್ನು ಪಡ್ಕೊಂಡು ಹುಟ್ಟಬೇಕು ಅಂತಾದ್ರೆ ನಾವು ಪುಣ್ಯ ಮಾಡಿರ್ಬೇಡುವೆ? ಅಲ್ಲ, ಇಲ್ಲಿಗೆ ಬರಬೇಕಾದ್ರೆ ಪುಣ್ಯ ಮಾಡಬೇಕು. ಹೌದಲ್ಲ? ಹೌದು ಸ್ವಾಮಿ. ಲೋಕದಲ್ಲಿ ಅಧರ್ಮ ಅಭ್ಯುತ್ಥಾನವನ್ನು ಹೊಂದಿದಾಗ, ಧರ್ಮ ಗ್ಲಾನಿಯಾದಾಗ ಭಗವಂತ ಅವತರಿಸ್ತಾನೆ. ಇದು ಹಿಂದಿನಿಂದಲೂ ಕೇಳಿಕೊಂಡು ಬಂದ, ನಡೆದುಕೊಂಡು ಬಂದ, ನಾನು ನೋಡಿದ ವಿಚಾರ. ಹಾಗೆಯೇ ಈ ಕಾಲದಲ್ಲಿ ಭಗವಂತನ ಅವತಾರ ಆಗಿದೆ. ಅದು ನನಗೂ ಗೊತ್ತು, ನಿನಗೂ ಗೊತ್ತು. ಸತ್ಯ ಸ್ವಾಮಿ. ಆ ಭಗವಂತನ ಅಣ್ಣನಾಗಿ ಬಲಭದ್ರ ದೇವ ಗರ್ಗಾಚಾರ್ಯರು ಬಂದಿದ್ರಂತೆ ನಾಮಕರಣ ಮಾಡುವುದಕ್ಕೆ. ಆವಾಗ ಹೇಳಿದ್ರಂತೆ, ಗರ್ಭ ಸಂಕರ್ಷಣಾತ್ತಂಬೈ ಪ್ರಾಹು ಸಂಕರ್ಷಣಂ ಭುವಿ ಲೋಕರಮಣಾತ್ ರಾಮಃ ಅಂತ ನಿನಗೆ ನಾಮಕರಣ ಮಾಡಿದ್ರಂತೆ. ಹಾಗೆ ಕೃಷ್ಣನಿಗೆ ನಾಮಕರಣ ಮಾಡುವಾಗ ಈ ಯಾವ ಲಕ್ಷಣವನ್ನು ಇಟ್ಟುಕೊಳ್ಳಿಲ್ಲ ಅಂತೆ. ರಕ್ತೋ ಪೀತಃ ಶುಕ್ಲಃ ಇದಾನೀಂ ಕೃಷ್ಣತಾಂಗತಃ. ಒಂದು ಕಾಲದಲ್ಲಿ ರಕ್ತವರ್ಣದಿಂದ ಇದ್ದ, ಇನ್ನೊಂದು ಕಾಲದಲ್ಲಿ ಪೀತವರ್ಣದಿಂದಿದ್ದ, ಇನ್ನೊಂದು ಕಾಲದಲ್ಲಿ ಶ್ವೇತವರ್ಣದಿಂದಿದ್ದ, ಈಗ ಕೃಷ್ಣ ವರ್ಣವನ್ನು ಹೊಂದಿದ್ದಾನೆ ಎಂಬ ಕಾರಣದಿಂದ ಕೃಷ್ಣ ಅಂತ ನಾಮಕರಣವನ್ನು ಮಾಡಿದ್ರು ಗರ್ಗಾಚಾರ್ಯರು. ಅಲ್ಲಿಂದ ಗಮನಿಸ್ತಾ ಇದ್ದೇನೆ ನಾನು. ಅವತಾರದ ವಿಚಾರ ಬೇರೆ ಬೇರೆ ಯುಗಗಳಲ್ಲಿ ಹೇಗಾಗುತ್ತದೆ, ಅವತಾರಿ ಹೇಗೆ ಇರ್ತಾನೆ, ಇದು ನಾನು ನೋಡಿದ ವಿಚಾರ. ಸತ್ಯವೇ ಸ್ವಾಮಿ. ಆದ್ರಿಂದ ನಾನು ಹಿಂದೆ ನೋಡಿದ ವಿಚಾರಕ್ಕೂ ಈಗ ಇರುವ ವಿಚಾರಕ್ಕೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಆದ್ದರಿಂದ ಬಲಭದ್ರ ದೇವನಲ್ಲಿ ಹೇಳಿಕೊಳ್ಳಬೇಕು ಅಂತ ಬಂದೆ. ಬಲರಾಮನಿಗೆ ನಾಮಕರಣ ಮಾಡುವಲ್ಲಿ ಅವನಲ್ಲಿ ಆಶಿಸಲ್ಪಟ್ಟಂತಹ ಗುಣಗಳನ್ನು ಕಾಣಬೇಕಾಯಿತು. ಅಭಿರಾಮಕನಾದಂತಹ ಗುಣವನ್ನು ಹೊಂದಿರು ರಾಮನೆಂಬ ಪ್ರಖ್ಯಾತಿಯನ್ನು ಪಡೆ. ಸಂಕರ್ಷಣ ಎನ್ನುವುದು ಸ್ಥೂಲವಾಗಿ ಜನಿಸಿದಂತಹ ಆಕ್ರಮದಿಂದಲೇ ಬಂದ, ಬಲವಂತರಲ್ಲೇ ಶ್ರೇಷ್ಠವಾದವನಾದ್ದರಿಂದ ಬಲ. ಆದರೆ ಕೃಷ್ಣ ಹಾಗಲ್ಲ, ಅವನು ಅವತಾರಿಯಾಗಿ ಇಳಿದು ಬಂದವ. ಹಾಗಾದ್ರೆ ಮೂಲ ಸ್ವರೂಪದಲ್ಲಿ ಯಾರನ್ನು ಮಹತ್ತತ್ವ ತಮ್ಮ ವೀಣೆ ಗುರುತಿಸುತ್ತದೆಯೋ ಆ ಮಹತ್ತತ್ವಕ್ಕೆ ವಿಶೇಷವಾದಂತಹ ಗುಣವನ್ನೋ ಲಕ್ಷಣವನ್ನೋ ಆರೋಪಿಸುವುದಕ್ಕೆ ಸಾಧ್ಯವಾಗುತ್ತದೋ? ಹಾಗಾದ್ರೆ ಯಾವುದೇ ಗುಣಲಕ್ಷಣಗಳನ್ನು ನೋಡಿ ಅವನಿಗೆ ಹೆಸರಿಡುವಂತೆಯೇ ಇಲ್ಲವಲ್ಲ. ಹಾಗಿರುವಾಗ ಆ ಗುಣಗಳು ಎಷ್ಟು, ಅದು ಯಾವ ರೀತಿಯದು ಹೇಳುವುದಕ್ಕೆ ಸಾಧ್ಯವೋ? ಆವಾಗಲೇ ಹೇಳಿದ್ರಂತೆ ಗರ್ಗಾಚಾರ್ಯರು, ಇದು ನನಗೆ ಮಾತ್ರ ಗೊತ್ತಿರುವುದು, ನಿಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರಂತೆ. ಹಾಗಾಗಿ ಕೃಷ್ಣ ಅವತಾರವನ್ನೇ ಈಗ ಎತ್ತಿ ಬಂದಿದ್ದಾನೆ ಅಂತ ಆದ ಮೇಲೆ ಅವನಿಗೆ ಇಂತಹುದೇ ಗುಣಲಕ್ಷಣಗಳು ಅಂತ ಪರಿಮಿತಿಯನ್ನು ಆರೋಪಿಸುವುದಕ್ಕೆ ಸಾಧ್ಯ ಇಲ್ಲ ಅಂತಾದಾಗ ಮತ್ತೆ ಹಾಗಾಗಲಿಲ್ಲ ಅಂತ ಹೇಳ್ತೀರಲ್ಲ, ಕಾರಣ ಹೇಗಾಗಲಿಲ್ಲ ಅಂತ ಕಾರಣ ಇದೆ. ಗರ್ಗ್ಯರೇನು ಹೇಳಲಿಲ್ಲ, ಕಾರಣ ಇದೆ. ಕದಂಬ ವೃಕ್ಷವನ್ನು ಏರಿದ ಕೃಷ್ಣ, ಕದಂಬ ವೃಕ್ಷವನ್ನು ಏರಿ ಕಾಳಿಂಗನ ಹೆಡೆಯ ಮೇಲೆ ಕುಣಿಯುವುದಕ್ಕೆ ಹಾರಿದ. ಅಲ್ಲಿಯೇ ಮುಳುಗಿದ. ಎಲ್ಲರೂ ಕೂಗಿದ್ರು, ಕೂಗದೇ ಇದ್ದವ ನೀನೊಬ್ಬ ಮಾತ್ರ.
ನಾನೇ ಮತ್ತೆ ನನ್ನ ತಮ್ಮನನ್ನು ಕರೆದು ಹೇಳಿದ್ದು. ಯಾಕೆ ನೀನು ಕೂಗಲಿಲ್ಲ? ಅನುಜನ ಪ್ರಭಾವವನ್ನು ನೀನು ಅರಿತವ, ಆದ್ರಿಂದ ನಿನಗೆ ಯಾವ ಬುದ್ಧಿ ವಿಚಲತೆ ಉಂಟಾಗಲಿಲ್ಲ. ಕರೆದು ಹೇಳಿದೆ, ತಮ್ಮ ನೀನಾರೆಂಬುದನ್ನು ನೆನಪಿಸಿಕೋ. ಆ ಕ್ಷಣಕ್ಕೆ ಕಸುಬು ಬಂತು ಮೈ. ಆದ್ದರಿಂದ ನಿನ್ನಲ್ಲಿ ಹೇಳಬೇಕಾದ ಪ್ರಸಂಗ ಬಂತು. ಸಾಧಾರಣವಾಗಿ ಅವತಾರ ಎನ್ನುವುದು ಒಂದು ನಿಯಮಕ್ಕೆ ಒಳಪಡಬೇಕು. ದೇವತ್ವೇ ದೇವವತ್ ಚೇಷ್ಟ, ಮನುಷ್ಯತ್ವೇತು ಮಾನುಷಿ. ದೇವರೇ ಆಗಿರುವಾಗ, ಆ ವಿಭೂತಿ ಮತ್ತಾದ ಶಕ್ತಿಯಿಂದ ಮೆರೆಯುವಾಗ ಅದಕ್ಕೆ ಅನುಗುಣವಾದಂತಹ ಚೇಷ್ಟೆಗಳು. ಆ ವಿಭೂತಿ ಮತ್ತಾದ ಶಕ್ತಿಯಿಂದ ಕೆಳಗಿಳಿದು ಲೀಲಾ ವಿಭೂತಿ ತತ್ವವನ್ನು ಹೊಂದುವಾಗ ಅದು ಮನುಷ್ಯತ್ವ ಅವತಾರದಲ್ಲಿ ಮನುಷ್ಯತ್ವೇತು ಮಾನುಷಿ, ಮಾನವನಾಗಿಯೇ ವ್ಯವಹಾರ ಮಾಡಬೇಕು. ಮಾನವ ಅಂದ್ರೆ ಸಮಾಜದ ಒಂದು ಘಟಕ. ಈ ವಿಷಯವನ್ನು ಹೇಳಬೇಕಾಗಿ ಇಲ್ಲ, ಈ ಎಲ್ಲ ವಿಚಾರಗಳು ನಿನಗೂ ಗೊತ್ತು. ಆದ್ರಿಂದ ಕೃಷ್ಣನ ವಿಚಾರವು ನಿನಗೆ ಎಷ್ಟು ವ್ಯವಸ್ಥಿತವಾಗಿ ನಮ್ಮ ಕುಟುಂಬ ನಡೀತಾ ಉಂಟು ಸ್ವಾಮಿ. ಹಾಗೆ ಅಂತ ಊರೆಲ್ಲ ತಿರುಗಾಡಿದ್ರೆ ಬೇರೆ ಬೇರೆ ವಿಚಾರಗಳು ಕಿವಿಗೆ ಬರುತ್ತವೆ. ಒಂದೆಡೆ ಹೇಳುತ್ತಾರೆ, ಬಲರಾಮನಿಗೂ ಕೃಷ್ಣನಿಗೂ ಅಷ್ಟಕ್ಕಷ್ಟೇ. ಹೌದೇ? ಹಾಗೆ ಒಂದು ಶುದ್ಧಿ ಉಂಟು. ನಾನು ಒಪ್ಪಲಿಲ್ಲ, ನೀನು ಒಪ್ಪುವುದಿಲ್ಲ ಅಂತ ನನಗೆ ಗೊತ್ತು. ಈಗ ನೀವು ಒಪ್ಪಲಿಲ್ಲ ಅಂದ ಮೇಲೆ ಅದು ಮುಗಿದು ಹೋಯಿತಲ್ಲ. ಆದ್ರೆ ಯಾಕಂದ್ರೆ ಈಗ ಆಡುವ ಮಾತಿಗೆ ಅದನ್ನು ಅವರ ಬಾಯಿಯನ್ನು ಕಟ್ಟುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಸತ್ಯ ಎನ್ನುವುದು ಯಾವತ್ತೂ ಸ್ಥಿರ, ಅದು ನಾರದರು ತಿಳಿದುಕೊಂಡಿದ್ದಾರೆ ಎನ್ನುವಲ್ಲಿಗೆ ಮುಗಿದು ಹೋಯಿತಲ್ಲ. ಮುಗಿದು ಹೋಗುತ್ತದೆ, ಲೋಕದಲ್ಲಿ ಮುಗಿಯುವುದಿಲ್ಲ ಅಲ್ಲ. ಲೋಕದಲ್ಲಿ ಸಾಮಾನ್ಯರು ಇದನ್ನೇ ಸತ್ಯ ಅಂತ ತಿಳಿದುಕೊಳ್ತಾರೆ. ಹಾಗೆ ಸಾಮಾಜಿಕವಾಗಿ ನೋಡುವಾಗ ಅವತಾರಿ ಆಗಿದ್ದರೂ ತಂದೆಗೆ ಮಗ, ತಾಯಿಗೆ ಮಗ, ಮಗನಿಗೆ ತಂದೆ, ಅಣ್ಣನಿಗೆ ತಮ್ಮ, ತಂಗಿಗೆ ಅಣ್ಣ, ಈ ಒಂದು ವ್ಯವಸ್ಥೆಯ ಒಳಗಡೆಯೇ ಇರಬೇಕಲ್ಲ. ಅದನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾನೆ. ಆ ವ್ಯವಸ್ಥೆಯ ಒಳಗಡೆ ಇರುವಾಗ ನನ್ನ ಬಗ್ಗೆ ಎಂತಹ ಗೌರವ ಗೊತ್ತಾಗ. ನೆಂಟರು, ಬಂಧುಗಳು, ಇಷ್ಟರು, ಮಿತ್ರರು, ಕೌಟುಂಬಿಕ ಸದಸ್ಯರು, ಇವರಲ್ಲೆಲ್ಲ ಒಂದು ರೀತಿಯ ಒಳ್ಳೆಯ ವ್ಯವಹಾರವೇ ಇರಬೇಕಲ್ಲ. ನಾನು ನೋಡಿದಂತೆ ಏನೂ ಹೆಚ್ಚು ಕಡಿಮೆ ಕೃಷ್ಣನಲ್ಲಿ ಕಾಣಲಿಲ್ಲ. ಬಂಧುಗಳಲ್ಲಿ ನಿಷ್ಠುರವಾದ ವ್ಯವಹಾರವನ್ನು ಮಾಡುತ್ತಾ ಇದ್ದಾನೆ ಕೃಷ್ಣ. ಅದೂ ನೀನಿರುವಾಗ ನೀವು ಹಾಗೆ ಒಗಟಾಗಿ ಹೇಳಬಾರದು ಸ್ವಾಮಿ. ಎಲ್ಲಿ ಆದ್ರೂ ಒಂದು ಉದಾಹರಣೆ ಹೇಳಿ, ಯಾರಲ್ಲಿ ನಿಷ್ಠುರ ಮಾಡಿ? ಎಲ್ಲರಲ್ಲೂ ನಿಷ್ಠುರ. ಹುಟ್ಟಿರ್ದ ಕನ್ನೆಯ ಮಿತ್ರವಿಂದೆಯ ಮೊನ್ನೆ ಕಲಗದುಳು ಮೊನ್ನೆ ಕಲಹದುಳು ಮಿತ್ರವಿಂದೆಯ ಮೊನ್ನೆ ಕಲಹದುಳು ಅತ್ತೆಯ ರಾಜಾಧಿದೇವಿಯಳು ಹುಟ್ಟಿದ್ದ ಕನ್ನೆಯ ಮಿತ್ರವಿಂದೆಯ ಮೊನ್ನೆ ಕಲಹದುಳು ನಗ್ರಭವರು ಮತ್ತರಹ ಬಿಂದಾನು ಬಿಂದರು ಎತ್ತಿ ತಂದೆಯ ನಗ್ರಭವರು ಉನ್ಮತ್ತರಹ
ಕೈಗೊಂಡಿರ್ಪನೀದನು ಎತ್ತಿ ತಂದೆಯ ನಗ್ರದವು ಉನ್ಮತ್ತರು ಬಿಂದರು ಬಿಂದರು ಧೂತರಾಗಿ ಅನೇಕ ನಿಷ್ಠುರವೆಂತ ಕೈಗೊಂಡಿರ್ಪನೀದನು ಅತ್ತೆಯ ರಾಜಾದಿ ದೇವಿಯಳು ತೀರ್ಥಾಕರ್ಣೆಯ ಮಿತ್ರವಿಂದೆಯ ಮೊನ್ನೆ ಕಲಹದಳು ಬಲರಾಮ, ದೇವರ್ಷಿಗಳೇ, ಸಂಬಂಧ ವೃದ್ಧಿಸುವುದು ವಿವಾಹದಲ್ಲಿ, ಕ್ಷೀಣಿಸುವುದಕ್ಕೂ ಅದು ಕೆಲವೊಮ್ಮೆ ಕಾರಣವಾಗುತ್ತದೆ. ಆಮೇಲೆ ಮನಸ್ತಾಪ ಏನಾದರೂ ಬೆಳೆದ್ರೆ ಸಂಬಂಧ ಕ್ಷೀಣಿಸ್ತದೆ. ಕೇವಲ ಸಂಬಂಧ ಕ್ಷೀಣಿಸ್ತದೆ ಎಂಬಲ್ಲಿಗೆ ನಿಲ್ಲಿಸುವುದಾದರೆ ಕಾಲಕ್ರಮೇಣ ಮತ್ತದು ಸರಿಯಾಗುತ್ತದೆ ಸ್ವಾಮಿ. ಅದು ಆಕ್ಷೇಪಾರ್ಹ ಅಲ್ಲ. ವಿರೋಧ ಉಂಟಾದರೆ ಅದು ಆಕ್ಷೇಪಾರ್ಹ ಆಗುತ್ತದೆ ಅಲ್ವಾ? ವಿರೋಧ? ಹೌದು. ಪ್ರಾರಂಭದಿಂದ ನೋಡಿದ್ರೆ ಆ ವಿವಾಹ ಪ್ರಕರಣ ನನಗೂ ಸಮ್ಮತ, ನಿನಗೂ ಸಮ್ಮತವೇ. ಆದರೆ ಲೋಕಮುಖಕ್ಕೆ ಹೇಗೆ ಹೇಗೆ ರುಕ್ಮಿಣಿ ಪರಿಣಯ, ರುಕ್ಮನ ವಿರೋಧ ಒಂದು ಬಂತಲ್ಲ, ಶಿಶುಪಾಲನ ವಿರೋಧ ಬಂತಲ್ಲ, ಅವರ ಸಹಾಯಕರ ವಿರೋಧ ಬಂತಲ್ಲ. ಒಂದರ್ಥದಲ್ಲಿ ಸಂಬಂಧಿಕರೇ, ಹೌದು, ಸಂಬಂಧಿಕರ ವಿರೋಧ ಆ ವಿವಾಹದಲ್ಲಿ ಬಂತು. ಶಿಶುಪಾಲನೂ ಹತ್ತಿರದ ಸಂಬಂಧಿಕನೇ. ಹೌದು. ಮಾಗದಾದಿಗಳು ಅವನ ಜೊತೆಗಿದ್ರು. ಹೌದು. ಆದ್ರೆ ಅದರಲ್ಲೊಂದು ಸಮಾಧಾನ ಏನು ಅಂದ್ರೆ, ಏನು? ಬಲಭದ್ರ ದೇವರಿದ್ರು ಅಂತ ತೀರ್ಮಾನಕ್ಕೆ ಅಂತಿಮ ತೀರ್ಮಾನ ಆದ್ದು ಬಲಭದ್ರನ ಮುಖದಲ್ಲಿ. ಅದು ಹೌದಪ್ಪ, ತೀರ್ಮಾನ ಎಂತದ್ದು ನಾನು ಹಿಡಿದದ್ದೆ. ಸುಮ್ಮಗೆ ಕೂತ್ಕೊಳ್ತೀರೋ ಅಲ್ಲ, ಎರಡೆರಡು ಬಡಿಸ್ಬೇಕು ಅಂತಲೇ ಕೇಳಿದ್ದೆ. ಅದೇ ಬಲಭದ್ರ ಇದ್ದ ಕಾರಣ ಅದಷ್ಟು ಪ್ರಕರಣ ಬೆಳೆಯಲಿಲ್ಲ. ಆದ್ರೂ ಒಂದು ವಿರೋಧ ಅಲ್ಲಿಂದಲೇ ಹುಟ್ಟಿಕೊಂಡಿತ್ತು. ಆಮೇಲೆ ಮಿತ್ರವಿಂದ ವಿವಾಹ ಪ್ರಕರಣ, ಹೌದು, ಅದರಲ್ಲಿ ಸ್ವಲ್ಪ ಹೆಚ್ಚು ವಿರೋಧ ಉಂಟಾಯಿತು. ನಮ್ಮ ಅತ್ತೆ ಮಗಳೇ ಮಿತ್ರವಿಂದೆ. ಆ ಅತ್ತೆಯ ಮಗಳನ್ನು ವಿವಾಹವಾಗುವ ಸಂದರ್ಭದಲ್ಲಿ ಭಾವಂದಿರಿಗೆ ಶಿಕ್ಷೆಯನ್ನು ಕೊಟ್ಟು ಅವರನ್ನು ದಂಡಿಸಿ ಅವರು ಬದ್ಧ ಕುಟುಂಬದ ವಿರೋಧಿಗಳಾಗುವ ಹಾಗಾಯಿತು. ವಿಂದಾನವಿಂದರಿಗೆ ಈ ಮದುವೆ ಒಪ್ಪಿಗೆ ಇರಲಿಲ್ಲ. ಹೌದು, ಆದ್ರಿಂದ ಹಾಗಾಯಿತು. ಅದೇ ನಾನು ಹೇಳುವುದು ಹೊರಟದ್ದು ಅದಕ್ಕೆ. ಈ ಒಪ್ಪಿಗೆ ಇಲ್ಲದ ಮದುವೆಯೆಲ್ಲ ಆಗಿ ಏನು ಪ್ರಯೋಜನ? ಈಗ ಒಪ್ಪಿಗೆ ಯಾರ್ದು ಬೇಕಾದ್ದು ಸ್ವಾಮಿ? ಆ ಕುಟುಂಬದವರದ್ದು ಬೇಕು, ಈ ಕುಟುಂಬದವರದ್ದು ಬೇಕು. ಈಗ ರುಕ್ಮಿಣಿಯ ಮದುವೆಯಲ್ಲಿ ರುಕ್ಮಿಣಿಯ ತಂದೆ ಭೀಷ್ಮ ಮನಸಾ ಒಪ್ಪಿದ್ದಾನೆ ಕೃಷ್ಣಾದೀತು ಅಂತ. ಹೌದು, ಸ್ವತಃ ರುಕ್ಮಿಣಿ ಕೃಷ್ಣನೇ ಆಗಬೇಕು ಅಂತ ಬಯಸಿದ್ದಾಳೆ. ಎಲ್ಲ ಮಿತ್ರವಿಂದೆಯೂ ಹಾಗೆ, ಅವಳು ತನ್ನನ್ನು ತಾನಾಗಿ ಕೃಷ್ಣನಿಗೆ ಒಪ್ಪಿಸಿಕೊಂಡವಳು. ಅವಳಿಗಾದೀತಂತೆ. ಮತ್ತೆ ಇವರು ಯಾರು ಸ್ವಾಮಿ ಬೇಡ ಅಂತ ಹೇಳಲಿಕ್ಕೆ? ಆದರೂ ಅವಳಿಗಾದೀತು ಎನ್ನುವುದು ಸರಿ. ಆದ್ರೆ ಹೀಗ ಒಂದು ಅದರ ಫಲಿತಾಂಶ ನಮಗೆ ವಿರುದ್ಧವಾಗಿ ಪರಿಣಮಿಸಿತಲ್ಲ. ವಿರೋಧಗಳು ಹೆಚ್ಚಾಯಿತು. ಈ ವಿವಾಹಗಳಲ್ಲಿ ವಿರೋಧಿಗಳು ಹೆಚ್ಚಾದ್ರು. ಕೃಷ್ಣನಿಗೆ ಶತ್ರುಗಳು ಹುಟ್ಟಿಕೊಂಡ್ರು ಅಲ್ವಾ? ಆಮೇಲಿನ ಲಕ್ಷಣ ಸ್ವಯಂವರ, ಭದ್ರಾ ಸ್ವಯಂವರ, ಇದೆಲ್ಲದರಲ್ಲೂ ಆದ್ದು ಅದೇ ಅಲ್ವಾ? ಹೀಗೆಯೇ ವಿರೋಧಿಗಳ ಗುಂಪು ಬೆಳೆಯುತ್ತಾ ಹೋದ್ರೆ ಮೂಲ ಉದ್ದೇಶ ಅದು ಸಾಧಿತವಾಗುವುದಾದರೂ ಹೇಗೆ? ಆದ್ರಿಂದ ಈ ವಿಚಾರ ಎಲ್ಲ ಒಮ್ಮೆ ಬಲಭದ್ರ ದೇವರಲ್ಲಿ ಹೇಳಬೇಕು. ಸ್ವಾಮಿ, ಏನು ನೀವು ನಿಮ್ಮ ಎತ್ತರದಲ್ಲಿ ನಿಂತುಕೊಂಡು ಮಾತನಾಡ್ತೀರಿ. ಬಹುಶಃ ಯಾವುದೇ ವಿವಾಹವೂ ಕೂಡ ಒಂದು ಕೆಲವರಿಗಾದರೂ ಅಸಮಾಧಾನ ಉಂಟಾಗದೆ ಪೂರ್ಣವಾಗುವುದಿಲ್ಲ ಎನ್ನುವುದು ಲೋಕದ ವಾಡಿಕೆ ಸ್ವಾಮಿ. ಏನಿಲ್ಲ ಅಂತಾದ್ರೂ ಕೊನೆಗೆ ಉಂಡು ಹೋಗುವಂತಹ
ಭೂರಿ ಜನವಾದರೂ ಕೂಡ ಏನಾದ್ರೂ ಒಂದಲ್ಲ ಒಂದು ಆಕ್ಷೇಪವನ್ನು ಹೇಳಿಯೇ ಹೇಳ್ತಾರೆ. ಈ ಎಲ್ಲರನ್ನೂ ಸಮಾಧಾನ ಮಾಡಿ ಒಂದು ಮದುವೆ ಆಗುವುದಕ್ಕುಂಟೋ ಹೇಳಿ? ಇಲ್ಲ. ಹಾಗೆ ಎಲ್ಲರಿಗೂ ಸಮಾಧಾನವಾಗಬೇಕು, ವಿರೋಧವೇ ಇರಬಾರದು ಅಂತಾದ್ರೆ ನಿಮ್ಮ ಹಾಗಿರ್ಬೇಕು. ನೀವು ಅದಕ್ಕೋಸ್ಕರವೆಯೋ ಏನೋ ಮದುವೆಯೇ ಬೇಡ ಅಂತ ಕೊಡ್ತಿದ್ದೀರಿ. ಅಲ್ಲ, ನಾನು ಕೇಳಿದ ಕಥೆಯಂತೆ ನಿಮ್ಮ ಬಳಿಗೆ ಮದುವೆಯಾಗಬೇಕು ಅಂತ ಬಯಸಿ ಬಂದ ಹುಡುಗಿ ಹಾಗಂತೆ. ನಿಮ್ಮಲ್ಲೇ ಕೇಳುವುದು ನಾನು, ಕಾಲ ಕನ್ನಿಕೆ ಜರೆ ಎನ್ನುವವಳು ನಿಮ್ಮಲ್ಲಿಗೆ ಬಂದದ್ದ? ನಿಮ್ಮ ಸುಂದರ ರೂಪನ್ನು ಕಂಡು ಸ್ವಾಮಿ ತನ್ನನ್ನು ಮದುವೆ ಆಗಬೇಕು, ತನಗೆ ಗಂಡಾಗಬೇಕು, ನನಗೆ ಗಂಡನಾಗಿ ಅಂತ ಜರೆ ನಿಮ್ಮನ್ನು ಕೇಳಿಕೊಂಡ್ಲಂತೆ. ಆವಾಗ ಅಯ್ಯೋ, ನಾನು ನಿನ್ನನ್ನು ಮದುವೆ ಆಗುವುದು, ನನಗೆ ಸಂಸಾರವು, ನಾನು ಅಯ್ಯೋ ಬೇಡಪ್ಪ ಬೇಡ, ನೀ ಬೇರೆಲ್ಲಿಗಾದ್ರೂ ಹೋಗು ಅಂತ ಜರೆಯನ್ನು ತಿರಸ್ಕರಿಸಿದ್ರಂತೆ. ಆವಾಗ ಜರೆಯೇ ತಮಗೆ ಶಾಪ ಕೊಟ್ಟಳಂತೆ. ನಿತ್ತಲ್ಲಿ ನಿಲ್ಲದೆ ಹೋಗಿ ಊರೂರು ಸುತ್ತುತ್ತಾ ಇರಿ, ಯಾವ ಕಾಲಕ್ಕೂ ನಿಮಗೆ ಸಂಸಾರ, ಮಡದಿ, ಮಕ್ಕಳು, ಮನೆ ಇದು ನೆಲೆಯಾಗದಿರಲಿ ಎನ್ನುವ ಹಾಗೆ ಶಾಪ ಕೊಟ್ಟಳಂತೆ. ಆವಾಗ ಆದದ್ದೇನು? ಏನು? ಮದುವೆ ಆಗದೆಯೂ ನಿಷ್ಠೂರವೇ ಆದದ್ದು. ಹಾಗೆಯೇ ಈಗ ರುಕ್ಮಿಣಿಯ ಮದುವೆ ಆಗದೆ ಇರ್ತಾ ಇದ್ರೆ ರುಕ್ಮಿಣಿಯೊಡನೆ ನಿಷ್ಠೂರವನ್ನು ಕೃಷ್ಣ ಕಟ್ಟಿಕೊಳ್ಬೇಕಾಗಿತ್ತು. ಮಿತ್ರವಿಂದೆಯನ್ನು ಮದುವೆ ಆಗದೆ ಹೋದ್ರೆ ಮಿತ್ರವಿಂದೆಯ ನಿಷ್ಠೂರವನ್ನು ಕೂಡ ಕೃಷ್ಣ ಕಟ್ಟಿಕೊಳ್ಬೇಕಾಗುತ್ತಿರ್ಲಿಲ್ವೇ? ಹಾಗಾದ್ರೆ ಸಮಾಧಾನ ಮಾಡುವುದಕ್ಕೂ ಹೋದಾಗ ಉಳಿದ ಕೆಲವರಿಗೆ ಅಸಮಾಧಾನ ಆಗಿಯೇ ಆಗುವುದಲ್ವೇ ಸ್ವಾಮಿ? ಎಲ್ರಿಗೂ ನಿಮ್ಮ ಹಾಗಿರುವುದಕ್ಕೆ ಸಾಧ್ಯವೋ ಹೇಳಿ? ಅಲ್ವೇ? ಈಗ ಭೂರಿ ಜನರ ಅಸಮಾಧಾನಕ್ಕೂ ಶಿಶುಪಾಲ, ವಿಂದಾನುವಿಂದ, ದಂತವಕ್ರ, ಜರಾಸಂಧಾದಿಗಳ ಅಸಮಾಧಾನಕ್ಕೂ ವ್ಯತ್ಯಾಸ ಇದೆ ನೋಡಿ. ಹೌದೇ ಅಲ್ವಾ? ಒಬ್ಬ ಭೋಜನಕ್ಕೆ ಉಪ್ಪು ಕಡಿಮೆಯಾಗಿದೆ ಅಂತ ಕೋಪದಲ್ಲಿ ಹೋದವನಿಗೂ ಯುದ್ಧದಲ್ಲಿ ಭಗ್ನನಾಗಿ ಹೋದವನ ವಿರೋಧಕ್ಕೂ ಈ ವಿರೋಧಕ್ಕೂ ಬಹಳಷ್ಟು ಅಂತರವಿದೆ. ಅವರೆಲ್ಲ ಒಟ್ಟಾಗಿ ಈಗ ಆಮೇಲೆ ನನ್ನ ಪ್ರಕರಣ ಲೋಕಕ್ಕೆ ಆದರ್ಶವಾದ ಪ್ರಕರಣ ಏನು ಅಲ್ಲ. ಮುನಿಗಳು ಯಾವುದನ್ನು ಅನುಷ್ಠಾನ ಮಾಡುತ್ತಾರೆಯೋ ಅದು ಲೋಕದಲ್ಲಿ ಅನುಷ್ಠಾನ ಮಾಡಲ್ಪಡಬಾರದು. ಮುನಿಗಳು ಏನು ಹೇಳುತ್ತಾರೆ ಅದನ್ನು ಲೋಕದಲ್ಲಿ ಅನುಷ್ಠಾನ ಮಾಡಬೇಕು ಅಂತ ನಿರ್ಣಯ ಒಂದಿದೆ. ಆದ್ರಿಂದ ನನ್ನ ಪ್ರಕರಣವನ್ನು ಬಿಡೋಣ. ಹಾಗಾದ್ರೆ ಮದುವೆ ಆದದ್ದರ ಬಗ್ಗೆ ನಿಮಗೇನು ಅಸಮ್ಮತಿ? ಏನಿಲ್ಲ. ಈ ವಿರೋಧವಂತಲ್ಲ, ವಿರೋಧಿಗಳ ಸಂಖ್ಯೆ ಹೆಚ್ಚಾಗುತ್ತಾ ಇದೆ. ಅದ್ರಲ್ಲಿ ಏನೂ ಇಲ್ಲ ಸ್ವಾಮಿ. ಎಲ್ಲವೂ ವಿಹಿತವೆಂಬೆ ಬಲರಾಮ ಕೃಷ್ಣನಿಗೆ ಈಗಾಗಲೇ 5-6 ಮದುವೆಗಳು ಆಗಿ ಹೋಗಿವೆ. ಆ ಎಲ್ಲಾ ಮದುವೆಗಳಲ್ಲಿಯೂ ಇಂತಹ ವಿರಸ ಉಂಟಾಗಿದೆ. ಹಾಗಾದ್ರಿಂದ ಅದೆಲ್ಲವೂ ವಿರೋಧದಲ್ಲೇ ಆದಂತಹ ಮದುವೆಗಳು. ಸ್ವಾಮಿ, ನೀವು ಆರಂಭಕ್ಕೆ ತೊಡಗಿದ್ದೇ ಕೃಷ್ಣ ಅವತಾರವನ್ನೆತ್ತಿದಂತಹ ಪುರುಷ. ಅವ ಲೀಲೆಗಳನ್ನು ಮಾಡ್ತಾ ಮೆರೆಯುತ್ತಾ ಇದ್ದಾನೆ. ಹಾಗಾದ್ರೆ ಅವತಾರದ ಉದ್ದೇಶ
ಲೋಕದಲ್ಲಿ ಧರ್ಮವನ್ನು ಸಂರಕ್ಷಿಸುವಂತಹದ್ದು, ನ್ಯಾಯವನ್ನು ಒದಗಿಸುವಂತಹದ್ದು. ಹಾಗಾದ್ರೆ ರುಕ್ಮಿಣಿಯಂತಹ, ಮಿತ್ರವಿಂದೆಯಂತಹ ಹೆಣ್ಣು ಮಕ್ಕಳು ಶುದ್ಧ ಮನಸ್ಸಿನಿಂದ ಕೃಷ್ಣನನ್ನೇ ಬಯಸ್ತಾ ಇದ್ದಾರೆ, ಕೃಷ್ಣನನ್ನೇ ಬಯಸಿದ್ದಾರೆ, ಅವನಿಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ ಅಂತ ಆದ್ರೆ ಕೃಷ್ಣ ಅವರ ಮನಸ್ಸಿನ ಆಸೆಯನ್ನು ಈಡೇರಿಸದೇ ಇದ್ರೆ ಕೃಷ್ಣ ಅವತಾರಿಯಾಗಿಯೂ ತನ್ನ ಧರ್ಮಕ್ಕೆ ಲೋಪವನ್ನುಂಟು ಮಾಡಿದ ಹಾಗಲ್ವೇ? ಆದ್ದರಿಂದ ಅವರು ಏನನ್ನು ಬಯಸಿದ್ರು ಕೃಷ್ಣ ಅವರಿಗೆ ಕೊಡಲೇಬೇಕು. ಲೌಕಿಕ ದೃಷ್ಟಿಯಿಂದ ನೋಡಿದ್ರೆ ಕೃಷ್ಣನಿಗೆ, ಯದುವಂಶದ ರಾಜಕುಮಾರನಿಗೆ ಹೆಣ್ಣೊಬ್ಬಳು ಆಹ್ವಾನ ಕೊಡ್ತಾಳೆ ಮದುವೆಯಾಗುವಂತೆ ಅಂತಂದ್ರೆ ಏನು ಸ್ವಾಮಿ ತಿರಸ್ಕರಿಸುವುದು? ಅವಳ ಅಣ್ಣಂದಿರು ಬೇಡ ಅಂತ ಹೇಳ್ತಾರೆ, ಅವರಲ್ಲಿ ಬಲ ಹೆಚ್ಚಿಗೆ ಉಂಟು, ದೊಡ್ಡದಾದಂತಹ ವಿರೋಧಿಗಳ ಪಡೆಯೇ ಅಲ್ಲಿ ಉಂಟು, ಹೆದರಿ ಕುಳಿತುಕೊಳ್ಳುವವರು ನಾವು. ನಾನೇ ಹೇಳಿದ್ದೇನೆ ಕೃಷ್ಣನಿಗೆ, ತಮ್ಮ ನಾನಿದ್ದೇನೆ ನಿನ್ನ ಜೊತೆಗೆ, ನೀನು ಮಂಟಪದಲ್ಲಿ ಕುಳಿತುಕೊ, ಉಳಿದದ್ದೆಲ್ಲ ಹೊರಗೆ ವ್ಯವಸ್ಥೆ ನಾನು ಮಾಡ್ತೇನೆ. ನಾನೇ ಎಲ್ಲಿ ಕೆಲವೊಮ್ಮೆ ಆ ಮದುವೆಗೆ ಹಾಕಿದಂತಹ ಚಪ್ಪರದ ಕಂಬವನ್ನೇ ಹಿಡಿದು ನಿಂತಿದ್ದೇನೆ, ಯಾರು ಮುಂದೆ ಬರ್ತೀರಿ, ಸಾಧ್ಯ ಆದ್ರೆ ಈ ಮದುವೆಯನ್ನು ತಡೀರಿ ಎನ್ನುವ ಹಾಗೆ. ನೀವು ಹೇಳಿದಂತಹ ಶಿಶುಪಾಲನೋ, ಆ ಮಾಗಧನೋ, ಆ ಪೌಂಡ್ರಕನೋ ಒಬ್ಬರಿಗಾದ್ರೂ ಸ್ಥಿರ ಬುದ್ಧಿ ಉಂಟು ಸ್ವಾಮಿ? ಕೂಟುಕರ ಕೂಟ ಅಲ್ವೋ ಅದೆಲ್ಲ. ಎಲ್ಲ ಸಂಜೆ ಹೊತ್ತು ಒಟ್ಟಿಗೆ ಸೇರಿ ಅಲ್ಲಿ ಮಾತನಾಡಿ ಕುಡಿದು ಅವರ ಯೋಜನೆಗಳು ಆಗುವಂತಹದ್ದು. ಹಿಂದಿನಿಂದ ನನ್ನನ್ನು ಹೇಳ್ತಾರೆ, ಆದ್ರೆ ನಿಮಗೆ ಗೊತ್ತಿಲ್ಲವ, ನಾನು ಒಪ್ಪುದೇ ಇಲ್ಲ. ನಾನು ಅಂತಹ ಕುಡುಕನ, ನಾನು ಅಂತಹ ಕುಡುಕ. ಎಲ್ಲಿಂದ? ಮದಿರಾ ಪ್ರಿಯ ಹೌದು. ನಾನು ಕುಡಿಯುವಂತಹ ಮದಿರೆಯನ್ನು ಸ್ವಲ್ಪ ನಿಮಗೂ ಕೊಡ್ತೇನೆ. ಕುಟುದು ನೋಡಿ, ಕುಟುದು ನೋಡಿ, ಸ್ವಲ್ಪವಾದ್ರೂ ಅಮಲೆ ಇರ್ತದ ನೋಡಿ. ನೀವು ಕುಟುವುದು ಬೇಡ, ಹೇಳಿದ್ರೆ ಸಾಕು. ನಾನು ಹೇಳಿದ್ದು ಉದಾಹರಣೆ. ಕಂಸವಧೆಗೋಸ್ಕರ ಮಧುರಾನಗರಿಗೆ ಹೋದವರು ಬಹಳ ಕಾಲ ಅಲ್ಲಿ ಕಳೆದು ಒಮ್ಮೆ ನಂದಗೋಕುಲಕ್ಕೂ ಹೋಗಬೇಕು ಅಂತ ಮನಸ್ಸಾಗಿ ವಿಹಾರಕ್ಕೋಸ್ಕರ ನಾನು ಬಂದಾಗ ಮಧ್ಯಾಹ್ನದ ಹೊತ್ತಿಗೆ ಕಾಳಿಂದಿ ನದಿ ತೀರದಲ್ಲಿದ್ದದ್ದು. ಆಗ ನನ್ನ ಬಾಯಾರಿಕೆಯನ್ನು ಹಿಂಗಿಸಿಕೊಳ್ಳುವುದಕ್ಕೆ ಬ್ರಹ್ಮದೇವನನ್ನೇ ನಾನು ಕೇಳಿದ್ದು. ವಾರ್ಷ್ಣಿ ಇಳಿಯುವುದಕ್ಕೆ ತೊಡಗಿದ್ದು. ಆವಾಗ ನಾನು ಯಾವ ಕದಂಬ ವೃಕ್ಷದ ಕೆಳಗೆ ನಿಂತಿದ್ದೇನೋ ಆ ವೃಕ್ಷದಿಂದ ತಾನಾಗಿ ಧಾರೆಯಾಗಿ ಇಳಿಯುವುದಕ್ಕೆ ತೊಡಗಿತು ಸ್ವಾಮಿ. ಹೊಸ ಮದಿರೆ, ಅದು ಸಿಹಿ, ಅದನ್ನು ಎಷ್ಟೇ ಕುಡಿದರೂ ಕೂಡ ಏರುವುದಿಲ್ಲ ಸ್ವಾಮಿ, ಮತ್ತೇರುವುದಿಲ್ಲ. ಉತ್ಸಾಹ ಬರ್ತದೆ. ಆ ಉತ್ಸಾಹದಿಂದಲೇ ಅಲ್ವೇ ಕಾಳಿಂದಿ ನದಿಯನ್ನೇ ಜಲಕ್ರೀಡೆಗೆ ಬಾ ಅಂತ ನಾನು ಆಹ್ವಾನಿಸಿದ್ದೆ. ಬರಲಿಲ್ಲ, ಬರುವುದಿಲ್ಲ. ನನ್ನ ನೇಗಿಲನ್ನೇ ಹಾಕಿ ಎಳೆದೆ ಈ ಕಡೆಗೆ. ನದಿ ನಾನು ಇದ್ದಲ್ಲಿಗೆ ಬಂತಲ್ಲ. ಬಂದದ್ದು ಒಳ್ಳೇದಾಯಿತು. ಅವರಿಗೆ ಆ ಭಾಗದಲ್ಲಿ ಕೃಷಿ ಆಗುತ್ತಾ ಇರಲಿಲ್ಲ. ಆಮೇಲೆ ಹುಲುಸಾಗಿ ಕೃಷಿ ಯೋಗ್ಯವಾಯಿತು ಆ ಭಾಗವೂ ಕೂಡ. ಅದನ್ನೇ ನೋಡಿಕೊಂಡು ಉಳಿದವರೆಲ್ಲ ಹೇಳುವಂತದ್ದು. ಅದಕ್ಕೆಲ್ಲ ನಾನು ನೀವು ಹಾಕುವುದಿಲ್ಲ, ನೀವು ಅದನ್ನು ಒಪ್ಪುವುದೇ ಇಲ್ಲ. ಈ ಶಿಶುಪಾಲಾದಿಗಳು ಹಾಗ ದುಷ್ಟರ ಸಂತೆ ಸ್ವಾಮಿ. ಕೃಷ್ಣನ ಅವತಾರದ ಉದ್ದೇಶವೇ ಏನು? ಶಿಷ್ಟ ಸಂರಕ್ಷಣೆ, ದುಷ್ಟಮರ್ದನ. ಹೌದು. ಹಾಗಾದ್ರೆ ಅಂತಹ ದುಷ್ಟರನ್ನೆಲ್ಲ ಪಡೆಯುವುದಕ್ಕೆ, ಅವರಿಗೆ ಪಾಠ ಕಲಿಸುವುದಕ್ಕೆ ಇದು ಒಂದೊಂದು ವೇದಿಕೆ ಅಲ್ವೇ ಸ್ವಾಮಿ? ಹಾಗಾಗಿ ಅಂತಹ ಮದುವೆಗಳು ಆಗಿ ಅಲ್ಲಿ ಶಿಶುಪಾಲಾದಿಗಳು ಶತ್ರು ಸ್ಥಾನದಲ್ಲಿ ನಿಂತದ್ದು ಒಳ್ಳೆದೇ ಆಯಿತು. ಅವರನ್ನು ಒಂದಲ್ಲ ಒಂದು ಸಮಯದಲ್ಲಿ ವಧಿಸಬೇಕು ಎನ್ನುವುದೇ ನನ್ನ ತಮ್ಮನ ಸಂಕಲ್ಪವಾಗಿ ಉಂಟು. ಅದಕ್ಕೆ ನಾನೂ ಒತ್ತಾಗಿದ್ದೇನೆ. ಆದ್ರಿಂದ ಕೃಷ್ಣ ಮದುವೆಯಾದಂತಹ ಈವರೆಗಿನ ಪ್ರಸಂಗಗಳೆಲ್ಲ ವಿಹಿತವೇ. ಅದರ ಬಗ್ಗೆ ಯಾರೇ ಆಕ್ಷೇಪ ಹೇಳಿದ್ರು ನಾನು ಕೇಳುವವನಲ್ಲ. ಬಲರಾಮ, ನೀವು ಆಕ್ಷೇಪ ಹೇಳಿದ್ರೆ ಕೇಳಬೇಕು. ಆದ್ರಿಂದ ನೀವು ಆಕ್ಷೇಪಿಸಬಾರದು ಅಂತ ಹೇಳುವುದು ನಾನು. ಬಲರಾಮ, ಬಹಳ ಸಂತೋಷ ಆಯಿತು. ಎರಡು ವಿಚಾರಗಳು ನನಗೆ ಸ್ಪಷ್ಟ ಆಯಿತು ನಿನ್ನ ಮುಖದಿಂದಲೇ. ಏನು ಸ್ವಾಮಿ? ಒಂದು, ಕೃಷ್ಣನಿಗೂ ಬಲರಾಮನಿಗೂ ಯಾವ ವಿರೋಧವೂ ಇಲ್ಲ. ಊರಿನಲ್ಲಿ ಕೇವಲ ಪ್ರಚಾರ ಮಾತ್ರ. ಇನ್ನೊಂದು, ಪ್ರತಿದಿನವೂ ಬಲರಾಮ ಸಾಯಂಕಾಲ ಮದಿರಾಮತ್ತನಾಗಿ ಕೆಂಪಡರಿದ ನೇತ್ರಗಳಿಂದ ಸಭೆಯನ್ನು ಪ್ರವೇಶಿಸ್ತಾನೆ. ಅದೂ ಅಲ್ಲ, ಕೆಂಪಡರುವುದನ್ನು ಏರಿಸುವುದೇ ಇಲ್ಲ ಬಲರಾಮ. ಇದೆರಡು ಸ್ಪಷ್ಟ ಆಯಿತು. ಇನ್ನು ನಿನಗೂ ಅಪ್ರಿಯವಾದ ವಿಚಾರ ಒಂದಿದೆ ಬಲರಾಮ. ಈ ಬಗ್ಗೆ ಏನು? ಏನಿಲ್ಲ, ಸಮಾಧಾನ ಆಯ್ತು. ಅಪ್ರಿಯವಾದದ್ದೊಂದಿದೆ, ಇನ್ನೂ ಇದೆ.
ಹಲಧರಲಾಲಿಸು ನಿನ್ನನ್ನು ಜನ ಗುಣ ತಿಳಿಯದು ನಿನಗೀಗಳು ನಿನ್ನನು ಜನ ಗುಣ ತಿಳಿಯದು ನಿನಗೀಗಳು ನಿನಗೀಗಳು ನಿನ್ನ ಅನುಜನ ಗುಣ ತಿಳಿಯದು ನಿನಗೀಗಳು ಹಲಧರಲಾಲಿದು ನಿನ್ನನು ಜನ ಗುಣ ತಿಳಿಯದು ನಿನಗೀಗಳು ಹಲಧರಲಾಲಿದು ನಿನ್ನನು ಜನ ಗುಣ ತಿಳಿಯದು ನಿನಗೀಗಳು ಹಲಧರಲಾಲಿದು ನಿನ್ನನು ಜನ ಗುಣ ತಿಳಿಯದು ನಿನಗೀಗಳು ಇಳೆಯೆಲ್ಲ ತುಂಬಿಹುದೊಂದ ಪವಾದವ ಇಳೆಯೆಲ್ಲ ತುಂಬಿಹುದು ಒಂದ ಪವಾದವ ಗಳಿಸಿದ ಶ್ರೀಕೃಷ್ಣನು ಒಂದ ಪವಾದವ ಗಳಿಸಿದ ಶ್ರೀಕೃಷ್ಣನು ಇಳೆಯೆಲ್ಲ ತುಂಬಿಹುದೊಂದ 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 ಪವಾದವ ಗಳಿಸಿದ ಶ್ರೀಕೃಷ್ಣನು ಹಲಧರಲಾಲಿಸು ಗುರುತರ ತಪವನಾಚರಿಸಿ ಗುರುತರ ತಪವನಾಚರಿಸಿ ಸತ್ರಾಜಿತ ಧರಣಿಯೋ ಪಡೆದಿರುವ ಗುರುತರ ತಪವನಾಚರಿಸಿ ಸತ್ರಾಜಿತ ಧರಣಿಯೋ ಪಡೆದಿರುವ ಸತ್ರಾಜಿತ ಧರಣಿಯೋ ಪಡೆದಿರುವ ತಪವನಾಚರಿಸಿ ಸತ್ರಾಜಿತ ಧರಣಿಯೋ ಪಡೆದಿರುವ ವರಸ್ಯಮಂತಕತನಗೀಯನೆ ಲೋಭದಿ ವರಸ್ಯಮಂತಕತನಗೀಯನೆ ಲೋಭದಿ ಕರುಣಿಸದಿರಲವನು 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 ವರಸ್ಯಮಂತಕತನಗೀಯನೆ ಲೋಭದಿ ಕರುಣಿಸದಿರಲವನು ಹಲಧರಲಾಲಿದು ನಿನ್ನನು ಜನ ಗುಣ ತಿಳಿಯದು ನಿನಗೀಗಳು ಬಲಭದ್ರ ಮಹಾಮುನಿಪರೇ, ನಿನಗಿನ್ನೂ ಕೃಷ್ಣನ ಎಲ್ಲ ಗುಣಗಳ ಪರಿಚಯ ಆಗಲಿಲ್ಲ ಅಂತ ಕಾಣುತ್ತದೆ. ಆಗುವುದಕ್ಕೆ ಸಾಧ್ಯವೋ ಸ್ವಾಮಿ? ನೀವೇ ಹೇಳಿದ್ರಲ್ಲ, ಒಂದರ್ಥದಲ್ಲಿ ಸಾಧ್ಯ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಲ್ವೇ? ಅಪ್ರಾಪ್ಯ ಮನಸಾ ಸಹ. ಅದು ಆ ಎತ್ತರಕ್ಕೆ ಏರಿದವರಿಗೆ ಮಾತ್ರ. ಆದರೂ ಅಲ್ಲಿಯವರೆಗೆ ಮಾತು ಬರುವುದಿಲ್ಲ, ಶಬ್ದಗಳು ಇಲ್ಲ, ಶ್ರವಣ ಶಕ್ತಿ ಇಲ್ಲ, ಆಲೋಚನೆ ಹುಟ್ಟುವುದಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರು ತಮ್ಮನಾಗಿ ಆ ತಮ್ಮನಲ್ಲಿ ಏನೇನು ಗುಣಗಳು ಇವೆ. ಮಾನವನಾಗಿ ಅವನು ನಿರ್ಗುಣನು,
ಗುಣಾತೀತನು ಎಂಬ ನಿರ್ಣಯಕ್ಕೆ ಬರುವುದಕ್ಕೆ ಸಾಧ್ಯ ಇಲ್ಲದೇ ಇದ್ರೂ ತಮ್ಮನಾಗಿ ಹೇಗಿದ್ದಾನೆ. ಈ ವಿವಾಹ ಪ್ರಕರಣಗಳನ್ನೆಲ್ಲ ನೀನು ಸರ್ವಸಮರ್ಥವಾಗಿ ಸಮರ್ಥಿಸ್ತಾ ಇದ್ದೆ. ದಯವಿಟ್ಟು ಆಕ್ಷೇಪ, ಬಂಧುಗಳೇ ಅಲ್ಲ, ಅದರಲ್ಲಿ ಯಾವ ಆಕ್ಷೇಪವೂ ಇಲ್ಲ. ಒಂದರ್ಥದಲ್ಲಿ ಈಗ ನನ್ನ ತಲೆಗೆ ಹೋಗ್ತಾ ಇದೆ, ಅಂತಹ ವಿರೋಧಿಗಳು ಹೆಚ್ಚಿದಷ್ಟು ಒಳ್ಳೆಯದೇ. ಇನ್ನು ಕೆಲವು ಮದುವೆ ಆಗಬಹುದಲ್ಲ, ಧರ್ಮ ಸಂಸ್ಥಾಪನೆಗೆ, ಮದುವೆಗೆ ಅಲ್ಲ, ಧರ್ಮ ಸಂಸ್ಥಾಪನೆಗೆ ಒಳ್ಳೆಯದೇ. ಆದ್ರೆ ಅಪವಾದ ಬರಬಾರದಲ್ಲ. ವಸುದೇವ ಸುತನಾಗಿ ಬಲಭದ್ರನ ತಮ್ಮನಾಗಿ ಅವತಾರಿಯೇ ಆಗಿದ್ದರೂ ಅಪವಾದ ಬರಬಾರದು. ಅಪವಾದ ಒಂದು ಯಾವ ಮೂಲೆಯಿಂದ ಕೇಳಿ ಬಂದರೂ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ನಮಗೆ ಹಿಂದಿನ ಯುಗದ ಕಥೆಯನ್ನೊಮ್ಮೆ ನೆನಪಿಸಿಕೊಂಡ್ರೆ ಗೊತ್ತಾಗುತ್ತದೆ. ಅಪವಾದಕ್ಕೆ ಎಷ್ಟು ಬೆಲೆ ಇದೆ, ಎಷ್ಟು ಗೌರವದ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ ಹಿಂದಿನವರು ಅಂತ. ಅಪರಾಧಕ್ಕಿಂತ ಭಯಂಕರವಾದದ್ದು ಸ್ವಾಮಿ ಅಪವಾದ. ಈಗ ಅದೊಂದು ಬಂತಲ್ಲ, ಕೃಷ್ಣನ ಕುರಿತಾಗಿ ಒಂದು ಅಪವಾದ ಊರಲ್ಲೆಲ್ಲ ಪ್ರಚಾರದಲ್ಲಿ ಇದೆ. ಹೌದು ಹೌದು, ನನ್ನ ಕಿವಿಗೆ ಈವರೆಗೂ ಬೀಳದೇ ಇದ್ದ, ಬರ್ಲೇ ಇಲ್ವ ಈವರೆಗೂ? ನೀವು ಕೇಳಿಸಿಕೊಂಡಿದ್ದೀರಿ? ನನಗೆ ಗೊತ್ತಾಗಿದೆ. ಏನು ಸ್ವಾಮಿ ಅಂತ? ನಿಮ್ಮವರಲ್ಲಿಯೇ ಒಬ್ಬನಂತೆ ಸತ್ರಾಜಿತ, ಅವನು ದುಷ್ಕರವಾದ ತಪಸ್ಸನ್ನು ಆಚರಿಸಿದನಂತೆ ಸೂರ್ಯನನ್ನು ಕುರಿತು. ಸೂರ್ಯ ಸಂತುಷ್ಟನಾಗಿ ಅವನಿಗೆ ಅತ್ಯದ್ಭುತವಾದ ಸ್ಯಮಂತಕವೆಂಬ ಮಣಿಯನ್ನು ಕೊಟ್ಟನಂತೆ. ಓಹೋ, ಆ ಸ್ಯಮಂತಕ ಮಣಿಯನ್ನು ಧರಿಸಿಕೊಂಡು ಒಮ್ಮೆ ಅವ ಇಲ್ಲಿಗೆ ಬಂದಿದ್ದನಂತೆ. ಬಂದಾಗ ಕೃಷ್ಣ ಅವನಲ್ಲಿ ಮಣಿಯನ್ನು ಕೇಳಿದ. ಕೇಳಿ ಅವನು ಕೊಡ್ಲಿಲ್ಲ. ಮತ್ತೆ ಅವನು ಅವನ ಊರಿಗೆ ಹೋದ. ಆಮೇಲೇನಾಯಿತು? ಅವನ ತಮ್ಮ ಪ್ರಸೇನನೆಂಬವ ಆ ಮಣಿಯನ್ನು ಧರಿಸಿ ಕಾಡಿಗೆ ಹೋದ. ಕಾಡಿಗೆ ಹೋದವ ಹಿಂತಿರುಗಿ ಬರಲಿಲ್ಲ. ಮಣಿಯ ಮೇಲೆ ಕೃಷ್ಣನಿಗೆ ಅಪೇಕ್ಷೆ ಇತ್ತು. ಅಲ್ಲಿಂದ ಇಲ್ಲಿಗೆ ಸಂಬಂಧ ಬರ್ತದೆ ಅಲ್ಲ. ಈಗ ಅವ ಕಾಡಿಗೆ ಹೋಗಿದ್ದಾನೆ, ಅವನ ಉದ್ದೇಶದಿಂದ ಹೋಗಿದ್ದಾನೆ. ಪ್ರಸೇನ ಹಿಂದೆ ಬರದೇ ಇದ್ದುದಕ್ಕೂ ಕೃಷ್ಣನಿಗೂ ಮಣಿಯ ಮೇಲೆ ಕೃಷ್ಣ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದು ಎಲ್ಲರಿಗೂ ಗೊತ್ತು. ಕೃಷ್ಣ ಒಂದು ಸಲ ಸತ್ರಾಜಿತನಲ್ಲಿ ಅದನ್ನು ಕೇಳಿದ್ದ. ಕೇಳಿ ಸತ್ರಾಜಿತ ಕೊಡ್ಲಿಲ್ಲ. ಆಮೇಲೆ ಪ್ರಸೇನ ಅದನ್ನು ಧರಿಸಿ ಕಾಡಿಗೆ ಹೋದವ ಹಿಂತಿರುಗಿ ಬರಲಿಲ್ಲ. ಏನಾಯಿತು? ವಾರ್ತೆ ಹೇಗೆ ಬಂತು ಅಂದ್ರೆ, ಪ್ರಸೇನನನ್ನು ಕೊಂದು ಅಥವಾ ಅವನನ್ನು ಅಡಗಿಸಿಯೋ ಮಣಿಯನ್ನು ಕೃಷ್ಣ ಅಪಹರಿಸಿದ್ದಾನೆ. ಇಂತಹ ಒಂದು ಸುದ್ದಿ ಇದೆ. ಶಿವನೇ ಸ್ವಾಮಿ, ಈ ವಿಷಯ ಆದ್ರೆ ಸ್ವಲ್ಪ ಗಂಭೀರವಾಗಿ ಯೋಚಿಸಬೇಕಾದ. ಯಾಕಂದ್ರೆ ನಮ್ಮ ಕೇವಲ ಬಂಧುಗಳಲ್ಲಿ ಒಬ್ಬ ಸತ್ರಾಜಿತ. ಹೌದು, ಶಿಶುಪಾಲನಂತೆ ದುಷ್ಟನಲ್ಲ. ಅಲ್ಲ. ಮಧ್ಯಾಹ್ನದವರೆಗೂ ಪೂಜೆ ಮಾಡ್ತಾನೆವ. ನಾನೇ ಕೇಳಿದ್ದೇನೆ ಅವ ತಪಸ್ಸು ಮಾಡಿ ಅವನಿಗೆ ಮಣಿ ಸಿಕ್ಕಿದ ಬಗ್ಗೆ. ಪರಮ ಸಾತ್ವಿಕ. ಹೌದಪ್ಪ, ಅಂಥವರೇ ಎಲ್ಲವರು ಬೇಕು ಅಂತ ಬಯಸುವವರು ನಾವು. ಅಂಥವರೇ ನಮಗೆ ಬಂಧುಗಳು. ಕೃಷ್ಣನಿಗೂ ಅಂತಹವರೇ ಬಂಧುಗಳು. ಹಾಗಾದ್ರೆ ಈ ವಿಷಯದಲ್ಲಿ ಬಂಧುಗಳಲ್ಲಿ ಆ ಬಗೆಯದಾದಂತಹ ಒಂದು ಭಾವನೆ ಮೂಡಿದೆ ಕೃಷ್ಣನ ಬಗ್ಗೆ. ಕೃಷ್ಣನಲ್ಲಿ ನೈಷ್ಠುರ್ಯ ಉಂಟವರಿಗೆ. ಅವರು ಹಾಗೆ ತಿಳ್ಕೊಂಡಿದ್ದಾರೆ ಕೃಷ್ಣನೇ ಅಪಹರಿಸಿದ್ದು ಅಂತ. ಅಷ್ಟೆಲ್ಲ ಇಲ್ಲದಿದ್ರೆ ನಾನು ಇಲ್ಲಿಗೆ ಬರ್ತೇನೆ ಅದನ್ನು ಹೇಳಲಿಕ್ಕೆ. ಸತ್ರಾಜಿತನೂ ಆ ಬಗೆಯದಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಹೌದು, ಸಹಜ ಅಲ್ಲೋ. ಕೇಳಿದ್ದಾನೆ, ಕೊಡ್ಲಿಲ್ಲ. ಈಗ ಇವ ಧರಿಸಿಕೊಂಡು ಹೋಗಿದ್ದಾನೆ, ಬರಲಿಲ್ಲ. ಅಲ್ಲಿಂದ ಅಲ್ಲಿಗೆ ಸಂಬಂಧ ಎನ್ನುವಂತಹದ್ದು ಊಹಾಪೋಹದ ಮೇಲೆ ಅವರು ಆ ಬಗೆಯದಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗೆಂತ ಕೃಷ್ಣ ಈ ಅಪರಾಧವನ್ನು ಮಾಡಿದ್ದಾನೆ ಎನ್ನುವುದಕ್ಕೆ ಯಾವುದೇ ಪ್ರಮಾಣ ಇಲ್ಲ. ಅಲ್ಲ, ಇದು ಅಪವಾದ ಅಂತೂ ಕೃಷ್ಣನ ಮೇಲೆ ಬಂದಿದೆ. ಹೀಗೆ ಅಪವಾದ ಕಾರಣವಾಗಿ ಬಂಧುಗಳ ಜೊತೆಗೆ ನಿಷ್ಠುರವಾದದ್ದಲ್ಲ. ಅಪವಾದ ಅಂದ್ರೆ ತೀರ್ಮಾನ ಆಗುವಲ್ಲಿಯವರೆಗೆ ಅಪರಾಧಿಯೇ. ಆದ್ರಿಂದ ತೀರ್ಮಾನ ಮಾಡುವ ಸ್ವಾಮಿ ನಾವು. ತೀರ್ಮಾನ ಆದ್ಮೇಲೆ ಆ ದೋಷ ಅವನಲ್ಲಿ ಇಲ್ಲದೇ ಇದ್ರೆ ಆವಾಗ ಅಪಗತವಾದ. ಈಗ ತಮ್ಮನ ಮೇಲೆ ಅಪವಾದ ಬಂದಿದೆ ಅಂತಾದ್ರೆ ಅದು ನನಗೂ ಬಂದಂತಹ ಅಪವಾದ. ಬಂಧುಗಳೇ ಹೇಳಿದ ಅಪವಾದ. ನನ್ನ ತಮ್ಮನೇ ಅಲ್ಲವೇ? ಹೌದು.
ಒಂದು ಕ್ಷಣ ನಿಲ್ಲಿ, ನಾನು ತಮ್ಮನನ್ನು ಕರೆಯಿಸ್ತೇನೆ ಇಲ್ಲಿಗೆ. ನಾನು ಯಾಕೆ ನಿಲ್ಲು? ಅವನಲ್ಲಿ ವಿಚಾರಿಸೋಣ ಎಲ್ಲ. ರೂಪ ನಾನು ನಿತ್ರೆ ರೂಪಾರೂಪ ನಿರ್ಣಯ ಅಲ್ಲ, ನಾನು ನಿತ್ರೆ. ಈಗ ವಾರ್ತೆಯನ್ನು ಹೊತ್ತು ತಂದವರು ನೀವು ನನ್ನಲ್ಲಿ ಹೇಳ್ತಾ ಇದ್ದೀರಿ ಸತ್ರಾಜಿತನೇ ಈ ಬಗೆಯದಾಗಿ ಹೇಳಿದ್ದು ಅಂತ. ಒಮ್ಮೆ ಕೃಷ್ಣನ ಮುಂಭಾಗದಲ್ಲಿ ಅದನ್ನು ಹೇಳಿ. ಅಲ್ಲ, ಹೇಳುವಾಗ ಹೇಳಿಕೆಗೆ ನಾರದರೇ ಹೀಗೆ ಹೇಳಿದ್ರು ಎನ್ನುವುದು ಗಟ್ಟಿ ಪ್ರಮಾಣವಾಗಿ ಬಿಡುತ್ತದೆ. ಆವಾಗ ಕೃಷ್ಣನ ಬಾಯಿಯಿಂದ ಏನು ಬರ್ತದೆ ಅಂತ ಗೊತ್ತಲ್ಲ. ನಾನು ನಿಂತ್ರೆ ನೀವೇ ಒಂದು ನಿರ್ಣಯ ಮಾಡಿ. ನಿನಗೆ ಏನು ತೀರ್ಮಾನಕ್ಕೆ ಸಿಗಲಿಕ್ಕಿಲ್ಲ. ನನ್ನನ್ನು ಅವನಿಗೆ ಗೊತ್ತುಂಟು, ಅವನನ್ನು ನನಗೆ ಗೊತ್ತುಂಟು. ಹಾಗಿರುವಾಗ ಅವತರಿಸಬೇಕು ಅಂತ ಪ್ರಾರ್ಥನೆ ಮಾಡಿದವರಲ್ಲೂ ನಾನೊಬ್ಬ. ಅವಾಗ ನಾನು ಇಲ್ಲಿ ನಿಂತ್ರೆ ಈ ಸತ್ರಾಜಿತಾದಿಗಳು ಮಾಡಿದ ಅಪವಾದಕ್ಕೆ ಯಾವ ಪರಿಹಾರವೂ ಆಗ್ಲಿಕ್ಕಿಲ್ಲ. ನೀವೇ ವಿಚಾರಿಸಿಕೊಳ್ಳುವುದು ಒಳ್ಳೆಯದು. ಈಗ ಸತ್ರಾಜಿತನ ಹೇಳಿಕೆಯನ್ನು ನೀವು ಮನಸ ನಂಬಿದ್ದೀರೋ? ಅಲ್ಲ, ಈಗ ನಾನು ನಂಬುವುದು ಇಲ್ಲಿ ವಿಷಯವೇ ಅಲ್ಲ. ನೀವು ನಂಬಿದ್ದೀರಿ ಕೃಷ್ಣನ ಮುಂಭಾಗದಲ್ಲಿ. ಹೀಗೆ ಊರಿನಲ್ಲಿ ವಾರ್ತೆ ಹರಡುತ್ತಾ ಇದೆ, ಇದನ್ನು ಪರೀಕ್ಷಿಸಬೇಕಾದ್ದು ನಿನ್ನ ಕರ್ತವ್ಯ, ವಿಚಾರಿಸಬೇಕಾದ್ದು. ನಾನಿದ್ರೆ ನಿನಗೆ ವಿಚಾರಿಸುವುದಕ್ಕೆ ಏನು ವಿಷಯವೇ ಇರುವುದಿಲ್ಲ ಅಂತ. ಹಾಗಾದ್ರಿಂದ ನಾನು ಹೋಗ್ತೇನೆ. ಮತ್ತೆ ಬನ್ನಿ, ಮತ್ತೆ ನೋಡೋಣ. ಬರುವಾಗ ನಾನು ಅದನ್ನು ನಿರ್ಣಯ ಮಾಡಿ ಇಟ್ಟೇನೆ. ಸರಿ, ಆಮೇಲೆ ನಿಮ್ಮನ್ನು ಸಮಾಧಾನ ಮಾಡಿಯೇ ನಾನು ಕಳುಹಿಸು. ಸಂತೋಷ. ಹೇಳ್ಬೇಕು ಕೃಷ್ಣನಲ್ಲಿ ಅಣ್ಣ. ಯಾರೋ ನಿನ್ನ ಅಣ್ಣ? ಮುಕ್ಕಿ ತಿಂಡಿದ್ಯಲ್ಲ ಅವನನ್ನು ನೀನು. ಎಲ್ಲ 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 ಅಣ್ಣದೇವರೇ, ಅರುಹಬೇಹುದು ದಯೆಯಲಿ, ಅರುಹಬೇಹುದು ದಯೆಯಲಿಗೆ ಅರುಹಬೇಹುದು ದಯೆಯಲಿ, ಅರುಹಬೇಹುದು ದಯೆಯಲಿ, ಅರುಹಬೇಹುದು ದಯೆಯಲಿ. ಕಥೆಯ ತಳೆದಿರುವ ಕಾರಣ ಬರೆಯಲಿಯೇ, ಕಥೆಯ ತಳೆದಿರುವ ಕಾರಣ ಬರೆಯಲಿಯೇ, ಕಥೆಯ ತೊಳೆದು ಇರುವ ಕಾರಣ ಬರೆಯಲಿ. ಚರಣ ಸೇವಕನೆನ್ನುತ್ತ, ಚರಣ ಸೇವಕನೆನ್ನುವುದು ಕೈ ಮುಗಿಯುತ್ತಿರುವ ಶ್ರೀಶನ ಕಾಣುತ್ತ, ಕೈ ಮುಗಿಯುತ್ತಿರುವ ಶ್ರೀಶನ ಕಾಣುತ್ತ, ಅರುಹಬೇಹುದು ದಯೆಯಲಿ. ಅಣ್ಣಯ್ಯ, ಯಾರಿಗೆ ಬೇಕೋ ನಿನ್ನ ಅಣ್ಣಯ್ಯ? ನಿನ್ನ ಪಾದಗಳಿಗೆ ಪಡಮಟ್ಟಿದ್ದೇನೆ. ಮುಖವನ್ನು ತಿರುಗಿಸ್ತಾ ಇದ್ದಿ, ಇದರಿಂದ ಒಂದಂತೂ ಅರ್ಥವಾಗುತ್ತದೆ, ನನ್ನ ಮೇಲೆ ಕೋಪ ಬಂದಿದೆ ನಿನಗೆ. ಇಲ್ಲದಿದ್ದರೆ ನನ್ನ ಮುಖವನ್ನು ನೋಡುವುದಕ್ಕೆ ತಿರಸ್ಕಾರವನ್ನು ಸೂಚಿಸಿದವನಲ್ಲ ನೀನು ಇಲ್ಲಿಯವರೆಗೆ.
ಸಭೆಯಲ್ಲಿ ನಾನು ಕಾಣಿಸದೇ ಇದ್ದ ಕಾಲಕ್ಕೆ ಎಲ್ಲಿ ಕೃಷ್ಣ ಅಂತ ಪ್ರತಿನಿತ್ಯವೂ ಪ್ರಶ್ನಿಸುವ. ಈಗ ನಾನು ಎದುರು ಬಂದರೂ ಮುಖ ತಿರುಗಿಸಿದ್ದಿ ಅಂದ್ರೆ ಅರ್ಥ ಏನು? ಏನೋ ಕೋಪ ಉಂಟಾಗಿದೆ. ಕೋಪ ನನ್ನ ಮೇಲೆಯೋ ಅಲ್ಲ ಬೇರೆ ಯಾವುದೋ ವಿಷಯಾಂತರದ ಮೇಲಿನ ಕೋಪವನ್ನು ನಾನು ಎದುರು ಬಂದಾಗ ತೀರಿಸ್ತಾ ಇದೆಯೋ ಅರ್ಥವಾಗಲಿಲ್ಲ. ಸದಾಕಾಲ ನಿನ್ನ ಚರಣ ಸೇವಕನೋಪಾದಿಯಲ್ಲಿರುವವನು ನಾನು ಕೃಷ್ಣ. ನಿನ್ನ ಆಣತಿ ಇಲ್ಲದೆ ಯಾವ ವ್ಯವಹಾರವನ್ನು ಮಾಡಿದವನು ಅಲ್ಲ. ಅಲ್ಲ ಒಂದು ವೇಳೆ ಮಾಡಿದರೂ ಅದಕ್ಕೆ ಆಮೇಲೆ ನಿನ್ನ ಒಪ್ಪಿಗೆಯನ್ನು ಪಡೆಯುವವನು ನಾನು. ಹಾಗಿರುತ್ತಾ ನನ್ನ ಮೇಲೆ ಕ್ರೋಧ ಬಂದಿದೆ ಅಂತ ನಾನು ತಿಳಿದರೆ ಕಾರಣವನ್ನು ತಿಳಿಯಬೇಕು ಎನ್ನುವ ಕುತೂಹಲ ನನ್ನಲ್ಲಿ ಉಂಟಾಗುತ್ತಾ ಇದೆ. ಅಣ್ಣ, ಅರುಹಬೇಹುದು ದಯೆಯಲಿ, ಖತಿಯ ತಳೆದಿರ್ಪ ಕಾರಣವ ತ್ವರೆಯಲಿ. ನಿನ್ನ ಪಾದಸೇವಕನಾದಂತಹ ಕೃಷ್ಣನ ಕುರಿತಾಗಿ ಆಗ್ರಹ ಭಾವವೇನಾದರೂ ಇದ್ರೆ ಇರಲಿ, ಯಾಕೆ ಅಂತ ತಿಳಿಯುವ ಹಕ್ಕಾದರೂ ನನಗಿಲ್ವ? ನನ್ನ ಎದುರಿಗೆ ನಿಲ್ಬೇಡ ಕೃಷ್ಣ. ಮುಂದೆ ಬರಬೇಡ ಕೃಷ್ಣ, ಮುಂದೆ ಬರಬೇಡ. ಎದುರು ನಿಲ್ಬೇಡ, ನನ್ನ ಎದುರು ನಿಲ್ಬೇಡ. ನಿನ್ನ ಎದುರು ನಿಲ್ಲುವ ಜನವ ನಾನು. ನಿನ್ನ ನಮಸ್ಕಾರವೋ ಏನೇ ಇದ್ರು ಹಿಂದಿಂದ ಮಾಡು. ಆದೀತು. ಆದ್ರೆ ಮಾಡು, ಅಣ್ಣನಿಗೆ ನಮಸ್ಕಾರ ಬೇಡ ಅಂತ ಹೇಳುವುದಿಲ್ಲ. ಅಷ್ಟ ಅನುಗ್ರಹ ಉಂಟಲ್ಲ. ನನ್ನ ಮುಂಭಾಗದಲ್ಲಿ ನೀನು ನಿಂತುಕೊಂಡು ಹೀಗೆ ನಗನಗುತ್ತಾ ಕೈ ಮುಗಿದ್ರೆ ಉಂಟಲ್ಲ, ನಾನು ಇಷ್ಟು ಹೊತ್ತು ವ್ಯವಸ್ಥೆ ಮಾಡಿದ ಸಿಟ್ಟು ಆ ಕ್ಷಣಕ್ಕೆ ಇಳಿದು ಹೋಗ. ಅದಾಗ ಕೂಡ ಸಿಟ್ಟು ಇಳಿಬಾರದು ಅಂತ ನಿರ್ಣಯಿಸಿದ್ದೇನೆ ನಾನು. ಅಲ್ಲ, ನನಗೂ ಒಳ್ಳೇದೇ ಅದು. ಸಿಟ್ಟು ಇಳಿದ ಮೇಲೆ ನೀನು ಯಾಕೆ ಅಂತ ಹೇಳಲಿಕ್ಕುಂಟು. ಯಾವತ್ತೋ ಬರಬೇಕಾದಂತಹ ಸಿಟ್ಟದು ತಡವಾಗಿ ಹೋಯ್ತು. ಹೌದು. ಏನು ಮಾಡೋಣ ಈಗಲಾದ್ರೂ ಬಂತು. ಇಷ್ಟರವರೆಗೂ ಬಿಟ್ಟದ್ದಾಗಿ ಹೋಯಿತು. ಹೌದು, ಈಗ ಸಿಟ್ಟು ಬಂತು. ಆದ್ರಿಂದ ಈ ಹೊತ್ತು ನಿನ್ನನ್ನು ಬಿಡುವುದು. ಬಹಳ ಕಷ್ಟಪಟ್ಟು ಬರಿಸಿಕೊಂಡ ಸಿಟ್ಟು ಅಷ್ಟು ಸುಲಭದಲ್ಲಿ ಇಳಿಸಕೂಡದು ಪ್ರಜ್ಞೆ ನನಗೂ ಉಂಟು. ಹೌದಪ್ಪ, ಎಷ್ಟು ಏರಿದೆ ಈ ಸಿಟ್ಟು ಬರುವಾಗ. ನೀನು ಗೊತ್ತಾಗದ ಹಾಗೆ ಆಗಬೇಕು ಅಂತ ಎಲ್ಲ ವ್ಯವಹಾರಗಳನ್ನು ಮಾಡುವವ. ಆದ್ರಿಂದಲೇ ಸಿಟ್ಟು ಬರಬಾರದು ಎನ್ನುವುದಕ್ಕೆ ನೀನು ಕೊಡುವಂತಹ ಅರ್ಥ. ಹೌದಾ? ಅಣ್ಣನಿಗೆ ಗೊತ್ತಾದ್ರೆ ಸಿಟ್ಟು ಬಂದು ಹೋಗುತ್ತದೆ, ಹಾಗಾಗಿ ಗೊತ್ತಾಗದ ಹಾಗೆ ಮಾಡಿಬಿಡ್ತೇನೆ ಅಂತ. ಈಗ ಗೊತ್ತಾಗದ ಹಾಗೆ ನಾನೇನೋ ಮಾಡಿದ್ದೇನೆ ಕೃಷ್ಣ, ಹಾಗಾಗಿ ನಿನಗೆ ಸಿಟ್ಟು ಬಂದಿದೆ ಅಂತ ಅರ್ಥವ? ಎಷ್ಟು ಚಂದಕ್ಕೆ ನಾವು ಒಟ್ಟಿಗೆ ಸಾಮರಸ್ಯದಿಂದ ಬದುಕುತ್ತಾ ಇದ್ದೀವಿ. ಒಂದು 10 ಜನ ನೋಡಿ ಹಾಗಿರ್ಬೇಕು ಅಣ್ಣ ತಮ್ಮಂದರು ಅಂತ ಹೇಳಬೇಕು ಎನ್ನುವುದು ನನ್ನ ಆಸೆ. 10 ಅಲ್ಲ 100 ಜನ ಹೇಳಿದ ಕಾಲ ಇತ್ತಲ್ಲ. ನಿನ್ನ ತಪ್ಪುಗಳನ್ನೆಲ್ಲ ಅದಕ್ಕೋಸ್ಕರವಾಗಿಯೇ ನುಂಗಿ ಹಾಕುತ್ತಾ ಇದ್ದವನಲ್ವೋ. ಮತ್ತೆ ನೀನಿದ್ರೆ ನನಗೆ ತಪ್ಪು ಮಾಡುವುದಕ್ಕೊಂದು ಧೈರ್ಯ ಅಲ್ವ? ನೀನು ಮಾಡಿದಂತಹ ತಪ್ಪುಗಳಿಗೆ ಎಷ್ಟು ಸಲ ನಮ್ಮ ಯಶೋದೆ ಅಮ್ಮನ ಕೈಯಲ್ಲಿ ಹೊಡೆತ ನಾನು ತಿನ್ಲಿಲ್ಲ ಹೇಳು. ಮತ್ತೆ ನನಗ್ ಗೊತ್ತುಂಟು. ಆದ್ರಿಂದಲೇ ಅಲ್ವ ಅಣ್ಣ ತಪ್ಪು ಮಾಡಿದ ಮೇಲೆ ಎದುರಿಗೆ ನಿನ್ನನ್ನೇ ನಿಲ್ಲಿಸಿಕೊಂಡಿದ್ದದ್ದು. ಆದ್ರೆ ಅದು ನನಗೆ ನೋವು ಅಂತ ಆವಾಗ ಅನ್ನಿಸ್ತಾ ಇರಲಿಲ್ಲ. ಉಂಟು ಎಲ್ಲಾದ್ರೂ ಆ ನೋವೆಲ್ಲ ಈಗ ಹೇಳ್ತಾ ಉಂಟು. ಹೌದಾ? ಎಂತಹ ಕೃತಜ್ಞನನ್ನು ನಾನು ಈ ಬಗೆಯದಾಗಿ ಪಾಲಿಸ್ತಾ ಬಂದೆ. ಯಾಕೆ, ಏನಾಯ್ತು ಅಂತ ಬೇಡುವ? ನನ್ನ ಮಾನವನ್ನು ಕಳೆದೆಯಲ್ಲ. ಉಂಟಣ್ಣ ಎಲ್ಲಾದ್ರೂ. ಬಲರಾಮನಿಗೆ ಏನಾದ್ರೂ ಒಂದು ವ್ಯಕ್ತಿತ್ವ ಇದ್ರೆ ಅದೊಂದು ಅಭಿಮಾನ, ಮಾನ. ಹೌದಪ್ಪ, ಅದುವೇ ಇಲ್ಲ ಅಂತಾದ್ರೆ ನಾನು ಜೀವಂತ ಶವಾಗಿ. ಅದು ಯಾರದು ಇಲ್ಲ ಅಂತ ಮಾಡಿ ನೀನು ನನ್ನನ್ನು ಕೊಂದು ಹಾಕಿದೆ. ಇದರಿಂದ ವಿಷ ಕೊಡುವುದು ಒಳ್ಳೇದಿತ್ತು. ಅಣ್ಣ, ಕೋಪ ಬರ್ಲಿ, ಕೋಪದಲ್ಲಿ ಒಂದು ತರ್ಕ ಬೇಡುವೋ? ಯಾರ್ಯಾರೋ ಊರೂರಲ್ಲಿ ಮಾನ ಕಳೆದ್ರೆ ದೊಡ್ಡದಲ್ಲ, ಯಾರೋ ಗೊತ್ತಿಲ್ಲದವರು. ಹೌದಪ್ಪ, ನಮ್ಮವರ ಮುಂಭಾಗದಲ್ಲಿ ಮಾನ ಹೋಯಿತು ಅಂತಾದ್ರೆ ಅದು ನಿನ್ನಿಂದಾಗಿ ಮುಖ ಯಾಕೆ ತೋರಿಸಬೇಕು? ಅಲ್ಲ, ಯಾಕೆ ಅಂತ ಬೇಕಲ್ಲ. ಈ ಕೆಲಸವು ನಿನಗೆ ಇಲ್ಲ.
ಮಾಡಲೇಬೇಕು. ಇದು ಒಳ್ಳೇದುಂಟು. ನಿನ್ನ ಕೋಪ ಈ ಪ್ರಮಾಣಕ್ಕೆ ಹೋದ್ರೆ ಕಷ್ಟವೇ. ಯಾಕೆ? ಏನು ಅಂತ ಹೇಳುವುದಿಲ್ವಲ್ಲ. ಏನು ಅಂತ ಮಾಡಿದ ನಿನಗೆ ಗೊತ್ತಿಲ್ವಾ? ಅಲ್ಲ, ನಾನು ಬಹಳ ಮಾಡಿದ್ದೇನೆ. ಇದರಲ್ಲಿ ಕೋಪಕ್ಕೆ ಕಾರಣವಾದ ಯಾವುದು? ಯಾಕೆ ಕೊಂದದ್ದು ಹೇಳು. ಯಾರನ್ನು ಅಂತ ಬೇಡ? ಕಂಸನನ್ನ. ಯಾರನ್ನು ಅಂತ ಕೊಂದ ನಿನಗೆ ಗೊತ್ತು. ಅಲ್ಲ, ನಾನು ನಿನ್ ಒಟ್ಟಿಗೆ ಸೇರಿ ಕಂಸನನ್ನು ಕೊಲ್ಲುವುದಕ್ಕೆ ನಾನು ಜೊತೆಯಾಗಿ ಬರಲಿಲ್ಲ. ಮತ್ತೆ ಕಂಸ ಸಾಯುವುದಕ್ಕೆ ಯೋಗ್ಯನಾದವನು. ಹೌದು. ಏನೀಗ? ಈಗ ಕಂಸನನ್ನು ಕೊಂದ್ರೆ ಮತ್ತು ಉಳಿದ ಎಲ್ಲರನ್ನು ಕೊಲ್ಲಬೇಕು ಅಂತ ಅರ್ಥ. ಇಲ್ಲಪ್ಪ, ಒಳ್ಳೆಯವರು ಕೂಡ ಸಾಕಷ್ಟು ಮಂದಿ ಇಲ್ವ? ಅವರನ್ನು ಉಳಿಸಲಿಕ್ಕಲ್ವ ನಾವು ಕೆಲವರನ್ನು ಕೊಲ್ಲುವುದು. ಏನು ಪಾಪ ಮಾಡಿದ್ದಾನೆ ಕೊಲ್ಲುವುದಕ್ಕೆ? ಯಾರು? ಕಂಸನ? ಯಾವ ಶಿಶುಪಾಲನಿಗೆ ಮಾವನ ತಮ್ಮನ ಆಗಿದ್ದ? ಯಾರು 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 ಅಂತ ಕೊಂದ ನಿನಗೆ ಗೊತ್ತು. ಒಳ್ಳೇದು. ಇವ ಹೊಸತು ಮಾತಾಡ್ತಾನೆ. ಒಳ್ಳೇದು ಅಂತ ನಗತಿಯಲ್ಲ. ಅಲ್ಲ, ನನಗೆ ಸಿಟ್ಟು ಬಂದ್ರು ನಗುವುದೇ ಅಭ್ಯಾಸ. ಆ ಪ್ರಸೇನ ಏನು ಅಪರಾಧ ಮಾಡಿದ? ಸತ್ರಾಜಿತನ ತಮ್ಮ. ಮತ್ತೆ ಹೌದೌದು, ಸತ್ರಾಜಿತನ ತಮ್ಮ ಪ್ರಸೇನ. ಅವನನ್ನು ಕೊಂದದ್ದು ಯಾಕೆ ಅಂತ ಕೇಳೋದು. ಅವ ಸತ್ತನ? ಶಿವನೇ ಅಂತೆ ಇವ ಯೋಚನೆ ಮಾಡಿದ್ದು ಸಾಕಾಗ್ಲಿಲ್ಲ. ಅಲ್ಲ, ಈಗ ನೀನು ಒಂದು ಸಂಕಲ್ಪ ಮಾಡಿ ಕೊಲ್ಲುತ್ತೆ ಅಂತಾದ್ರೆ ಮತ್ತವ ಬದುಕುವುದಕ್ಕೆ ಸಾಧ್ಯವ? ಅಲ್ಲಲ್ಲ, ಈಗ ಪ್ರಸೇನ ಸತ್ತಿದ್ದಾನೆ ಎನ್ನುವುದು ದೃಢ ಆಗ್ಲಿಲ್ಲ ನನಗೆ ವಿಷಯವೇ ಗೊತ್ತಿಲ್ಲ. ಅದು ನಿನಗೆ ಕೊಂದವನಿಗೆ ಗೊತ್ತಿರಬೇಕು. ಇದು ಒಳ್ಳೇದುಂಟು. ಎಷ್ಟು ಒಳ್ಳೆಯವ. ಅವನಿಗೇನೋ ತಪಸ್ಸಿನಿಂದ ಸಿಕ್ಕಿತಪ್ಪ ಆ ಮಣಿ. ಅದಕ್ಕೋಸ್ಕರವಾಗಿ ಅವ ಅದನ್ನು ಸ್ವಾಧೀನಪಡಿಸಿಕೊಂಡ. ಇವ ಅದನ್ನು ಧರಿಸಿಕೊಂಡು ಬೇಟೆಗೆ ಹೋದ. ಪ್ರಸೇನನ ಬೇಟೆಗೆ ಹೋದಂತಹ ಸಂದರ್ಭದಲ್ಲಿ ಅಣ್ಣ, ಸಿಟ್ಟು ಬರಲಿ, ಆದ್ರೆ ಒಂದು ಕ್ರಮದಲ್ಲಿ ಸಿಟ್ಟಿರ್ಲಿ. ಈಗ ಸತ್ರಾಜಿತ ಏನು ಮಾಡಿದ? ಇದೀಗ ಸಿಟ್ಟಿನಿಂದಲೇ ಅಲ್ವಾ ವಿಚಾರಿಸು. ಹೌದು, ಆದ್ರೂ ನಿನ್ನ ವಿಚಾರಣೆ ಇಲ್ಲ. ಇದು ನಾವು ತಿಳಿದದ್ದು ಏನು ಅಂತ. ಏನು ಅಂತ? ದುಷ್ಟರನ್ನು ವಧಿಸುವುದಕ್ಕಾಗಿ ನೀನು ಬಂದಿದ್ದಿ. ಹೌದು. ಶಿಷ್ಟರ ರಕ್ಷಣೆಗಾಗಿ ಬಂದಿದ್ದಿ. ಹೌದು. ಬದಲಾಗಿ ನೀನೇ ಖಳನಂತೆ ವರ್ತಿಸುವುದಕ್ಕೆ ಹೊರಟ್ರೆ ಅಲ್ಲ, ಈಗ ಯಾವ ಪ್ರಕಾರ? ಈಗ ಕಂಸ ಸತ್ತಾಗ ಅವನ ಗುಣ ಎಲ್ಲ ನಿನ್ನಲ್ಲಿ ಬಂದು ಹೋಯ್ತಾ ಏನು? ಉಂಟ ಎಲ್ಲಾದ್ರೂ? ಇಲ್ವಾದ್ರೆ ಅಷ್ಟು ಒಳ್ಳೆ ಪ್ರಸೇನ ಮೊನ್ನೆವರೆಗೆ ನಮ್ಮ ಮುಂಭಾಗದಲ್ಲಿ ಒಳ್ಳೆ ಹುಡುಗ. ಆ ಒಳ್ಳೆಯ ಮಾತ್ರದಿಂದ ನೀನು ಅವನನ್ನು ಕೊಂದದ್ದು. ಅಲ್ಲ, ಅವ ಸತ್ತದ್ದು ಒಳ್ಳೇದ. ಈ ಖಳತನವನ್ನು ಯಾಕೆ ಬೆರೆತೆಯೋ? ಯಾಕೆ ಇಂತಹ ಅಪರಾಧ ಮಾಡಿದೆ? ಈಗ ಸತ್ರಾಜಿತನ ಪ್ರಕರಣವು ಅಲ್ವಾ, ಪ್ರಸೇನನ ಪ್ರಕರಣ. ಆ ಮಣಿ ನಿನಗೆ ಬೇಕು ಅಂತಾದ್ರೆ ನನ್ನಲ್ಲಿ ಹೇಳಿದ್ರೆ ನಾನು ಒದಗಿಸಿಕೊಡ್ತಿರ್ಲಿಲ್ವ? ಮಣಿಯ ವಿಷಯಕ್ಕ ಮತ್ತೆಂತ ಪ್ರಸೇನ ಸತ್ತದ್ದು ಅಲ್ವಾದ್ರೆ ನೀನು ಯಾಕೆ ಅಣ್ಣ ನನಗೆ ಅರಿಯೇ ಪ್ರಸೇನ ಬೋದುದನು ಎಲ್ಲಿಗೆ ಹೋದವ ಅರಿಯೇ ಪ್ರಸೇನ ಬೋದುದನು ಅಪಹರಿಸಲಿಲ್ಲವರ ರತ್ನವನ್ನು ಅಪಹರಿಸಲಿಲ್ಲವರ ರತ್ನವನ್ನು ಅರಿಯೇ ಪ್ರಸೇನ ಬೋದುದನು ಅಪಹರಿಸಲಿಲ್ಲವನ ರತ್ನವನ್ನು ಅಪಹರಿಸಲಿಲ್ಲವನ ರತ್ನವನ್ನು ಪರಿದೇತ ಕಪವಾದ ಪೀಳ್ವೆ ಪರಿದೇತ ಕಪವಾದ ಪೇಳ್ವೆ ಎನ್ನೊಳುದು ಸವಿರದು ಅಗ್ರಜ ಎನ್ನೊಳುದು ಸವಿರದು ಅಗ್ರಜ ಪರಿದೇತ ಕಪವಾದ ಪೀಳ್ವೆ ಎನ್ನೊಳು ದೋಷ ಇರದು ಕೋಪವಿದೇತ ಕಗ್ರಜ ಸರಿಯ ನೀನೇ ಪರಿಯುಗೈದುದು ಅರಿಯೇ ಪ್ರಸೇನ ಬೋದುದನು ಅಪಹರಿಸಲಿಲ್ಲವನ ರತ್ನವನ್ನು ಅಗ್ರಜ
ಏನೋ ಕೃಷ್ಣ, ನನಗೆ ಹೇಳಿಕೊಳ್ಳುವುದಕ್ಕೆ ಅವಕಾಶ ಉಂಟ ಇಲ್ಲಿ? ಅದೇ ಕೊಂದದ್ದು ಯಾಕೆ ಅಂತಲೇ ಹೇಳಿಕೊಳ್ಬೇಕಾದ್ದು ನೀನೀಗ. ಆಯ್ತು, ವರದಿ ಒಪ್ಪಿಸು, ಮತ್ತೆ ಶಿಕ್ಷಿಸ್ತೇನೆ. ವಿಷಯಕ್ಕೆ ಬರುವ. ಒಳ್ಳೆ ಹಾಡುಗಾರ ಹಾಡನ್ನು ಪ್ರಾರಂಭ ಮಾಡುವಾಗ ತಾಳ ಸಹಿತವಾಗಿ ಹಾಡುವುದಕ್ಕೆ ತೊಡಗದೇ ಇದ್ರೆ ಅವನ ಜೊತೆಯಲ್ಲೇ ಇರುವ ಅವನ ಹೃದಯವನ್ನು ಅರಿತ ಹಿಮ್ಮೇಳವಾದನಾದರೆ ಲಯದ ಮೇಲೆ ಬಾರಿಸುವುದಕ್ಕೆ ಬರ್ತದೆ. ಕೆಲವು ಸಲ ಈ ಮೇಲಾಟದಲ್ಲಿ ಲಯ ಅರ್ಥವಾಗದ ಹಾಗೆ, ಲಯದಲ್ಲಿ ಇಲ್ಲದೆ ಅಲ್ಲ, ಲಯ ಅರ್ಥವಾಗದ ಹಾಗೆ ಹಾಡು. ಆಗ ಹಿಮ್ಮೇಳವಾದಕ್ಕೆ ಏನು ಮಾಡಬೇಕು, ಎಲ್ಲಿಂದ ಹಿಡ್ಕೊಳ್ಬೇಕು ಅಂತ ಇದು ನನಗಾದದ್ದು ಹೀಗೆ. ಆದ್ರಿಂದ ಸ್ಪಷ್ಟವಾಗಿ ಕೇಳಿದ್ದು, ಯಾಕೆ ಪ್ರಸೇನನನ್ನು ಕೊಂದೆ, ಯಾಕೆ ನಿನಗಾಮಣಿ ಅಂತ. ನಿನ್ನ ಹೃದಯ ನನಗೆ ಅರ್ಥ ಆಗ್ತದೆ, ನನ್ನ ಹೃದಯ ನಿನಗೆ ಅರ್ಥವಾಗ್ತದೆ. ಆದ್ರೆ ಹೃದಯದ ವಿಷಯವನ್ನೇ ಬಿಟ್ಟು ಕೇವಲ ಬುದ್ಧಿಯ ಬಲದಿಂದ ಪ್ರಶ್ನಿಸ್ತಾ ಇದ್ದಿ. ಇದೀಗ ಇಲ್ಲಿ ಅದೇ ಕೆಲಸ ಮಾಡಬೇಕಾದ್ದು. ಈಗ ನೀನು ಹೇಳುವಾಗ ನನಗೆ ಅರ್ಥ ಆದದ್ದಿಷ್ಟು. ಒಬ್ಬ ಸತ್ರಾಜಿತ, ಒಬ್ಬ ಪ್ರಸೇನಜಿತ, ನಡುವೆ ಒಂದು ಮಣಿ. ಇದಿಷ್ಟು ಪ್ರಕರಣದ ತಿರುಳು ನೀನು ಹೇಳ್ತಾ ಇರುವುದು. ಸತ್ರಾಜಿತನ ಬಗ್ಗೆ ಸ್ವಲ್ಪ ಗೊತ್ತುಂಟು ನನಗೆ. ನಮ್ಮದೇ ಒಂದು ಗುಂಪಿನಲ್ಲಿ ಅವನು ನಾಯಕನಾಗಿ, ಒಂದರ್ಥದಲ್ಲಿ ನಿನ್ನ ಪ್ರಭುತ್ವಕ್ಕೆ ವಿರೋಧವಾಗಿ ನಿಲ್ಲುವ ಸಾಮರ್ಥ್ಯವುಳ್ಳವನಾಗಿ ಬಹಳ ಮಂದಿ ಇದ್ದಾರೆ. ಹಾಗೆ ಸತ್ರಾಜಿತನು ಹಾಗೆ ಒಳ್ಳೆಯ ವಿರೋಧ ಅಲ್ಲ, ಒಳ್ಳೆಯ ಅಲ್ಲ ಅಂತ ಅರ್ಥ ಅಲ್ಲ. ಅವನೇನೋ ತಪಸ್ಸು ಮಾಡಿ ಒಂದು ಮಣಿಯನ್ನು ಪಡೆದ ಸೂರ್ಯದೇವನಿಂದ. ಇದು ಒಂದು ಕೇಳಿ ಗೊತ್ತುಂಟು ನನಗೆ. ಆ ಮಣಿಗೆ ವಿಶೇಷವಾದಂತಹ ಯೋಗ್ಯತೆ ಉಂಟು, ಇದನ್ನು ಕೇಳಿ ಗೊತ್ತುಂಟು. ಅವನ ತಮ್ಮ ಪ್ರಸೇನ, ಅವನನ್ನೇನು ನಾನು ಕಾಣದ ಹುಡುಗನು, ಎಷ್ಟೋ ಸಲ ನನ್ನ ಜೊತೆಗೂ ಬಂದಿದ್ದಾನ. ಹಾಗೆ ಅಂತ ನೀನು ಹೇಳ್ತಾ ಇರುವ ಉಳಿದ ವಿಷಯ ನನಗೆ ಅರ್ಥ ಆಗುವುದಿಲ್ಲ. ಈಗ ಸತ್ರಾಜಿತನ ಬಗ್ಗೆ ಗೊತ್ತಿದೆ, ಅವನ ಮಣಿಯ ಬಗ್ಗೆ ಕೇಳಿದೆ, ಅದು ಗೊತ್ತಿದೆ. ಅಷ್ಟು ಸಾಕಲ್ಲ, ಮಣಿಯ ಬಗ್ಗೆ ಕೇಳಿ ಗೊತ್ತಿದ್ದವ, ಆ ಮಣಿಗೋಸ್ಕರವೇ ಅವನನ್ನು ಕೊಂದದ್ದು. ಈಗ ಮಣಿಯ ಅಪಹರಣ ನಾನು ಮಾಡಿದ್ದೆ, ನೀನು ಮಾಡಿದ್ದೀಗ. ಯಾರು ಹೇಳಿದ್ರು? ಅಪ್ರಸೇನ ನಿನಗೆ ಗೊತ್ತಿದ್ದ ಒಳ್ಳೆಯ ಹುಡುಗ, ಅವನಿಂದ ವಿಶೇಷ ಏನಾಗಲಿಕ್ಕಿಲ್ಲ ಅಂತ ಗೊತ್ತಿದೆ ನಿನಗೆ. ಆದ್ರಿಂದ ಕಾಡಿನಲ್ಲಿ ಗುಟ್ಟಿನಲ್ಲಿ ಇರ್ಲಿ ಈಗ ಬರುವ ವಿಷಯಕ್ಕೆ ಬರುವ. ಈಗ ಯಾರು ಹೇಳಿದ್ದು ಅಂತ ಬೇಡುವ? ಇದನ್ನು ಯಾರು ಹೇಳಿದ್ದು ಅಂತ ನಿನಗೆ? ನೀನು ಮಾಡಿದ್ದು ಹೌದು ಅಂತ ಕೇಳಿದ್ದು ನಾನು. ಮಾಡಿದ್ದು ಹೌದು ಅಂತ ಆದ್ರೆ ಯಾರು ಹೇಳಿದ್ರೆ ನನಗೇನು? ಈಗ ನೀನು ಮಾಡಿದ್ದು ಹೌದು ಅಲ್ವಾ? ಈಗ ಪ್ರಸೇನ ಸತ್ತಿದ್ದಾನೆ ಹೌದು ಅಂತ ಆದ್ರೆ, ಅಲ್ಲ ನನಗೆ ಗೊತ್ತಿಲ್ಲ, ಹೌದು ಅಂತ ಆದ್ರೆ ಎಲ್ಲಿ ಸತ್ತ, ಹೇಗೆ ಸತ್ತ ಅಂತ ಬೇಡುವ. ನೀನು ಕೊಂದದ್ದು ಯಾಕೆ? ಈಗ ಅವನ ಮನೆಯಲ್ಲಿ ನೀನು ಕೊಂದದ್ದಲ್ಲ ಅಂತ ಆದ್ರೆ ಕೊಂದದ್ದಲ್ಲ ಅಂತ ಹೇಳ್ಬೇಕು. ಅಲ್ಲ, ನಾನು ನಮ್ಗೆ ವಿಷಯವೇ ಗೊತ್ತಿಲ್ಲ. ನೀನು ಬಹಳ ಬುದ್ಧಿವಂತಿಕೆಯಿಂದ ಮಾತನಾಡ್ತಾ ಇದ್ದಿ ಕೃಷ್ಣ. ನಿನ್ನ ಎದುರು ಬುದ್ಧಿವಂತಿಕೆ ವಿಷಯಕ್ಕೆ ಬರುವ ಅಂತ ಹೇಳುತ್ತೆ. ಹೌದು, ನನ್ನ ನೇರವಾದ ಪ್ರಶ್ನೆ, ಕೊಂದದ್ದು ಯಾಕೆ? ಅಲ್ಲ, ನೀನು ವಿಷಯಕ್ಕೆ ಬರ್ಲಿಕ್ಕೆ ಬಿಡುವುದೇ ಇಲ್ವ? ಈಗ ಕೊಂದದ್ದು ಹೌದೋ ಅಲ್ವೋ ಅಂತ ಹೇಳುವುದಿಲ್ಲ. ಪ್ರಸೇನ ಏನಾಗಿದ್ದಾನೆ, ಅವ ಕಾಡಿಗೆ ಹೋದದ್ದು ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಹೌದು, ಯಾಕಂದ್ರೆ ಕಾಡಿಗೆ ಹೋದನ. ಈಗ ನೀನು ಮತ್ತೆ ಅದೇ ಕಾಡಿಗೆ ಹೋದದ್ದು. ಈಗ ಕೊಂದದ್ದು ಹೌದೋ ಅಲ್ವೋ ಅಂತ ನೀನು ಹೇಳ್ಬೇಕು. ಕೊಂದದ್ದಲ್ಲ ಅಂತ ನೀನು ಹೇಳ್ತೀಯೋ, ನಾನು ಪ್ರಮಾಣ ಮಾಡಿರ್ತೇನೆ ನಿನ್ನಿಂದ ಅಣ್ಣ. ಆದ್ರಿಂದ ನೀನು ಅದನ್ನು ಹೇಳುವುದಕ್ಕೆ ವಿಷಯವೇನು ಗೊತ್ತಾ? ಈಗ ವಿಷಯ ಬೇರೇನಿಲ್ಲ, ನೀನದನ್ನು ಹೇಳುವವನು ಅಲ್ಲ, ನನಗೆ ಗೊತ್ತುಂಟು. ಯಾಕಂದ್ರೆ ಅಪರಾಧ ಮಾಡಿದವ ಹೊರಗಿನಿಂದಲೇ ಉರುಟುರುಟು ಮಾತನಾಡಿ ಅಲ್ಲಿಂದ ಜಾರಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವುದು ಹಾಗಲ್ಲ. ಈಗ ನೀನು ಹುಟ್ಟಾ ಕಳ್ಳ ಎನ್ನುವುದು ಊರಿಗೆಲ್ಲ ಗೊತ್ತಲ್ಲ. ನನ್ನ ಜೊತೆಗೆ ನೀನು ಇದ್ದವಲ್ವ, ಕದಿಯುವಾಗ ನಾನು ಒಬ್ಬನೇ ಹೋಗುವ ಕ್ರಮ ಉಂಟಲ್ಲ ಅದು. ಆದ್ರಿಂದ ನಾನು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೇನೆ ನೀನು ಎಂತಹ ಕಳ್ಳ ಅಂತ. ಆದ್ರೆ ಆವಾಗಿನ ಕಳ್ಳತನಕ್ಕೆಲ್ಲ ಒಂದು ಬಗೆಯ ಅರ್ಥ ಇತ್ತು. ಅದು ಮಕ್ಕಳಾಟಿಕೆಯಲ್ಲಿ ಜೊತೆಗಿದ್ದಿ, ಮಕ್ಕಳಾಟಿಕೆಯಲ್ಲಿ ಹಾಗೆ ಹೋಗುತ್ತಾ ಇತ್ತು. ನನಗೂ ಹುಡುಗ ಪ್ರಾಯ. ಹೌದಪ್ಪ, ಬುದ್ಧಿ ಬೆಳೆದಾಗ ಬಹಳ ಅಂತರ ಇಲ್ಲ ನಮಗೆ ವಯಸ್ಸಿನಲ್ಲಿ. ಕೃಷ್ಣನು ಅದನ್ನೆಲ್ಲ ಬಿಡ್ತಾನೆ ಅಂತ ನಾನು ಯೋಚನೆ ಮಾಡಿದ್ದೇನೆ. ನಾನು ಎಂತದ್ದು ಬಿಟ್ಟದ್ದು ನೀನು? ಮತ್ತೆ ಆ ಬಗೆಯ ಕಳ್ಳತನಗಳನ್ನು ಬಿಟ್ಟಿದ್ದಿ. ಹೌದು, ಈಗ ಮೊನ್ನೆ ರುಕ್ಮಿಣಿ ಪ್ರಕರಣ ಆದ್ರೆ ಹೌದಪ್ಪ, ಸಣ್ಣ ಸಣ್ಣ ಕಳ್ಳತನಗಳನ್ನು ಬಿಟ್ಟದ್ದು ನೀನು. ಆಮೇಲೆ ಮತ್ತೆ ಬೇರೆ ದೊಡ್ಡ ದೊಡ್ಡದಕ್ಕೆ ಕೈ ಹಾಕುವುದಕ್ಕೆ ಹೊರಟದ್ದು. ಅಲ್ಲ, ನೀನು ಇದ್ದೀಯಲ್ಲ. ಮೊನ್ನೆವರೆಗೆ ಇದ್ದೆ, ಯಾಕಂದ್ರೆ ಸ್ತ್ರೀಯನ್ನು ಅಪಹರಿಸುವುದು ಕೂಡ ಒಂದು ಬಗೆಯಲ್ಲಿ ಶಾಸ್ತ್ರ ಸಮ್ಮತ ಎನ್ನುವ ಕಾರಣದಿಂದ. ಆದ್ರೆ ಧನ ಕನಕಾದಿಗಳ ಅಪಹರಣ ಮಾತ್ರ ಉಂಟಲ್ಲ, ಅದನ್ನು ಅಗತ್ಯವೇ ಇಲ್ಲ ನಮಗೆ. 3 ದಿನ
ಊಟಕ್ಕೆ ಸಿಕ್ಕದವ ಒಂದು ಹೊತ್ತಿನ ಅನ್ನವನ್ನು ಕದಿಬಹುದು. ಅದು ಕದಿಬಹುದು, ಅದು ಶಾಸ್ತ್ರದಲ್ಲಿ. ಅದು ನನಗೆ ಗೊತ್ತಿಲ್ಲ. ಹೌದು, ನಿನಗದು ಗೊತ್ತಿಲ್ಲ. ಇಲ್ಲ, ನಿನಗೆ ಅದು ಗರ್ಗೆರು ಇನ್ನೇನು ಪಾಠ ಮಾಡ್ಲಿ ಅಂತ ಕೇಳಿದ್ದಾರಂತೆ. ಅಲ್ಲ, ನಾವು ಅಭ್ಯಾಸ ಮಾಡಿದ್ದೆಲ್ಲ ಒಟ್ಟಿಗೆ ಎಷ್ಟು ದಿನ ಕಲ್ತಿದ್ದೇವೆ ಅಂತ. ಆದ್ರಿಂದ ನಿನಗೆ ಹೇಳಬೇಕು ನಾನು. ಈಗ ಈ ಬಗೆಯ ಮಣಿಗಳ ಈಗ ಮಣಿಯ ವಿಷಯದಲ್ಲಿ ನನಗೆ ಗೊತ್ತಿರುವುದನ್ನು ಸ್ವಲ್ಪ ಹೇಳ್ತೇನೆ. ಈಗ ನೀನು ಹೇಳಲಿಕ್ಕೆ ಬಿಡದೇ ಇದ್ರೆ ನಾನು ಮಾತಾಡುವುದು ಹೇಗೆ ಅಂತ ಬೇಡ, ನೀನು ನೇರವಾಗಿ ಅದನ್ನೇ ಹೇಳಬೇಕಾದ. ಅಣ್ಣ, ಏನು ಸತ್ರಾಜಿತನಿಗೊಂದು ಮಣಿ ಸಿಕ್ಕಿದೆ ಎನ್ನುವ ವರ್ತಮಾನವನ್ನು ನಾನು ಗ್ರಹಿಸಿದೆ. ಅದಕ್ಕೆ ವಿಶೇಷವಾದ ಶಕ್ತಿಯುಂಟು, ತೊಟ್ಟವರಿಗೊಂದು ರಕ್ಷಣೆಯನ್ನು ಕೊಡುತ್ತದೆ, ಅಶೌಚ ಇದ್ದಲ್ಲಿ ನಾಶಕ್ಕೆ ಕಾರಣವಾಗ್ತದೆ, ಎಷ್ಟೋ 8 ತೂಕ ಹೊನ್ನು ಕೊಡ್ತದೆ ದಿವಸಕ್ಕೆ, ಹೀಗೆಲ್ಲ ಹೇಳುವುದು ಕೇಳಿ ಸಂಗ್ರಹ ಎಲ್ಲ ಮಾಡಿಕೊಂಡಿದ್ದೀವಿ. ವಿಷಯಕ್ಕೆ ನಮ್ಮ ಹುಡುಗರು ಹೇಳಿದ್ರು ಹೀಗುಂಟು. ಹಾಗಾದ್ರೆ ಅದು ಏನು ಒಂದು ಕುತೂಹಲ ಆದದ್ದು. ಹೌದು, ನನಗೆ ಪರಮ ಪಾವನವಾದಂತಹ ಈ ರತ್ನವನ್ನು ನೋಡಬೇಕು ಎನ್ನುವ ಒಂದು ಕುತೂಹಲ ಜಾಗೃತ. ಇದು ಒಳ್ಳೆದಿದ್ದದನ್ನು ನೋಡುವುದು ತಪ್ಪ, ಹಾಗೆ ನೋಡುವ ಅಂತ ಹೋದದ್ದು. ಹೋದಿಯೋ ನೋಡ್ಲಿಕ್ಕೆ? ಹೋಗುವಾಗ ನಮ್ಮ ಯಾದವರು ಕೆಲವರು ನನ್ನ ಜೊತೆಗೆ ಬಂದರು. ಸತ್ರಾಜಿತನ ಮನೆ ಅಂಗಳದಲ್ಲಿ ಅವರನ್ನು ನಿಲ್ಲಿಸಿ ಸತ್ರಾಜಿತನನ್ನು ಕರೆದು ಕೇಳಿದೆ, ಹೀಗೊಂದು ಮಣಿ ಸಿಕ್ಕಿದೆ ಅಂತೆ. ಹೌದು, ಈಗ ನೀನು ಒಪ್ಪು ಬಿಡು, ನಾನು ಹೇಳಿಕೊಳ್ಳಲಿ ಬಿಡ್ಲಿ, ರಾಜಪ್ರತಿನಿಧಿ ಅಂತ ನನಗೂ ಒಂದು ಮನ್ನಣೆ ಇಲ್ವೋ ಊರಿನಲ್ಲಿ ಉಂಟಪ್ಪ. ಹಾಗಿರುವಾಗ ನಾನು ಹೋಗಿದ್ದೇನೆ ಅಂದ್ರೆ ಅರ್ಥ ಏನು? ರಾಜರಿಗೆ ಸಂಬಂಧಪಟ್ಟ ವಿಷಯವನ್ನು ಮಾತಾಡುವುದಕ್ಕೆ ಹೋಗಿದ್ದೇನೆ ಅಂತ ಅರ್ಥ. ಒಳ್ಳೆಯದಾದ ಒಂದು ವಸ್ತು, ಅದು ನಿತ್ಯವೂ ಹೊನ್ನನ್ನು ತಂದು ಸಂಪಾದನೆ ಮಾಡುವ ವಸ್ತು ಸಿಕ್ಕಿದೆ ಅಂತ ಆದ್ರೆ ರಾಜನಿಗೊಂದು ವರದಿ ಆದ್ರೂ ಮುಟ್ಟಬೇಕೋ ಬೇಡುವ? ಈಗ ಅದನ್ನು ತರುವುದಕ್ಕಾದ್ರೂ, ನಾನು ವರದಿಯನ್ನು ತರುವುದಕ್ಕಾದ್ರೂ ಹೋಗಬೇಕೋ ಬೇಡುವ? ಹೋದಕ್ಕೊಂದು ಸಮರ್ಥನೆ ಉಂಟು ನನ್ನಲ್ಲಿ. ಕೇಳುವಾಗ ಅವಳು, ನಿನಗೆ ಅದೆಲ್ಲ ಯಾಕೆ, ನಿನಗೆ ತೋರಿಸಬೇಕಾದ ಅಗತ್ಯ ಏನು, ನೀನು ಹೋಗಿಲ್ಲಿಂದ ಅಂತ ಹೇಳಿ. ಸರಿಯಪ್ಪ, ಈಗ ಅಲ್ಲದಿದ್ರೆ ಇನ್ನೊಮ್ಮೆ ನೋಡಿ ಏನು ದೊಡ್ಡದಲ್ಲ ಅಂತ ಹಿಂದೆ ಬಂದೆ ನಾನು. ನಿನಗೆ ತೋರಿಸಲೇ ಇಲ್ಲ? ತೋರಿಸಲಿಲ್ಲ. ನೀನು ಕಂಡದ್ದಿಲ್ಲ, ನೀನು ಅವನಲ್ಲಿ ಕೇಳಿದ್ದೂ ಇಲ್ಲ. ಮನೆಯೊಳಗೆ ಸ್ವಲ್ಪ ಬೆಳಕು ಸುಳಿದ ಹಾಗೆ ಆದದ್ದು. ಹೌದು, ಉಗ್ರಸೇನಿಗೋಸ್ಕರ ಕೇಳಿದ್ದೂ ಇಲ್ಲ. ಕೇಳಿದ್ದವರಿಗೆ ಬೇಕಾಗಿಯೇ ಕೇಳಿದ್ದೆ. ಹೌದು, ಕೇಳದ ಅದು ಎಂತದು ನೋಡುವ ಅಂತ ಕೇಳುವಾಗಲೇ ಇಷ್ಟು ಸಿಟ್ಟು ಬಂದವ ಕೇಳಿದ್ರೆ ಕೊಟ್ಟಾನ. ಈಗ ಕೃಷ್ಣ ಕೇಳಿ ಅದು ವಸ್ತು ಸಿಗಲಿಲ್ಲ ಅಂತ ಆದ್ರೆ ಕೃಷ್ಣ ಬಿಟ್ಟಾನ ಅಲ್ಲ. ಈಗ ಏನು, ಈ ಮೊದಲು ಅವ ಬಯಸಿದಂತಹ ವಸ್ತು ಕೇಳಿ ಸಿಗದೇ ಇದ್ದದ್ದುಂಟು ಉಂಟು, ಅದೇ ಸಾಕಲ್ಲ ಪ್ರಮಾಣ. ಹೌದು, ಆದ್ರೆ ಅನುಮಾನ ಪ್ರಮಾಣವಷ್ಟೇ ಪ್ರಮಾಣವಾಗುವುದಿಲ್ಲ. ಹೇಗಾಗ್ತದೆ? ಈಗ ಪ್ರಸೇನ ಸತ್ತಿದ್ದಾನೆ ಎಂಬ ವಿಷಯ ಬಂದದ್ದೇ ಈಗ. ನಾನು ನಿಜವಾಗಿ ಪ್ರಸೇನನನ್ನು ಇತ್ತೀಚೆಗೆ ನೋಡ್ಲೂ ಇಲ್ಲ, ಅವ ಏನು ಮಾಡಿದ್ದಾನೆ ಅಂತಲೂ ಗೊತ್ತಿಲ್ಲ. ಈಗ ಪ್ರಸೇನನನ್ನು ಕೊಲ್ಲಬೇಕು ಅಂತ ಆದ್ರೆ ಮಣಿಯ ಅಧಿಕಾರ ಉಳ್ಳವ ಪ್ರಸೇನನಾಗಬೇಕು. ಅದನ್ನು ಹೊಂದುವುದಕ್ಕಾಗಿ ಪ್ರಸೇನನನ್ನು ಕೊಲ್ಲುವ ಪ್ರಸಕ್ತಿ ಬರ್ತದೆ. ಆದ್ರೆ ನನಗೆ ಪ್ರಸೇನನಲ್ಲಿ ಮಣಿ ಉಂಟು ಅಂತ ಗೊತ್ತಿಲ್ಲ. ಸತ್ರಾಜಿತರ ಮನೆಯಲ್ಲಿ ಮಣಿ ಇಲ್ವೋ? ಈಗ ಅರ್ಧರ್ಧ ನೀನು ಹೇಳ್ತಾ ಇರುವಂತಹದ್ದು. ಹೌದು, ಸತ್ರಾಜಿತನಲ್ಲಿದ್ದದ್ದು ಗೊತ್ತುಂಟು, ಬೆಳಕು ಸುಳಿದದ್ದು ಗೊತ್ತುಂಟು. ಹೌದು, ಅಲ್ಲಿಂದ ಮುಂದೆ ಪ್ರಸೇನಪೇಟೆಗೆ ಹೋದದ್ದು, ಅವ ಕುತ್ತಿಗೆಯಲ್ಲಿ ಅದನ್ನು ಕಟ್ಟಿಕೊಂಡು ಹೋದ. ಯಾರಲ್ಲಿ ನಾಟಕವ ಕೃಷ್ಣ? ಇದೆಲ್ಲ ಬೇಟೆಲ್ಲ ನಿನಗೆ ಅಭ್ಯಾಸ ಆಗಿದೆ. ಬೇಟೆಗೆ ಹೋಗುವಾಗ ಮಣಿ ಕಟ್ಟಿಕೊಂಡು ಹೋಗ್ತಾರೆ. ಸುಳ್ಳನ್ನು ಕೂಡ ಒಂದಷ್ಟು ಜನವು ನಂಬುವ ಹಾಗೆ ಹೇಳ್ಬೇಕಿದ್ರೆ ನಿನ್ನಿಂದ ಮಾತ್ರ ಅದನ್ನು ಕಲಿಬೇಕು. ನನ್ನಲ್ಲಿ ಅಡಗಿಸಬೇಡ ಕೃಷ್ಣ. ಇಷ್ಟನ್ನು ಮಾಡಿದ್ದು ನೀನೆ. ಅಯ್ಯೋ ಶಿವನೇ, ತಮ್ಮ ಜನನಿ ಜನನಿ ಜನಕರಾಣಿ ಕೇಳು ಅನಾ ಜನನಿ ಜನಕರಾಣಿ ಕೇಳು
ವಾರ್ತೆಗಳು ಮಣಿಯು ಪ್ರಸೇನನ ವಾರ್ತೆಗಳು ಎನಗೆ ಗೋಚರವಿಲ್ಲ ಎನಗೆ ಗೋಚರವಿಲ್ಲ ದುರುಳ ಕೃತ್ಯಗಳಿಗೆ ಎನಗೆ ಗೋಚರವಿಲ್ಲ ದುರುಳ ಕೃತ್ಯಗಳಿಗೆ ಎನಗೆ ಗೋಚರವಿಲ್ಲ ದುರುಳ ಕೃತ್ಯಗಳಿಗೆ ಮನವ ಕೊಡೆನು ಮನವ ಕೊಡೆ ಮನವ ಕೊಡೆ ಮನವ ಕೊಡೆ ನಾನೆಂದಿಗಾದರೂ ಎಣಿಸಬೇಡನು ಮಾನ ಅಗ್ರಜ ಎನಗೆ ಗೋಚರವಿಲ್ಲ ದುರುಳ ಕೃತ್ಯಗಳಿಗೆ ಮನವ ಕೊಡಿ ನಾನೆಂದಿಗಾದರೂ ಎಣಿಸಬೇಡನು ಮಾನ ಅಗ್ರಜ ಎನಗೆ ಗೋಚರವಿಲ್ಲ ದುರುಳ ಕೃತ್ಯಗಳಿಗೆ ಮನವ ಕೊಡಿ ನಾನೆಂದಿಗಾದರೂ ಎಣಿಸಬೇಡನು ಮಾನ ಅಗ್ರಜ ಜನನಿ ಜನಕರಾಣಿ ಕೇಳು ಆ ಮಣಿಯು ಪ್ರಾಸೇನನ ವಾರ್ತೆಗಳು ಆ ಮಣಿಯು ಪ್ರಸೇನನ ವಾರ್ತೆಗಳು ಎನಗೆ ಗೋಚರವಿಲ್ಲ ದುರುಳ ಕೃತ್ಯಗಳಿಗೆ ಮನವ ಕೊಡೆ ನಾನೆಂದಿಗಾದ ಎಣಿಸಬೇಡನು ಮಾನ ಅಗ್ರಜ ಮನವ ಕೊಡೆ ನಾನೆಂದಿಗಾದರೂ ಎಣಿಸಬೇಡನು ಮಾನ ಅಗ್ರಜ ಮನವ ಕೊಡೆ ನಾನೆಂದಿಗಾದರೂ ಎಣಿಸಬೇಡನು ಮಾನ ಅಗ್ರಜ ಜನನಿ ಜನಕರಾಣಿಗೆ ಮಣಿಯು ಪ್ರಸೇನನ ವಾರ್ತೆಗಳು ಎನಗೆ ಗೋಚರವಿಲ್ಲ ಅಗ್ರಜ ಅಣ್ಣ ಕೃಷ್ಣ, ಬಹಳ ಗಂಭೀರವಾಗಿದೆ ನಿನ್ನ ಆಪಾದ. ಅಲ್ಲದೆ ಉಂಟು ಕೃಷ್ಣ.
ಯಾರೋ ಅಪವಾದವನ್ನು ನನ್ನ ಮೇಲೆ ಹೊರಿಸಿದ್ದಾರೆ ಎನ್ನುವುದನ್ನು ನೀನು ನಂಬಬೇಕಿದ್ರೆ ನನ್ನ ತಮ್ಮ ಮಣಿಕಳ್ಳ ಹೇಳಿದವರು ಅಷ್ಟು ಘನತೆಯುಳ್ಳ ವ್ಯಕ್ತಿಗಳೇ ಇರಬೇಕು. ಅಲ್ಲ, ಯಾರೇ ಇರಲಿ ನನಗದು ಪ್ರಶ್ನೆಯಲ್ಲ. ಆದರೆ ನಾನು ಈ ಕಳ್ಳತನವನ್ನು ಮಾಡಿದ್ದೇನೆ, ಮೇಲಾಗಿ ಕೊಲೆಪಾತಗಿ ಆಗಿದ್ದೇನೆ ಎನ್ನುವಂತಹ ಆರೋಪವನ್ನು ಹೊತ್ತು ನಿಂತರೆ ನಿನ್ನಂಥವನಿಗೆ ವ್ಯಥೆಯಾಗುವುದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ನಾನು ಬದರಿಕಾಶ್ರಮಕ್ಕೆ ಹೋಗುದು ಅಂತ ನಿರ್ಣಯ ಮಾಡಿದ್ದೇನೆ. ಅವಸರಿಸಬೇಡ. ನನ್ನಿಂದಾಗಿ ನನ್ನ ಅಣ್ಣ ದೇಶಭ್ರಷ್ಟನಾಗುವುದು ನನಗೆ ಇಷ್ಟದ ವಿಷಯವಲ್ಲ. ನೀನೇ ನೋಡಿಕೊಂಡು ನಿನಗೆ ಬೇಕಾದ ಹಾಗಾಗಲಿ. ಅಣ್ಣ ಹಾಗೊಂದು ಆಶೆಯುಳ್ಳವನಾಗಿದ್ದೇ ನನ್ನ ವ್ಯಕ್ತಿತ್ವದಲ್ಲಿ ಆತರನಾದಂತಹ ವ್ಯವಹಾರ ಎಲ್ಲಾದರೂ ಒಂದೆಡೆಯಲ್ಲಾದರೂ ನಿನಗೆ ಕಾಣಿಸಬೇಕಾಗಿತ್ತು. ಮತ್ತೆ ಹೇಗೆ ಮುಖ ತೋರಿಸಬೇಕು? ನಿನ್ನ ಕುರಿತಾದಂತಹ ಭಾವದಲ್ಲಿ ವ್ಯತ್ಯಾಸ ಇಲ್ಲ. ನನ್ನ ವ್ಯಕ್ತಿತ್ವದಲ್ಲಿ ಆ ಬಗೆಯ ಚೌರ್ಯ ಬುದ್ಧಿ ಅದು ಇನ್ನೊಬ್ಬನದ್ದಾಗಿರುವ ವಸ್ತುವಿನ ಕುರಿತಾಗಿ ಇಲ್ಲ. ಅಲ್ಲ, ಒಂದು ವೇಳೆ ಆಡಿದ್ರು, ಈಗ ಸತ್ರಾಜಿತನಿಗೊಬ್ಬಳು ಮಗಳಿದ್ದಾಳೆ, ಅವಳ ಕುರಿತಾಗಿ ಕೃಷ್ಣನಿಗೆ ಆಸಕ್ತಿ ಉಂಟು ಅಂತ ಯಾರಾದರೂ ಹೇಳಿದ್ರೆ ಆದರೂ ನಂಬಬಹುದು. ಯಾಕಂದ್ರೆ ನನ್ನ ಚರಿತ್ರೆಯಲ್ಲಿ ಸ್ತ್ರೀರತ್ನಗಳ ಕುರಿತಾದಂತಹ ಆಕರ್ಷಣೆಯೊಂದು ಉಂಟು. ಹಾಗೆ ಅಂತ ನಾನು ಅವಳನ್ನು ಬಯಕೆಯ ದೃಷ್ಟಿಯಿಂದ ನೋಡ್ಲಿಲ್ಲ ಇಲ್ಲಿಯವರೆಗೆ. ಮಣಿಯ ವಿಷಯವಂತೂ ನನಗೆ ಗೊತ್ತಿಲ್ಲ. ಪ್ರಸೇನನ ವಾರ್ತೆಗಳೇನು ಎನ್ನುವುದನ್ನು ನೀನು ಹೇಳುವಾಗ ನಾನು ತಿಳಿಯಬೇಕೇ ಹೊರತು ನಾನು ಹೀಗೆ ಮಾಡಿದ್ದೇನೆ ಎನ್ನುವ ಆರೋಪವನ್ನು ನೀವು ಮಾಡುವಾಗಲಾದರೂ ನನ್ನ ಕಣ್ಣಿನಲ್ಲೋ, ನನ್ನ ಮುಖಭಾವದಲ್ಲೋ, ನನ್ನ ದೇಹಭಂಗಿಯಲ್ಲೋ, ಅಲ್ಲ ಮಾತಿನ ಧಾಟಿಯಲ್ಲೋ ಒಂದಿಷ್ಟಾದರೂ ವ್ಯತ್ಯಯವನ್ನು ನೀನು ಗುರುತಿಸಬೇಕಲ್ಲ. ನಿನ್ನಲ್ಲಿ ಅದನ್ನು ಹುಡುಕ್ಲಿಕ್ಕೆ ಬಹಳ ಕಷ್ಟ ಉಂಟು. ಇದ್ರಲ್ಲೂ ನೀನು ಕಾಣುವುದಕ್ಕೋ ಹುಡುಕುವುದಕ್ಕೋ ಆಗುತ್ತದೆ. ಆ ಯಾವ ಬಗೆಯ ಅಪರಾಧಕ್ಕೂ ನಾನು ಕಾರಣನಾಗಿ ನಿಂತವನಲ್ಲ. ನಾನು ನಂಬುವುದಿಲ್ಲ ಅಣ್ಣ. ನಿನ್ನ ಈ ಮಾತುಗಳಿಗೆಲ್ಲ ಎಷ್ಟೋ ಸಲ ಇಂಥ ಮಾತುಗಳನ್ನು ಕೇಳಿದ್ದೇನೆ ನಾನು. ನಿನ್ನ ಕಣ್ಣು ತಿರುಗುವುದು ಒಂದು ಕ್ಷಣಕ್ಕೆ ನೋಡಿದ್ರೆ ಸಾಕಲ್ಲ, ಇಷ್ಟು ಮಾತಾಡ್ತೀನಿ. ನೆಟ್ಟಗೆ ನನ್ನ ಕಣ್ಣು ನೋಡಿ ಮಾತಾಡಿದ್ದೀನಿ. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತೇನೆ, ನಿನಗೆ ವಿಶ್ವಾಸ ಬರುವ ಹಾಗೆ ಮಾಡುವುದಕ್ಕೆ. ವಿಶ್ವಾಸ ಬರುವ ಹಾಗೆ? ಹೌದು. ಅಂದ್ರೆ ಯಥಾರ್ಥಕ್ಕಲ್ಲ, ಸತ್ಯ ಅಲ್ಲ ಅಣ್ಣ. ಬೇಡ, ಈಗ ವಿಶ್ವಾಸ ಇಲ್ಲ ನಿನಗೆ ಅಲ್ವಾ? ವಿಶ್ವಾಸ ಎಂತದ್ದು? ವಿಶ್ವಾಸ ಬರಬೇಕಷ್ಟೇ. ಯಾಕಂದ್ರೆ ಮೊದಲೇ ಒಂದು ಶ್ವಾಸವೂ ಹೋಗ್ತದೆ. ಅಲ್ಲ, ಶ್ವಾಸ ನನ್ನದು ಹೋದರೆ ಹೋಗ್ಲಿ, ನಿನಗೇನು ಆಗಕೂಡದು ಎನ್ನುವುದು ನನ್ನ ಉದ್ದೇಶ. ನನ್ನ ಅಣ್ಣನಿಗೆ ನೋವು ಆಗಕೂಡದು. ಆದ್ರಿಂದಲೇ ನಾನು ಯಾವ ತ್ಯಾಗಕ್ಕಾದರೂ ಸಿದ್ಧನಿದ್ದೇನೆ. ಪ್ರಾಮಾಣಿಕವಾಗಿ ಯಥಾರ್ಥವಾಗಿ ನಾನು ಈ ಯಾವ ವಿಷಯದಲ್ಲಿಯೂ ಭಾಗಿಯಾದವನಲ್ಲ. ನಾನು ನಿನ್ನಲ್ಲಿ ನಿವೇದಿಸಿದ್ದರ ಹೊರತಾಗಿ ಇನ್ಯಾವ ವಿಷಯಕ್ಕೂ ನಾನು ಹೊಣೆಗಾರನಲ್ಲ. ಅರಿತೂ ಅಲ್ಲ, ಅರಿಯದೆಯೂ ಅಲ್ಲ. ಇದಕ್ಕೂ ನಿನಗೆ ನಂಬುಗೆ ಇಲ್ಲ ಅಂತ ಆದ್ರೆ ಒಂದು ಮಾತು ಹೇಳ್ತೇನೆ. ಏನು? ನಮ್ಮ ತಂದೆ ವಸುದೇವ, ನಮ್ಮ ತಾಯಿ ದೇವಕಿಯರ ಆಣೆಯಾಗಿ ನಾನು ಅಪರಾಧಿ. ಹೌದಾ? ಹೌದಾ ತಮ್ಮ? ವಂಚನೆಯೋ ನಿನ್ನೊಳು ಕೃಷ್ಣ ಅಣ್ಣ, ದೊಡ್ಡ ಉಸಿರೊಂದು ಬಂದ ಹಾಗಾಯಿತು ನನಗೆ. ಈಗಲಾದರೂ ನಂಬುತ್ತೀಯ? ತಂದೆ ತಾಯಿಯ ಮೇಲೆ ಆಣೆ ಹಾಕಿ ಹೇಳಿದೆಯಲ್ಲ ತಮ್ಮ. ಅಣ್ಣ, ನಿನ್ನ ಮೇಲೆ ನಂಬಿಕೆ ಇಡ್ಲಿಲ್ಲ ಅಂತಲ್ಲ, ಆದ್ರೆ ಆ ವಾರ್ತೆ ಹೇಳಿದವರು ಅಷ್ಟೂ ಗಟ್ಟಿ ಜನ ಆಗಿತ್ತು. ಈಗ ಸತ್ಯ ಹೇಳ್ತೇನೆ, ನಾರದರೇ ಬಂದು ಹೇಳಿದ್ದರು. ನಗದ್ದಿಯಲ್ಲ? ನಾರದರು ಗಟ್ಟಿ ಜನ, ಲೋಕಕ್ಕೆ ಮುಖವಾಣಿ ಅಲ್ವಾ? ಹೌದಪ್ಪ. ಸತ್ರಾಜಿತನಲ್ಲಿಯೂ ಈ ಬಗೆಯದಾದಂತಹ ಭಾವನೆ ಬೇರೂರಿದೆಯಂತೆ.
ಓ, ಅಲ್ಲಿಗೆ ಹೋಗಿ ಬಂದಿದ್ದಾರೆ. ಬೇಟೆಗೆ ಹೋದಂತಹ ಪ್ರಸೇನ ಹಿಂದೆ ಬರಲೇ ಇಲ್ಲ, ಇದು ಸ್ಪಷ್ಟವೇ. ಹ್ಮ್ ಕಾಲ ಬಹಳ ಆಯಿತು, ಹ್ಮ್ ಆದ್ರಿಂದ ಪ್ರಸೇನ ಇನ್ನು ಬರುವಂತೆಯೂ ಇಲ್ಲ. ಅವ ಸತ್ತಿದ್ದಾನೆ ಎನ್ನುವುದೊಂದು ತರ್ಕ. ಮಣಿಯನ್ನು ಅವ ಕಟ್ಟಿಕೊಂಡು ಹೋಗಿದ್ದಾನಂತೆ, ಆದ್ರಿಂದ ಮಣಿಯೂ ಮತ್ತೆ ಹಿಂದೆ ಬರಲಿಲ್ಲ. ಹ್ಮ್ ಆದ್ರಿಂದಲೇ ಒಂದು ಸಮಯದಲ್ಲಿ ಕೃಷ್ಣ ಅದನ್ನು ಹೋಗಿ ಕಂಡು ಕೇಳಿದ್ದರಿಂದ ಕೃಷ್ಣನ ಮೇಲೆ ಆ ಬಗೆಯದಾದಂತಹ ಅಪವಾದ ಬಂದಿದೆ. ಒಂದು ತರ್ಕ. ತಮ್ಮ ಅಣ್ಣ, ನಿನ್ನಲ್ಲಿ ವಂಚನೆ ಇಲ್ಲ ಎನ್ನುವುದು ನನಗೆ ಮನವರಿಕೆಯಾಗಿದೆ. ಹ್ಮ್ ಆದ್ರೆ ನನಗೆ ಈಗ ನಾರದರಿಂದ ನಾನು ಕೇಳಿದ ವಾರ್ತೆ ಈ ಮೊದಲೇ ಊರಲ್ಲೆಲ್ಲ ಸುದ್ದಿ ಗಟ್ಟಿಯಾಗಿ ಬಿಟ್ಟಿದೆ. ಅಲ್ಲ, ಅದಕ್ಕೆ ನಗಾಡಿದ್ದು ನಾನು. ನಾರದರು ಕೊನೆಗೆ ಬಂದು ನಿನ್ನಲ್ಲಿ ಹೇಳಿದ್ದಿರಬಹುದು. ಇದು ನಗುವಿನಿಂದ ಹೋಗುವಂತಹದ್ದಲ್ಲ. ಅರ್ಥ ಆಗಿದೆ ನನಗೆ. ಅಷ್ಟು ಮಂದಿಯ ಮನಸ್ಸಿನಲ್ಲಿ ಈಗ ನೀನು ಕಳ್ಳ ಎನ್ನುವ ಭಾವನೆ ಉಂಟು. ಈಗ ನಾನೇನು ಮಾಡಬೇಕು ಎನ್ನುವ ಕರ್ತವ್ಯ. ಬಲರಾಮನ ತಮ್ಮ ಕಳ್ಳ ಅಂತ ಊರು ಹೇಳ್ತಾ ಬರ್ತಾ ಇದ್ದಾರೆ. ಹಾಗಾದ್ರೆ ಅಪವಾದವನ್ನು ನೀಗಿಕೊಳ್ಳಬೇಕು ಅಂತ ಅದು ನಿನ್ನದೇ ಹೊಣೆಗಾರಿಕೆ. ಏನು ಮಾಡಬೇಕು? ನೀನು ಈಗಾಗಲೇ ಬದ್ಧನಾದವ. ಆದ್ದರಿಂದ ಅದನ್ನು ಯಾವುದೇ ರೀತಿಯಲ್ಲಿ ಬೇಟೆಗೆ ಹೋದಂತಹ ಪ್ರಸೇನ ನಿಜವಾಗಿಯೂ ಅಳದಿದ್ದಾನು ಎನ್ನುವುದನ್ನು ಪತ್ತೆ ಹಚ್ಚಬೇಕು. ಅವ ಸತ್ತು ಹೋಗಿದ್ದಾನೆ ಅಂತ ಆದ್ರೆ ಅವ ಕಟ್ಟಿಕೊಂಡು ಹೋದ ಮಣಿ ಎಲ್ಲಿಗೆ ಹೋಗಿದೆ, ಆ ಮಣಿಯೂ ಎಲ್ಲಿದೆ ಅಂತ ಗೊತ್ತಾಗಬೇಕು. ಆ ಮಣಿ ಹಿಂದಿರುಗಿ ಸತ್ರಾಜಿತನಿಗೆ ಸೇರಬೇಕು. ಆ ಮೂಲಕವಾಗಿ ಸತ್ರಾಜಿತನಿಗೆ ನಾವು ಸಮಾಧಾನ ಮಾಡಿದ್ರೆ ಆವಾಗ ಊರಿಗೆಲ್ಲ ಗೊತ್ತಾಗುತ್ತದೆ ಕೃಷ್ಣ ಅಪರಾಧಿಯಲ್ಲ. ಇಷ್ಟು ನೀನು ಮಾಡಬೇಕು ಕೃಷ್ಣ. ಅಣ್ಣ, ಬಲಭದ್ರ ಗೊಂದಿಗೆ ಮಾತುಳ ದಿಗನೆಂದವು ಅಗ್ರಜ 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 ಹೂದಳದು ಎಲ್ಲಿರಲಿ ಸತ್ರಾಜಿತನ ಸಹಭವನ ಹೂದಳದು ಎಲ್ಲಿರಲಿ ಸತ್ರಾಜಿತನ ಸಹಭವನ ಈತದು ಕ್ಷಣವೈದಿ ಈತದು ಕ್ಷಣವೈದಿ ಜೀವದು ಆತನಿರೆ ಕರೆತಹೇನು ಅಳಿದಿರೆ ರೀತಿಯರಿತು ಐತಂದು ಭಿನ್ನಗ ಮಾಡ್ಪೆನು ಎಂದೆನುತ ಪ್ರೀತಿಯೋಳು ಬಲಭದ್ರ ಗೊಂದಿಸಿ ಮಾತುಳತಕ ಎಂದನಗ್ರಜ ಅಗ್ರಜ 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 ಇದು ನಿನ್ನ ಪಾದಗಳಿಗೆ ಮತ್ತೊಮ್ಮೆ ಪೊಡಮಟ್ಟು. ವಿನೀತ ಭಾವದಿಂದ ನಿನ್ನ ಸನ್ನಿಧಿಯಲ್ಲಿ ಕೈ ಮುಗಿದು ನಿಂತು ಎರಡು ಮಾತನಾಡುವುದಕ್ಕೆ ಅವಕಾಶವನ್ನು ಬೇಡುತ್ತೇನೆ.
ಆಗಲೇ ನಮಸ್ಕರಿಸಿದೆ, ನಿನ್ನ ಮೈ ಮುಟ್ಲಿಲ್ಲ, ಈಗ ಬೆನ್ನು ಸವರ್ತಾ ಇದ್ದೇನೆ ತಮ್ಮ. ಅಣ್ಣ, ನನ್ನ ಬೆನ್ನನ್ನು ಸವರುವುದೋ ನೆತ್ತಿಯನ್ನು ಆಘ್ರಾಣಿಸುವುದೋ ನಿನ್ನ ಪ್ರೀತಿಯ ದ್ಯೋತಕವಾದರು. ಅದನ್ನು ಅಷ್ಟೇ ಸಂತೋಷದಿಂದ ಆನಂದಿಸುವ ಮನಸ್ಥಿತಿ ಈಗ ನನ್ನಲ್ಲಿ. ದೊಡ್ಡದಾದ ಹೊಣೆಯನ್ನು ನನ್ನ ಹೆಗಲಿಗೆ ಹೊರಿಸಿದ್ದೀನಿ. ಅಪವಾದಕ್ಕೆ ಹೆದರಬೇಕಂತೆ ಶಾಸ್ತ್ರಕಾರರು. ಹಾಗೆ ಅಂತ ಲೋಕಾಪವಾದಾದ ಭಯಂ, ಬೇರೆ ಯಾವುದಕ್ಕೂ ಭಯ ಪಡಬಾರದಂತೆ ಮನುಷ್ಯನ. ಹಾಗೆ ಅಂತ ನನ್ನ ಸ್ವಭಾವಕ್ಕೊಗ್ಗುವ ಕೆಲಸವನ್ನೇ ವಹಿಸಿದ್ದಿ. ಸಾಹಸವನ್ನು ಮಾಡುವುದಕ್ಕೆ ಕೃಷ್ಣ ಮುಂದಾಗುತ್ತಾನೆ, ಅದು ಸ್ವಭಾವಜನ್ಯವಾದದ್ದು. ನನಗೆ ನೆನಪಾಗುವುದು ಬೇರಾವುದೂ ಅಲ್ಲ. ಗುರುಗಳಾದಂತಹ ಸಾಂದೀಪನಿ ಮಹರ್ಷಿಗಳ ಪುತ್ರನನ್ನು ಹಿಂದೆ ಪಡೆಯುವಲ್ಲಿ ಗುರು ಕಾಣಿಕೆಯಾಗಿ ಅವರು ಬೇಡಿದ್ದ ಅದನ್ನೇ ತಾನೆ. ಆ ಕಾಲಕ್ಕೆ ಅವನೆಲ್ಲಿದ್ದಾನೋ ಅಲ್ಲಿಯವರೆಗೆ ಹೋಗಿ ಶೋಧಿಸಿ ಹಿಂದೆ ತಂದು ಒಪ್ಪಿಸಿದವರು ನಾವು. ಈ ಕಾಲಕ್ಕೂ ಹಾಗೆಯೇ ಅಂತಹದ್ದೇ ಒಂದು ಪರಿಸ್ಥಿತಿ ನನ್ನ ಸಮ್ಮುಖದಲ್ಲಿದೆ. ಸತ್ರಾಜಿತನ ತಮ್ಮನಾದಂತಹ ಪ್ರಸೇನಜಿತ ಭೂತಳದೊಳೆಲ್ಲಿರಲಿ, ಅದರಿಂದ ಆಚೆಗೆ ನನ್ನ ವ್ಯಾಪ್ತಿಯದ್ದಲ್ಲ ಅಂತ ನಿರ್ಣಯಿಸಿದ್ದೇನೆ. ಈ ಪ್ರಕರಣದಲ್ಲಿ ಅವನು ಎಲ್ಲಿಯೇ ಇರಲಿ, ಸಜೀವನಾಗಿ ಇದ್ದಾನೆ ಹೌದು ಅಂತ ಆದ್ರೆ ಅವನನ್ನು ಹಿಂದಕ್ಕೆ ಕರೆತಂದು ಸತ್ರಾಜಿತನಿಗೆ ಒಪ್ಪಿಸ್ತೇನೆ. ಅಲ್ಲ, ಅವನು ನಾವು ಶಂಕಿಸಿದಂತೆ ಮೃತನಾಗಿದ್ದಾನೇ ಹೌದಾದ್ರೆ ಆತನು ಕೊಂಡೊಯ್ದಂತಹ ಮಣಿಯಾದರೂ ಎಲ್ಲಿದೆ? ಆ ಮಣಿಯನ್ನು ಅಪಹರಿಸಿದವರು ಯಾರು? ಯಾರ ಒಡೆತನದಲ್ಲಿದೆ ಅದಿದೆಯೋ ಅದನ್ನು ಯಾವುದೇ ಪ್ರಯತ್ನದಿಂದಲಾದರೂ ಹಿಂದೆ ಪಡೆದು ಆ ಮಣಿಯನ್ನು ಸತ್ರಾಜಿತನ ತಮ್ಮ ಸತ್ತಿದ್ದಾನೆ ಹೌದು ಅಂತ ಆದರೆ ಹೇಗೆ ಸತ್ತಿದ್ದಾನೆ ಎನ್ನುವ ವಿವರವನ್ನು ತಂದು ಒಪ್ಪಿಸ್ತೇನೆ. ಈ ಕುರಿತಾಗಿ ನನ್ನ ಬಗ್ಗೆ ನೀನು ವಿಶ್ವಾಸವನ್ನು ತಳೆಯಬೇಕಣ್ಣ. ಅಷ್ಟು ಮಾಡು ತಮ್ಮ. ಮಧ್ಯ ಯುದ್ಧ ಪ್ರಸಕ್ತಿಯೋ ಏನಾದ್ರೂ ಬಂದ್ರೆ ಹೇಳಿ ಕಳುಹಿಸು ಅಣ್ಣ. ಈ ಪ್ರಕರಣ ನೇರವಾಗಿ ನನಗೆ ಸಂಬಂಧಪಟ್ಟದ್ದು. ಆರೋಪವನ್ನು ಹೊತ್ತವನು ನಾನು. ಈ ಕುರಿತಾಗಿ ಆರೋಪವನ್ನು ನಿವಾರಿಸಿಕೊಳ್ಳುವಲ್ಲಿ ಯಾರ ಸಹಾಯವನ್ನು ಕೋರುವುದಿಲ್ಲ ಅಂದ್ರೆ ಅವಿನಯ ಅಂತ ತಿಳಿಯಬೇಡ. ಈ ಅಪವಾದವನ್ನು ನೀಗಿಕೊಳ್ಳದ ಹೊರತು ನಿನಗೆ ನಾನು ಮುಖ ತೋರಿಸುವುದಿಲ್ಲ. ಆಶೀರ್ವಾದ ಮಾಡಿ ಕಳುಹಿಸು. ಪೂರ್ಣ ಬೆಂಬಲ ನಿನಗೂ. ಒಳ್ಳೆ ಅಣ್ಣನಿಂದ ಆಣತಿಯನ್ನು ಪಡೆದಿದ್ದೆ. ಶೀಘ್ರಾತಿ ಶೀಘ್ರವಾಗಿ ನಾನು ಮಾಡಬೇಕಾದಂತಹ ಕಾರ್ಯ ಮುಂದಿದೆ. ಸಮಯಾವಕಾಶ ಬಹಳ ಇಲ್ಲ ಅಂತ ನನಗೂ ಗೊತ್ತುಂಟು. ಆದ್ರಿಂದಲೇ ಜೊತೆಗಿದ್ದವರು ನಾನು ಮಾಡುವಂತಹ ಕಾರ್ಯ ಏನುಂಟು ಅದನ್ನು ಕಾಣುವವರಾಗಬೇಕು. ನಮಗಾಗದವರು ಕೆಲವರು ಇದ್ದಾರೆ ಈ ಯಾದವರಲ್ಲಿಯೇ. ಸತ್ರಾಜಿತನ ಬೆನ್ನು ಕಟ್ಟುವವರು ಕೃತವರ್ಮನೋ ಸುಜ್ಯೋತಿಯೋ ಅಲ್ಲ ಸಾತ್ಯಕಿಯೋ. ಈ ಪ್ರಕರಣದಲ್ಲಿ ಹೇಗೆ ಇದು ಬೆಳೆಯುತ್ತದೆ ಎನ್ನುವ ಕುತೂಹಲವುಳ್ಳವರು. ನಾನೊಬ್ಬನೇ ಹೋಗಬಹುದು, ಅದನ್ನೆಲ್ಲ ನೋಡಿಕೊಳ್ಳುವ ಸಾಮರ್ಥ್ಯ ನನ್ನಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ಯಾವ ಪ್ರಕರಣ ತಿರುವನ್ನು ಪಡ್ಕೊಂಡು ಈ ವಿಚಿತ್ರವಾದ ಸ್ಥಿತಿಗೆ ಬಂದು ಮುಟ್ಟಿದೆಯೋ ಅದು ಯಾಕೆ ಹೀಗಾಗಿದೆ ಎನ್ನುವಂತಹ ಸತ್ಯಶೋಧಕ್ಕೆ ನಾವು ಹೊರಡುವಾಗ ಸತ್ರಾಜಿತನ ಕಡೆಯವರೇ ನಮ್ಮ ಜೊತೆಯಲ್ಲಿ ಇರಬೇಕು. ನಾನು ಅಪರಾಧಿ ಅಲ್ಲ ಎನ್ನುವುದವರಿಗೆ ಮನವರಿಕೆ ಆಗಬೇಕು. ಆದ್ರಿಂದಲೇ ಅವರನ್ನು ಜೊತೆಯಲ್ಲಿ ಕೂಡಿಕೊಂಡು ಹೊರಟು ನಿಂತಿದ್ದೇನೆ. ಸುಳಿವೇನು ನಮಗೆ? ಅರದು ಕೈದಿದನೊಂದು ತುರಗ ಪಾದದ ಚೆನ್ನೆ ಅರಸುದ 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 ಐದಿದನೊಂದು ಸರಸಿಯೊಡೆಯುಳು ರಕ್ತ ಸುರಿದಿಹುದ ಕಂಡು ಸರಸಿಯೊಡೆಯುಳು ರಕ್ತ ಸುರಿದಿಹುದ ಕಂಡು ತುರಗಬೋಧದ ಚೆನ್ನಯರಸು ಕೈದಿದ ನೊಂದ ಸರಸಿಯೊಡೆಯುಳು ರಕ್ತ ಸುರಿದಿಹುದ ಕಂಡು ಕಂಡು ತುರಗ ಪಾದದ ಚಿಹ್ನೆ ತುರಗೈದು ಕೇಸರಿಯ ನಖದಿ ಕರುಳುಗಿದ ಸುವ ತೊರೆದು ಬಿದ್ದ ಪ್ರಸೇನ ಇರವ ಕಂಡಗ ತುರಗೈದು ಕೇಸರಿಯ ನಖದಿ ಕರುಳುಗಿದ ಸುವ
ತೊರೆದು ಬಿದ್ದ ಪ್ರಮೆ ನಿರವ ಕಂಡಾಗ ತುರಗೈದು ಕೇಸರಿಯಾನ ಕದಿ ಕರುಳುಗಿದ ಸುಮ ತೊರೆದು ಬಿದ್ದ ಪ್ರದೇನ ನಿರವ ಕಂಡಾಗ ತುರಗೈದು ಕೇಸರಿಯನ ಕದಿ ಕರುಳುಗಿದ ಸುಮ ತೊರೆದು ಬಿದ್ದ ಪ್ರದೇನ ನಿರವ ಕಂಡಾಗ ಹಸುವ ತೊರೆದು ಬಿದ್ದ ಪ್ರದೇನ ನಿರವ ಕಂಡಾಗ ತುರಗ ಪಾದದ ಚಿಹ್ನೆ ದಕ್ಷಿಣ ಭಾಗದಲ್ಲಿ ವಿಸ್ತಾರವಾಗಿ ಹಬ್ಬಿಕೊಂಡದ್ದು ವಿಂಧ್ಯ ಶ್ರೇಣಿ. ಈ ಪರ್ವತದ ತಪ್ಪಲಿನಲ್ಲೇ ಪ್ರಸೇನಜಿತ ಬೇಟೆಗಾಗಿ ಬಂದಿದ್ದಾನೆ ಎನ್ನುವುದನ್ನು ತಿಳಿದೆ. ಆದರೆ ಎಲ್ಲಿ ಹೋಗಿದ್ದಾನೆ, ಹೇಗಿದ್ದಾನೋ, ಈ ಕಾಡಿನಲ್ಲಿ ಸುಳಿವು ಸಿಗುವುದು ಕಷ್ಟವೇ ಹೌದು. ಆದರೂ ಕುದುರೆಯನ್ನೇರಿ ಬಂದಿದ್ದಾನೆ ಎನ್ನುವುದು ಇವರ ಆಡಿದ ಮಾತಿನಿಂದ ಅರ್ಥವಾಯಿತು. ಹಾಗಾಗಿ ತುರಗ ಪಾದದ ಚಿಹ್ನೆಯನ್ನೇ ಗುರುತಾಗಿಟ್ಟುಕೊಂಡು ಮುಂದೊತ್ತಿ ಬಂದೆವು. ಇಲ್ಲಿಯೇ ಆ ಕಡೆ ಈ ಕಡೆ ಶೋಧ ದೃಷ್ಟಿಯನ್ನು ಹರಿಸಿ ನೋಡಿದರೆ ಓ ಅದೋ ಅಲ್ಲಿ ಒಂದು ಸರಸ್ಸು, ಅದರ ಪಕ್ಕದಲ್ಲೇ ಏನೋ ಬಿದ್ದಿರುವುದನ್ನು ಕಾಣ್ತಾ ಇದ್ದೇನೆ. ಮುಂದೊತ್ತಿ ಬಂದು ನೋಡಿದರೆ ಓ ಬಹಳ ಭೀಕರವಾದಂತಹ ದೃಶ್ಯವೊಂದನ್ನು ನಾವು ಕಾಣುವ ಹಾಗಾಯಿತು. ಬೇರಾರೂ ಅಲ್ಲ, ಸತ್ರಾಜಿತನ ತಮ್ಮ ಪ್ರಸೇನಜಿತನ ಕಳೆಯವರವೇ ಇದು ಹೌದು. ನಮ್ಮವನಾಗಿದ್ದ, ಮುಂದೆ ಬೆಳೆದು ಬಾಳಬೇಕಾಗಿದ್ದಂತಹ ಯುವಕನೊಬ್ಬ ಇಂತಹ ಒಂದು ದುರ್ಮರಣವನ್ನು ಹೊಂದಿದ್ದಾನೆ ಅಂತ ಆದರೆ ನಮ್ಮ ಯಾದವ ಕುಲಕ್ಕೆ ದುಃಖಕಾರಕವಾದದ್ದು ಹೌದಿದು. ಇದನ್ನು ನೋಡುತ್ತಾ ಹೀಗಿರುವುದಕ್ಕಾಗುವುದಿಲ್ಲ. ಇವನ ಕಳೆಯವರಕ್ಕೆ ಯೋಗ್ಯ ಸಂಸ್ಕಾರ ಒದಗಬೇಕು ಎನ್ನುವ ಕಾರಣಕ್ಕೆ ಕೆಲವರನ್ನು ಈ ಶವಸಮೇತವಾಗಿ ದ್ವಾರಕೆಗೆ ಹಿಂದಿರುಗುವಂತೆ ಕಳುಹಿಸಿಕೊಟ್ಟಿದ್ದೇನೆ. ಇಲ್ಲಿಯ ಲಕ್ಷಣಗಳನ್ನೆಲ್ಲ ನೋಡಿದರೆ ಯಾವುದೋ ಮೃಗದ ಹಲ್ಲೆಗೊಳಗಾಗಿ ಪ್ರಸೇನಜಿತ ಮರಣಿಸಿದ್ದಾನೆ. ಇಲ್ಲೊಂದು ಸಮಾಧಾನ, ವ್ಯಕ್ತಿಯಾರೋ ಮಣಿ ಆಸೆಗಾಗಿ ಇವನು ಕೊಂದದ್ದಲ್ಲ, ಕೊಲೆಯಾದದ್ದಲ್ಲ, ಮೃಗದಿಂದ ಹತನಾದದ್ದು. ಯಾವ ಮೃಗ? ನಖಕ್ಷತಗಳನ್ನು ಕಂಡರೆ ಸಿಂಹವೇ ಇರಬೇಕು ಎನ್ನುವುದು ಸ್ಪಷ್ಟವಾಗ್ತದೆ. ಹಾಗಾದರೆ ಮುಂದೆ ನಾನು ಶೋಧಿಸ್ತಾ ಹೋಗಬೇಕಾದದ್ದು ಆ ಮಣಿಯನ್ನು ಒಯ್ದಿರಬಹುದಾದಂತಹ ಸಿಂಹದ ಬೆಂಬತ್ತಿ, ಸಿಂಹದ ಪಾದವನ್ನೇ ಗುರುತಿಟ್ಟುಕೊಂಡು ಮುಂದೆ 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 ನಡೆದು ಬಂದೆ. ಎಲ್ಲ ಇದೆಂತಹ ಚೋದ್ಯ! ಇಲ್ಲಿ ಸಿಂಹವೊಂದು ರಕ್ತ ಸಿಕ್ತವಾದಂತಹ ದೇಹದೊಂದಿಗೆ ಬಿದ್ದಿರುವುದನ್ನು ಕಾಣುತ್ತೇನೆ, ಮೃತವಾಗಿ ಹೋಗಿದೆ. ಹಾಗಾದರೆ ಸಿಂಹವನ್ನೂ ಇನ್ಯಾರೋ ಕೊಂದಿರಬೇಕು. ಆಯುಧದ ಖಾತದ ಗುರುತಿಲ್ಲ, ಮೈಡಿ ಪರಚಿದ ಗಾಯಗಳು, ಕಚ್ಚಿದ ಗುರುತುಗಳು ಸಿಂಹದ ದೇಹದಲ್ಲಿ. ಆದರೂ ಸಿಂಹದ ಉಗುರುಗಳನ್ನು ಗಮನಿಸಿ ನೋಡಿದರೆ ಕರಡಿಯ ಕೂದಲುಗಳು ಸಿಲುಕಿಕೊಂಡಿರುವುದನ್ನು ಕಾಣುತ್ತೇನೆ. ಹಾಗಾದರೆ ಯಾವುದೋ ಒಂದು ಭಲ್ಲೂಕವೇ ಈ ಸಿಂಹವನ್ನು ಮರ್ದಿಸಿರಬೇಕು. ಮಣಿಯೂ ಸಮೀಪದಲ್ಲಿ ಗೋಚರಿಸ್ತಾ ಇಲ್ಲ. ವಿಶೇಷ ಶಕ್ತಿಯುಳ್ಳ ಈ ಮಣಿಯನ್ನು ಕಾಡಿನ ಮೃಗಗಳೂ ಮನ ಬಂದ ಹಾಗೆ ಉಪಯೋಗಿಸುವುದಕ್ಕಾದೀತೆ. ಇದೊಂದು ಕುತೂಹಲ ಹುಟ್ಟುತ್ತಾ ಇದೆ ಮನಸ್ಸಿನಲ್ಲಿ. ಹಾಗಾದರೆ ಕರಡಿಯೇ ಕೊಂದದ್ದು ಹೌದು ಅಂತ ಆದರೆ ಕರಡಿಯೇ ದಾರಿಯನ್ನೇ ಹುಡುಕುತ್ತಾ ಹೋಗಬೇಕೋ ಬೇಡ? ಹೇಗೆ? ಬನ್ನಿ ಬನ್ನಿ ಬನ್ನಿ, ಕಾಡಿನಲ್ಲಿ ಮೂಡಿದಂತಹ ಭಲ್ಲುಕನ ಪದಚಿಹ್ನೆಯನ್ನೇ ಉದ್ದೇಶವಾಗಿಟ್ಟುಕೊಂಡು ಮುಂದೊತ್ತಿ ಬರ್ತಾ ಇದ್ದೇವೆ. ಇದೊಂದು ಗುಹೆಯ ಬಾಗಿಲಿಗೆ ನಮ್ಮನ್ನು ಮುಟ್ಟಿಸಿದೆ. ಓಹೋ, ಈ ಗುಹೆ ಆ ಭಲ್ಲೂಕವು ವಾಸವಾಗಿರುವ ಗುಹೆಯೇ ಇರಬೇಕು ಅಂತ ಸ್ಪಷ್ಟವಾಗಿದೆ. ಒಳಗೆ ಭಲ್ಲೂಕ ಇದ್ರೂ ಇರಬಹುದು, ಅಲ್ಲ ಇನ್ನಂತಹ ವಿಚಿತ್ರತರನಾದಂತಹ ಸನ್ನಿವೇಶ ಉಂಟೋ ಗೊತ್ತಿಲ್ಲ. ಇದೊಂದು ಅಪಾಯಕಾರಿಯಾದಂತಹ ಸಂದರ್ಭವಾದ್ರಿಂದ ನೀವೆಲ್ಲ ನನ್ನನ್ನು ಹಿಂಬಾಲಿಸುವ ಅಗತ್ಯ ಏನೂ ಇಲ್ಲ.
ಈ ಗುಹಾದ್ವಾರದಲ್ಲೇ ನಿಂತಿರಿ, ನಾನು ಮೆಲ್ಲನೆ ಒಳ ಪ್ರವೇಶ ಮಾಡಿ ನೋಡುತ್ತೇನೆ. ಶರದ ಋತು ಏನು ಕಾಂತಿ ಇದು? ಪೂರ್ಣಿಮೆಯುಳು ಉದಯ ಚಂದಿರ ಕಾಂತಿ ಸುರುಚಿರದಿಂದ ಶೋಭಿಸೋತ ವಿಭವದಿಯೋ ತರುಣಿಯೂರ್ವಳಿ ಕುಳಿತು ಬಾಲಕನ ತೊಟ್ಟಿಲವು ಹರುಷದಿಂದಲೇ ತೂಗುತ್ತ ಬಾಲಕನ ತೊಟ್ಟಿಲವು ಹರುಷದಿಂದಲೇ ತೂಗುತ್ತ ಗುಹಾಂತರ್ಭಾಗ ಕತ್ತಲಿನಿಂದ ಕೂಡಿರಬೇಕು, ಆದರೆ ಇಲ್ಲಿ ಬೆಳಕು ಕಾಣಿಸ್ತಾ ಇದೆ. ಒಂದು ಅರೆಕ್ಷಣ ದಿಗ್ಭ್ರಾಂತನಾಗಿ ಹೋದೆನು. ಇದೆಲ್ಲಿಂದ ಬಂತು? ಎರಡು ಹೆಜ್ಜೆ ಮುಂದಿಟ್ಟು ನೋಡಿದರೆ ಎಲ ಶರದೃತುವಿನ ಆಕಾಶವು ನಿರಭ್ರವಾಗಿರುವಂತಹ ಕಾಲಕ್ಕೆ ಚಂದ್ರಕಾಂತಿಯು ಹೇಗೆ ಕಾಣಿಸ್ತಾ ಉಂಟೋ ಅದೇ ತೆರನಾದಂತಹ ಕಾಂತಿಯುಕ್ತವಾದಂತಹ ಮುಖಚಂದಿರನನ್ನು ಹೊಂದಿದ ಓರ್ವಳು ತಾನೇನೋ ಗಾನದಲ್ಲಿ ತಲ್ಲೀನಳಾಗಿ ತೊಟ್ಟಿಲೊಂದನ್ನು ತೂಗುತ್ತಾ ಇದ್ದಾಳೆ. ಹೇಗಿದ್ದಾಳೆ? ಆ ತೊಟ್ಟಿಲನ್ನು ತೂಗುವವಳನ್ನು ನೋಡಬಾರದೆ? ರಾಮೇ ಚೆಲ್ವಿಕೆಗೆ ಮಿಗಿಲೆನಿದೆಯೇ ಗಿರಿಜೆ ರಮೇ ವಾಣಿಯರ ಚೆಲ್ವಿಕೆಗೆ ಮಿಗಿಲೆನಿಸಿ ಸರದಿ ಜಾಂಬಕಿ ಮೆರೆವಾ ಸೌಂದರ್ಯ ವಿಭ್ರಮಗೆ ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರ ಪಾಡಿ ತೂಗುತ್ತಲಾಗಣ್ಣೋ ಗಿರಿಜೆ ರಮೇ ವಾಣಿಯರ ಚೆಲ್ವಿಕೆಗೆ ಮಿಗಿಲಿನಿದೆ ಸರದಿ ಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಗೆ ಬೆರಗಾಗಿ ಹರಿಯೋ ಪ್ರಪಂಚದ ಸೌಂದರ್ಯವೇ ಸಾರಭೂತವಾಗಿ ಇಲ್ಲಿ ಮೈವಡೆದು ನಿಂತಿದೆಯೋ ಎಂಬ ಹಾಗೆ ಗಿರಿಜೆ ರಮೆ ವಾಣಿಯರ ಚೆಲುವಿಕೆಗೆ ಮಿಗಿಲೆನಿಸಿ. ಅಲ್ಲ, ನನಗೆ ಆಶ್ಚರ್ಯವಾಗುವುದು, ನನಗೆ ಹೋದಲ್ಲೆಲ್ಲ ಹೀಗೆ ಚೆಲುವೇರೇ ಯಾಕೆ ಕಾಣಬೇಕು? ಈಗಾಗಲೇ ಸಾಕಷ್ಟು ಕಟ್ಟಿಕೊಂಡದ್ದಾಗಿದೆ, ಮತ್ತೊಬ್ಬಳನ್ನು ಇಲ್ಲಿ ಹೀಗೆ ಕಾಣುತ್ತೇನೆ, ನಾನೇ ವಿಭ್ರಮಕ್ಕೆ ಒಳಗಾಗುತ್ತೇನೆ ಅಂತ ಆದ್ರೆ ಇದೇನೋ ದೈವಚೋದಿತವಾದಂತಹ ಬೆಳವಣಿಗೆ ಇರಬೇಕು. ಇರಲಿ,
ನನ್ನ ಪ್ರವೇಶದಿಂದ ಅವಳ ರಸಭಂಗವಾಗುವುದು ಬೇಡ. ಸ್ವಲ್ಪ ಇಲ್ಲೊಂದು ಶಿಲೆಯ ಮರೆಯಲ್ಲಿ ನಿಂತು ಕಿವಿಗೊಡುತ್ತೆ. ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ಭಲ್ಲೋಕ ರಾಜಾಧಿ ರಾಜ ತಂದೆಯಾಗಿ ಹಜಾಂಬಾಗಿ ತಂದೆಯಾಗಿ ಹಜಾಂಬಾಗಿ ಒಂದು ತಂದೆಯ ಸಮಾಂತಕ ಮಣಿಯ ಚಂದದೊಳಗ ನಿನ್ನ ತೊಟ್ಟಿಲ ತೊಳೆಯ ಬಂಧಿದೆಯನ್ನು ನೋಡು ಭಾಗ್ಯೋಂಬರಿದೆಯ ಚಂದದೊಳಗ ನಿನ್ನ ತೊಟ್ಟಿಲ ಬಳಿಯ ಬಂಧಿಯನ್ನು ನೋಡು ಭಾಗ್ಯೋಂಬರಿದೆಯ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ಭಲ್ಲೋಕ ರಾಜಾಧಿ ರಾಜ ಆಹಾ, ಇನ್ನೇನುಂಟು ಅರ್ಥವಾಗುವುದಕ್ಕೆ? ಎಲ್ಲವೂ ವಿವರವಾಗಿದೆ, ಸ್ಪಷ್ಟವಾಗಿದೆ. ಇನ್ನುಳಿದದ್ದು ಒಂದೇ ಕೆಲಸ. ಇವಳ ತಂದೆ ಎಲ್ಲೋ ಹೊರಗೆ ಹೋಗಿದ್ದಾನೆ ಅಂತ ಅರ್ಥವಾಗಿದೆ. ಅವನು ಭಲ್ಲೂಕ ರಾಜ ಎನ್ನುವುದು ಅರ್ಥವಾಗಿದೆ. ಆದ್ರಿಂದಲೇ ಅವನನ್ನು ಆಹ್ವಾನಿಸಬೇಕಾಗಿದೆ. ಹೇಗೆ? ಹರಿ ಪಾಂಚಜನ್ಯವನಾಗ ಊಹೇ ಯಜಮಾನನಾದಂತಹ ಜಾಂಬವನನ್ನೇ ಆಹ್ವಾನಿಸುವುದಕ್ಕಾಗಿ ಪಾಂಚಜನ್ಯವನ್ನೆತ್ತಿ ಪರಮ ಭೀಕರವು ಪರಮ ಭೀಕರವು ಏನಿದೆ ಜಾಂಬವ ಬಂದು ಪರಿಗಿಸುತ್ತ ನಾದಲ್ಲೋಕರಲ್ಲೇ ಸಂಚಾರ ಮಾಡುತ್ತಿದ್ದೆ ನಾನು. ನನ್ನ ಮಗಳ ಹಾಡಿನ ಧ್ವನಿಯನ್ನು ಆಲಿಸುತ್ತಾ ತನ್ಮಯರಾಗಿ ನಾದಸ್ವರೂಪನಾದಂತಹ ಶ್ರೀಹರಿಯ ದರ್ಶನದ ಭಾಗ್ಯ ನನಗಾಗಬಹುದೆಂಬ ಆಸೆಯಿಂದಿದ್ದರೆ ನನ್ನ ಏಕಾಗ್ರತೆಯನ್ನು ಭಂಗಪಡಿಸುವಂತೆ
ಮಗಳು ಚೀರಿಡುವುದು ಕೇಳಿಸುತ್ತಿದೆಯಲ್ಲ. ಭೀಕರ ಧ್ವನಿಯನ್ನಾಲಿಸಿದ್ದರ ಪರಿಣಾಮವಾಗಿ ಅಪ್ಪ ಕೆಟ್ಟೆ ಕೆಟ್ಟೆ ಎನ್ನುತ್ತಿದ್ದಾಳೆ. ಏನು ಎಂದು ತಿಳಿಯುವುದಕ್ಕಾಗಿ ಧಾಪುಗಾಲಿನಿಂದ ಧಾವಿಸಿದ್ದೇನೆ. ಯಾರೋ ನಮ್ಮ ಮನೆಯಲ್ಲಿ ಗುಹಾಲಯವನ್ನು ಪ್ರವೇಶಿಸಿದ ನೀನು ಶಂಖನಾದವನ್ನು ಮಾಡಿದೆ. ಶಂಖದ ಧ್ವನಿಯಲ್ಲಿರಬೇಕಾದಂತಹ ಝೇಂಕಾರವು ಆಕರ್ಷಕವಾದಂತಹ ಧ್ವನಿಯು ನಾನು ಗುರುತಿಸಿಲ್ಲ. ಅದು ಭೀಕರವಾಗಿಯೇ ಕೇಳಿಸಿತು. ಕೇಳುಗರ ಎದೆಯಡಿಯುವಂತೆ ಈ ರೀತಿಯಲ್ಲಿ ಶಂಖವನ್ನು ಮೊಳಗಿಸಬೇಕಾಗಿದ್ದರೆ ನೀನು ಪಂಥಾಸ್ಥಾನವನ್ನು ನೀಡಿದೆ ಎಂದೇ ಅರ್ಥ. ನೋಟಕ್ಕೆ ನಿನ್ನ ಆಕೃತಿ ಲಕ್ಷಣರಕ್ಷಿತವಾಗಿದೆ, ಆದರೆ ಆಕೃತಿಯಲ್ಲಿ ದಿವ್ಯತೆಯನ್ನೋ ಭವ್ಯತೆಯನ್ನೋ ಗುರುತಿಸಿಕೊಂಡು ನಿನ್ನ ವ್ಯವಹಾರದ ಬಗ್ಗೆ ಯೋಚಿಸಿದರೆ ತೀರಾ ಸಂಬದ್ಧ. ಯಾಕೆ ನಮ್ಮ ಮನೆಗೆ ನನ್ನಲ್ಲಿ ಕೇಳದೆ ಅಥವಾ ನಮ್ಮವರಲ್ಲಿ ಕೇಳದೆ ಒಳ ಪ್ರವೇಶಿಸಿದ್ದು ಮಾತ್ರವಲ್ಲ, ನನ್ನ ಮಗಳು ಭಯಗೊಳ್ಳುವಂತೆ ಶಂಖನಾದವನ್ನು ಮಾಡಿದೆ. ರೇ ಭಯೋತ್ಪಾದಕನೇ, ನಿನ್ನಂತಹ ಅಸಭ್ಯತೆಯ ವ್ಯವಹಾರವನ್ನು ನಡೆಸುತ್ತಿರುವ ಮನುಷ್ಯರನ್ನು ನಾನು ಸಹಿಸುವುದಕ್ಕಿಲ್ಲ. ಯಾರು ನೀನು? ಬಂದುದು ಯಾಕಾಗಿ? ನಿನ್ನ ಉದ್ದೇಶವೇನು? ನಿನ್ನ ತಂದೆ ಯಾರು? ನಿನ್ನ ತಾಯಿ ಯಾರು? ಬಂದು ಊರಲ್ಲಿ ಸ್ವಲ್ಪ ಸ್ವರ ತಗ್ಗಿಸ್ತೀಯ. ನಿನ್ನ ಮನೆಯಲ್ಲೇ ಇದು ಪ್ರತಿಧ್ವನಿಯಾಗಿ ಸ್ಪಷ್ಟ ಆಗುವುದಿಲ್ಲ. ನಿನ್ನ ಶಂಕನಾದದಿಂದ ಹೆಚ್ಚಾಗಿಲ್ಲೋ ಇದು? ಶಂಕನಾದಕ್ಕೆ ಅರ್ಥ ಬೇಕು ಅಂತಿಲ್ಲ, ಮಾತಿಗೆ ಬೇಡುವ. ಮಾತಿಗೂ ಬೇಕು, ಆದರೆ ಮಾತಿನ ರೀತಿ ಗೊತ್ತಿದ್ದರಲ್ವೇ? ಈಗ ನಿನಗೆ ಗೊತ್ತುಂಟಲ್ಲ. ನಿನಗೆ ಗೊತ್ತಿಲ್ಲದ ಕಾರಣದ ರೀತಿ ಒಪ್ಪಿಟ್ಟು ಈಗ ಕೇಳಿದೆಯಲ್ಲ ಪ್ರಶ್ನೆಗಳನ್ನು, ಉತ್ತರ ಬೇಡುವ ನಿನಗೆ. ಜಗದಿ ಕೃಷ್ಣನೆಂದು ತಿರುವರು ಪ್ರಖ್ಯಾತನೇ. ಅಯ್ಯ ಏನು ಎಷ್ಟು ಬೊಬ್ಬಿಟ್ರೇನು? ನಿನ್ನ ಪ್ರಶ್ನೆಯಲ್ಲಿರುವುದು ನನ್ನ ಹೆಸರೇನು, ತಂದೆ ತಾಯಿ ಯಾರು ಅಂತಲ್ಲೋ. ಹೇಳ್ತೇನೆ. ನಿನ್ನ ಮನೆಯನ್ನು ಅಪ್ಪಣೆ ಇಲ್ಲದೆ ಪ್ರವೇಶ ಮಾಡಿದೆ ನಾನು. ಶಂಖನಾದದಿಂದ ಮಗಳನ್ನು ಭೀತಿಗೊಳಿಸಿದೆ. ಇದನ್ನೆಲ್ಲ ಆರೋಪವಾಗಿ ನನ್ನ ಮೇಲೆ ಹೊರಿಸ್ತಾ ಇದ್ದೆ. ಕಾಡಿನಲ್ಲೊಂದು ಗುಹೆ, ಇದು ಯಾರದ್ದಾದ್ರೂ ಮನೆಯಾಗಿರಬಹುದು ಎನ್ನುವ ಶಂಕೆಗೂ ಕಾರಣ ಇಲ್ಲ. ಇದ್ರೆ ಕಾಡಿನ ಮೃಗಗಳು ತಾನೇ ಇರುವುದಕ್ಕೆ ಸಾಧ್ಯ. ಸಂಸ್ಕಾರವಂತರಾದಂತಹ ವ್ಯಕ್ತಿಗಳು ಮನುಷ್ಯರಲ್ಲಿರುವುದಕ್ಕಿಲ್ಲ ಎನ್ನುವುದು ಸ್ಪಷ್ಟವೇ. ಆದ್ರಿಂದಲೇ ಅಪ್ಪಣೆ ಬೇಡ ಎನ್ನುವ ನೆಲೆಯಿಂದ ಒಳಪ್ರವೇಶ ಮಾಡಿದೆ. ಬಂದ ಮೇಲೆ ಒಬ್ಬಳು ಕನ್ಯೆ ತೊಟ್ಟಿಲನ್ನು ತೂಗುತ್ತಿರುವುದನ್ನು ಕಂಡೆ. ಅದರಲ್ಲಿ ಒಂದು ವೈಚಿತ್ರ್ಯವೇ ಕಾಣುತ್ತದೆ ನಮಗೆ. ಕನ್ಯೆ ತೊಟ್ಟಿಲು ತೂಗುವುದು ಎನ್ನುವುದೊಂದು ವಿಚಿತ್ರ. ಮೇಲಾಗಿ ಜೋಗಳವನ್ನು ಹಾಡುತ್ತಾ ಇರುವುದನ್ನು ಕೇಳಿ, ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟವ ಇನ್ನೊಬ್ಬ ಯಾರೋ ಇರಬೇಕು ಅಂತ ಅರ್ಥವಾಯಿತು. ಅವನನ್ನು ಕರೆಯುವುದಕ್ಕೆ ನೀನು ಊಹಿಸಿದ ಹಾಗೆ
ಆಹ್ವಾನ ಕೊಡುವ ರೀತಿಯಲ್ಲೇ ಶಂಖಧ್ವಾನವನ್ನು ಮಾಡಿದ್ದು ನಾನು. ಓಹೋ, ಅಯ್ಯ, ನಾನು ಯಾರು ಇದಲ್ವ ನಿನ್ನ ಪ್ರಶ್ನೆ? ಯಾರು ನೀನು? ವಸುದೇವ ದೇವಕಿಯರ ಮಗ. ಓಹೋ, ವಾಸುದೇವ ಎನ್ನುವುದು ತಂದೆಯಿಂದಾಗಿ ಪ್ರದತ್ತವಾದ ಹೆಸರು. ಹಾಗೆ ಅಂತ ನನಗೊಂದು ಹೆಸರು ಉಂಟು, ಊರು ಉಂಟು. ಎಲ್ಲಿ? ಸಮುದ್ರ ಮಧ್ಯದಲ್ಲಿ ನಾವು ಕಟ್ಟಿಕೊಂಡಂತಹ ಒಂದು ಪಟ್ಟಣ ದ್ವಾರಕಾವತಿ. ದ್ವಾರಾವತಿ ಅಂತಲೂ ಹೇಳುತ್ತಾರೆ, ದ್ವಾರವತಿ ಅಂತಲೂ ಹೇಳುತ್ತಾರೆ, ದ್ವಾರಕೆ ಅಂತಲೂ ಕರೆಯುತ್ತಾರೆ. ನನಗೂ ಒಂದು ಹೆಸರು ನಮ್ಮ ತಂದೆ ತಾಯಿ ಇಟ್ಟದುಂಟು. ಏನು? ಕೃಷ್ಣ. ಶ್ರೀಕೃಷ್ಣ ಅಂತ ಉಳಿದವರು ಆಮೇಲೆ ಅದನ್ನು ಬದಲಾಯಿಸಿಕೊಂಡು ರಾಧಾಕೃಷ್ಣ ಅಂತಲೂ ಕರೆಯುತ್ತಾರೆ, ಗೋವಿಂದ ಅಂತಲೂ ಹೇಳುತ್ತಾರೆ. ಹೆಸರು ಬಹಳ ಉಂಟು ನನಗೆ, ಆದರೆ ಹುಟ್ಟು ಹೆಸರು ಕೃಷ್ಣ. ಸ್ವಲ್ಪ ಪ್ರಸಿದ್ಧಿ ಬಂದಿದೆ ನನಗೆ ಈ ಹೆಸರಿನಲ್ಲಿ. ಹೌದೇ? ಹೌದೌದು, ನಮ್ಮ ಊರಿನಲ್ಲಿ. ಯಾರು ಒಂದಕ್ಕಿಂತ ಹೆಚ್ಚು ಹೆಸರನ್ನು ಬಳಸ್ತಾರೋ ಅವ ಮೋಸಗಾರ ಅಂತ ಅರ್ಥ. ಓ, ನಿಮ್ಮಲ್ಲಿ ಕ್ರಮ ಹಾಗೋ? ಯಾಕೆ? ಯಾಕೆ? ಒಂದಕ್ಕಿಂತ ಹೆಚ್ಚು ಹೆಸರಿರುವುದು ದೇವರಿಗೆ ಮಾತ್ರ. ನಾವು ತಿಳಿದುಕೊಂಡುವುದು ಹಾಗೆ. ಮತ್ತೆ ಮನುಷ್ಯ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರನ್ನಿಟ್ಟುಕೊಳ್ತಾನೆ ಎಂದರೆ ಅವ ಒಂದೋ ಹೆಚ್ಚು ಸಾಲ ಮಾಡಿರುವೆ, ಇಲ್ಲ ಊರಿನವರಿಗೆ ಮೋಸ ಮಾಡುವುದಕ್ಕೆ ಪ್ರಯತ್ನಿಸ. ಅಲ್ಲ, ನಾನು ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರಿಟ್ಟುಕೊಂಡವನಲ್ಲ, ಒಂದೇ ಊರಿನಲ್ಲಿ ನನಗೆ ಜನ 10 ಹಲವು ಹೆಸರಿಟ್ಟು. ಹಾಗಿದ್ರೆ ನಿನ್ನನ್ನು ಒಬ್ಬೊಬ್ಬ ಒಂದೊಂದು ರೀತಿಯಾಗಿ ಕರೆಯುತ್ತಾನೆ. ಈಗ ದೇವರು ಅಂತ ನೀನು ತಿಳಿದ್ರೆ ಅಪರಾಧ ಏನಿಲ್ಲ. ಅಪರಾಧ ಅಲ್ವ, ಅಪವಾದ. ಹೌದಾ? ಮನುಷ್ಯನನ್ನು ದೇವರಾಗುವುದಕ್ಕೆ ಹೊರಡುತ್ತಾನೆ ಎಂದರೆ ಅವನಷ್ಟು ಮೋಸಗಾರ ಮತ್ತೊಬ್ಬನಿಲ್ಲ. ಹೌದಾ? ಈಗ ದೇವರಾಗುವವರೆಲ್ಲ ಮೋಸ ಮಾಡುವವರ? ದೇವರಿರುವುದು ಒಬ್ಬನೇ. ಒಬ್ಬನೇ. ಅವನನ್ನು ನಾನಾ ಹೆಸರುಗಳಿಂದ ನಾವು ಕರೆಯುತ್ತೇವೆ. ಆದ್ದರಿಂದಲೇ ಶ್ರೀರಾಮನಾಳಿದ ನೆಲದಲ್ಲಿ ಜೀವನಯಾತ್ರೆಯನ್ನು ಸಾಗಿಸಿದ ಆ ಸೊಗಸನ್ನು ಸೊಬಗನ್ನು ಕಂಡ ನನಗೆ ಮನುಷ್ಯ ಜೀವನ ಕ್ರಮವೇನು ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಆ ಕಾಲದಲ್ಲಿ ನಾವೆಲ್ಲ ಆನಂದ ಹೊಂದಿಲಾರಾಗಿದ್ದೆವು. ಯುಗ ಬದಲಾಯಿತು. ಈ ಯುಗದ ಮನುಷ್ಯರ ಜೀವನ ಕ್ರಮಕ್ಕೆ ರೋಸಿ ಹೋಗಿ ನಾನೀ ವಿಂಧ್ಯಾರಣ್ಯದ ಸಾನು ಪ್ರದೇಶದಲ್ಲಿ ಗುಹಾಲಯವನ್ನು ಮಾಡಿಕೊಂಡುದು. ನನ್ನ ಮಗಳು, ಅವಳ ಹೆಸರು ಜಾಂಬವತಿ. ಓ, ನಿನ್ನ ಮಗಳು? ಚಂದ ಇದ್ದಾಳೆ ಹುಡುಗಿ. ಚಂದ ಕಂಡ್ಲಲ್ಲ? ಓ, ಚಂದ ಕಂಡು ಅಲ್ಲ, ಚಂದ ಇದ್ದಾಳೆ ಅವಳು, ನನಗೆ ಕಾಣುವುದಲ್ಲ, ಚಂದ ಇದ್ದಾಳೆ ಅವಳು. ಹೌದಪ್ಪ, ಈ ಸೌಂದರ್ಯ ಅವರವರ ದೃಷ್ಟಿಗನುಗುಣವಾಗಿ ಗೋಚರ. ಮತ್ತೆ ಕರಡಿಗೆ ಚಂದ ಕಾಣಬೇಕು ಅಂತಿಲ್ಲ, ಮನುಷ್ಯರಿಗೆ ಚಂದ ಕಾಣುವುದಿಲ್ಲ. ಈಗ ಕರಡಿಯ ಮಗಳೇ ನಿನಗೆ ಚಂದ ಕಂಡ್ಲು ಎಂದ್ರೆ ಇನ್ನು ಯಾರೆಲ್ಲ? ಆದ್ರೆ ಕರಡಿಯ ಮಗಳಾದ್ರೂ ನನ್ನ ಜಾತಿಗೆ ಸೇರಿದವಳು ಹಾಗಿದ್ದಾಳು ಅವಳು. ನಮ್ಮ ಜಾತಿಯಲ್ಲಿದ್ದವರು ಚಂದವೇ, ನಿನಗವಳು ಚಂದ ಕಂಡು. ಹೌದು, ಚಂದ ಇದ್ದಾಳೆ. ಈ ಚಂದ ಕಂಡ ಹತ್ರವೇ ಶಂಖನಾದ ಮಾಡ್ಬೇಕಾ? ಅಲ್ಲ, ಶಂಖ ಇರುವುದು ನಾದ ಮಾಡುವುದಕ್ಕೆ ಅಲ್ಲ, ಸುಂದರಿಯಾದ ಹೆಣ್ಣಿರುವುದು ಚಂದ ಕಾಣುವುದಕ್ಕೆ. ಚೆನ್ನಾಗಿ ಹಾಡುತ್ತೀವಿ, ಜೋಗುಳ ಹಾಡುತ್ತಾ ಹಾಡುತ್ತಾ ಕೇಳುಗರ ಮೈ ಮರೆಯುವಂತೆ ಮಾಡುವ ಸಾಮರ್ಥ್ಯ ಆ ನಾದದಲ್ಲಿ. ಒಳ್ಳೆ ಒಳ್ಳೆ ಹಾಡುಗಾರ್ತಿ, ಒಳ್ಳೆ ಹಾಡುಗಾರ. ಹೌದು, ಚಂದ ಇದ್ದಾಳೆ. ಅದಕ್ಕಾಗಿ ಅವಳು ಒಳ್ಳೆಯ ಹಾಡುಗಾರ್ತಿ ಅಂತ ನೀನು ಗೊತ್ತಾದ್ದು ನೀನು ಶಂಖವನ್ನು ಇಲ್ಲ, ಯಾಕಂದ್ರೆ ಅದರಿಂದ ಅಪಸ್ವರ ಹೊರಟಿದೆ. ಹಾಡು ಮುಗಿಸದ ಹೊರತು ಶಂಖ ಊದಲಿಲ್ಲ ನಾನು. ಅಲ್ಲ, ನೀನು ಊರು ಬಿಟ್ಟು ಬಂದವ. ಹೌದು. ಏನು ಇಲ್ಲಿ ಇರುವ ಯೋಚನೆ ಏನಿದೆ? ಏನು ಉಳಿಸಿಕೊಳ್ಳುವ ಆಲೋಚನೆ ಉಂಟು? ಆಶ್ರಿತರಾಗಿ ಯಾರೇ ಬರಲಿ ಅವರನ್ನು ರಕ್ಷಿಸುವುದಕ್ಕೆ ನಮ್ಮಲ್ಲಿ ಸಾಮರ್ಥ್ಯವೂ ಇದೆ, ಅನುಕೂಲವೂ ಇದೆ. ಆದರೆ ನಿನಗೆ ವಿಶೇಷವಾಗಿ ನಿನಗೆ ದೊರಕಬೇಕಾದ ನಿನ್ನ ಆಶೆಗೆ ಒಳಪಡುವ ವಸ್ತುಗಳು ಇಲ್ಲಿ ದೊರೆಯುವ ಹಾಗಿಲ್ಲ. ಹೌದು, ನಾವು ನಮಗೆ ಬೇಕಾದ್ದನ್ನು ಸಂಗ್ರಹ ಮಾಡ್ತೇವೆ. ನೀನ್ ಇಲ್ಲಿಗೆ ಬಂದುದು ಯಾಕೆ? ಯಾಕೆ ಬಂದೆ? ಕಾರಣ ಏನಾದ್ರೂ ನಿನಗೆ ಅನುಕೂಲ ಆಗಬೇಕು ಅಂತ ಬಂದುದ? ನೋಡುವುದಕ್ಕೆ ಚೆನ್ನಾಗಿದ್ದೀಯ ನೀನು, ಆದರೆ ನಿನ್ನ ವ್ಯವಹಾರ ಅಷ್ಟು ಚೆನ್ನಾಗಿಲ್ಲ ಎಂದು ಆಕ್ಷೇಪಿಸಿದ್ದೆ ನಾನು. ಹೌದಾ? ಚೆಲುವಿನ ನನ್ನ ಮಗಳನ್ನು ನೋಡಿ ಆಕೆ ಎದೆ ಬಿರಿಯುವಂತೆ ಶಂಖವನ್ನು ಊದಿದೆಯಲ್ಲ, ಅದು ಯಾಕೆ? ಕಾರಣ ಉಂಟು, ಕಾರಣ ಉಂಟು. ಏನು ಕಾರಣ? ಈಗ ನಿನ್ನ ಮಗಳ ಸೌಂದರ್ಯಕ್ಕೂ ನನ್ನ ಶಂಖನಾದಕ್ಕೂ ಯಾವ ಸಂಬಂಧವೂ ಇಲ್ಲ. ಇಲ್ಲಪ್ಪ. ಅವಳ ಜೋಗುಳದ ಹಾಡು ಪೂರ್ಣ ಮುಗಿದ ಮೇಲೆ, ಅದರಲ್ಲಿರುವಂತಹ ಅರ್ಥವನ್ನು ತಿಳಿದ ಮೇಲೆ ಮುಂದಿನ ಪ್ರಕ್ರಿಯೆಯಾಗಿ ನಾನು ಶಂಖ ಊದಿದ್ದು. ನಿನಗೆ ಹಾಗೆ ಶಂಖ ಊದಬೇಕು ಅಂತ ಆಸೆ ಇದ್ದರೆ
ಗುಹೆಯ ಹೊರಗೆ ನಿಂತು ಊದಬಹುದು. ಅಲ್ಲ, ಅದಕ್ಕೆ ಜಾಗ ತೆಗೆಯಬೇಕಾಗ್ತದೆ. ಆ ಕೆಲಸ ಮಾಡುವ ಅಲ್ಲ ನಾನು. ಆಗ ನಾವೇನಾದರೂ ಕೊಡ್ತಿದ್ದೀವಿ. ಹಾಗೆ ಕೇಳುವುದಕ್ಕೆ ಬಂದವನಲ್ಲ. ಅಲ್ವಾ? ಓ, ಅಲ್ಲಿ ಕಾರಣ ಉಂಟು ಅಂತ ಹೇಳುವುದಕ್ಕೆ ಕಾರಣ ಅದು. ಆ ತೊಟ್ಟಿಲಿಗೇನೋ ಕಟ್ಟಿದ್ದೀಯಲ್ಲ ರತ್ನ. ಹೌದು, ಅದನ್ನು ಹುಡುಕುತ್ತಾ ಬಂದವನ. ಆ ರತ್ನದಿಂದ ಹೊರಹೊಮ್ಮುವಂತಹ ಪ್ರಕಾಶ ಒಳ್ಳೆದುಂಟು. ಒಂದು ವಲಯವನ್ನೇ ನಿರ್ಮಿಸಿಕೊಂಡಿ. ಹೌದು ಹೌದು. ಅದನ್ನು ನೋಡು. ತೊಟ್ಟಿಲಲ್ಲಿರುವ ಮಗು ನಗುತ್ತಿರುವುದನ್ನು ಕಂಡಾಗಲಾದರೂ ಆ ರತ್ನವನ್ನು ಅಲ್ಲಿಯೇ ಕಟ್ಟಿದ್ಯಾಕೆ ಅಂತ ನಿನಗೆ ಅರ್ಥವಾಗಿಲ್ಲ. ನೀನು ಅಲ್ಲಿ ಕಟ್ಟಿದ್ದಕ್ಕೆ ಆಕ್ಷೇಪ ಅಲ್ಲ, ಆ ರತ್ನವನ್ನು ಕಟ್ಟಿದ್ದಕ್ಕೆ ನಾನು ಶಂಖ ಊದಿದ್ದಕ್ಕೊಂದು ಸಂಬಂಧ ಉಂಟು. ಆ ರತ್ನವನ್ನು ನನ್ನ ಗೆಳೆಯನೊಬ್ಬ ಕೊರಳಿನಲ್ಲಿ ಧರಿಸಿಕೊಂಡು ಬಂದಿದ್ದ. ಓಹೋ, ಹಾಗೆ ಅವನನ್ನೇ ಹುಡುಕುತ್ತಾ ರತ್ನವನ್ನು ಶೋಧಿಸುವುದಕ್ಕಾಗಿ ಬಂದವನು ನಾನು. ಆ ರತ್ನವನ್ನು ಇಲ್ಲಿ ಗುರುತಿಸಿದ ಮೇಲೆ ಇದು ಯಾರದ್ದು ಏನು ಅಂತ ತಿಳಿಯುವುದಕ್ಕಾಗಿಯೇ ಸಂಬಂಧಪಟ್ಟವರು ಬರಲಿ ಅಂತ ಆಹ್ವಾನ ಕೊಟ್ಟದ್ದು ಶಂಖಧ್ವಾನದಿಂದ. ಸ್ಪಷ್ಟ ಆಯ್ತಾ ಈಗ? ಈ ಕಾಡಿನಲ್ಲಿಯೂ ನಿನಗೆ ಈಗ ಇದು ನಿನಗೆ ಹೇಗೆ ಸಿಕ್ಕಿತು? ನೀನು ಸಿಂಹದ ಜಾತಿಯವ ಅಲ್ಲ ಅಲ್ಲ? ಆ ರತ್ನವನ್ನು ತಂದವರಿಗೂ ನಿನಗೂ ಸಂಬಂಧ ಉಂಟು ಅಂತ ಹೇಳಿ. ಹೌದು, ನಾನು ವಿಕ್ರಮಾತಿಶಯದಿಂದ. ಹೇಗೆ? ಗದಮಣಿಯನ್ನು ತಂದೆನು ಸ್ಯಮಂತ ಗದಮಣಿಯನ್ನು ತಂದೆನು ಬಾಹು ವಿಕ್ರಮದು ಹರಿಯನ್ನು ನೋಡಿ ಸ್ಯಮಂತ ಗದಮಣಿಯನ್ನು ತಂದೆನು. ಶ್ರೀರಾಮನನ್ನೇ ಧ್ಯಾನಿಸುತ್ತ ನಾನು ಪರ್ವತಾಗ್ರದಲ್ಲಿದ್ದೆ. ಮಾನವನ ಮರಣಾಕ್ರಂದನ ಕೇಳಿಸಿದಾಗ ಪರ್ವತದಿಂದ ಕೆಳಗಿಳಿದು ಬಂದೆ. ಏನು ಹೇಗೆ ಎಂಬುದನ್ನು ನೋಡುತ್ತಿದ್ದಂತೆ ಕೆರಳಿದ ಕೇಸರಿಯೊಂದು ರತ್ನವನ್ನು ಕಚ್ಚಿಕೊಂಡು ಹೋಗಲಾರಂಭಿಸಿತ್ತು. ಬಲಾಢ್ಯವಾದಂತಹ ಕೇಸರಿಯನ್ನು ವಿಕ್ರಮಿಯಾಗಿರುವ ನಾನು ಮಡುಹಿದೆ. ನನ್ನ ಬಾಹುಬಲದಿಂದ ಪಂಚಾಸ್ಯನನ್ನು ಕೊಂದು ಈ ಸಿಂಹ ರತ್ನವನ್ನು ನಾನು ಪಡೆದಾಗ ಸಿಂಹ ನಿನ್ನ ಸ್ನೇಹಿತನೋ ನಿನ್ನ ಸಂಬಂಧಿಯೋ ಆಗಿರುವುದಕ್ಕೆ ಸಾಧ್ಯ. ಹಾಗಾದರೆ ಈ ರತ್ನ ಸಿಂಹಕ್ಕೆ ಬಂದುದೇ ಪ್ರಭಾವದಿಂದ ಪ್ರತಾಪದಿಂದ. ಅದನ್ನು ಕೊಂದು ನಾನು ಪಡೆದನೆಂಬಾಗ ಬಲಾಢ್ಯನಾಗಿರುವ ನನ್ನ ವಿಕ್ರಮದಿಂದ ಸಂಪಾದಿತವಾದ್ದನ್ನು ಈಗ ನನ್ನದು ಎಂದು ನೀನು ಹೇಳುತ್ತಿರುವೆಯಲ್ಲ, ಇದು ನಂಬುವುದಕ್ಕೆ ಸಾಧ್ಯವೇ? ಯಾವನೋ ಒಬ್ಬ ದಿವ್ಯವಾದ ರತ್ನವನ್ನು ಕಟ್ಟಿಕೊಂಡು ಅಡವಿಗೆ ಬಂದು ಮೃಗಗಳಿಂದ ಹತನಾಗ್ತಾನೆ ಎಂದಾದರೆ ಅವನನ್ನು ಉಳಿಸಿಕೊಳ್ಳುವ ಅರ್ಹತೆ ಇಲ್ಲದವನೆಂದೇ ಅರ್ಥ. ಆದ ಕಾರಣ ವಿಕ್ರಮದಿಂದ ಪ್ರಾಪ್ತವಾದುದನ್ನು ಹೀಗೆ ನಾನು ಕೊಡುವುದಕ್ಕೆ ಸಿದ್ಧನೂ ಅಲ್ಲ. ಅಂದ್ರೆ ಅದನ್ನು ಕಂಡು ನನ್ನ ಮಗಳು ಆನಂದಿಸಿ
ನನ್ನ ಎಳೆಯ ಮಗು ಸಂತೋಷಿಸಿತ್ತು. ಅವರ ಆನಂದಕ್ಕೆ ಕಾರಣವಾದಂತಹ ರತ್ನವನ್ನು ನನ್ನದು ಎಂದು ಹೇಳಿಕೊಳ್ಳುತ್ತಾ ಪಡೆಯುವ ಪ್ರಯತ್ನ ಸಲ್ಲದು. ಸಮುದ್ರ ಮಧ್ಯದಲ್ಲಿರುವವನಿ, ನಿನಗೆ ಬದುಕಬೇಕು ಎಂದು ಆಶೆ ಇದ್ದು ನನ್ನ ಇದಿರು ಮಾತನ್ನಾಡದೆ ರತ್ನದ ಯೋಚನೆಯನ್ನು ಬಿಟ್ಟು ಆದಷ್ಟು ಬೇಗನೆ ನಮ್ಮ ಮನೆಯಿಂದ ಹೊರಡು. ಒಳ್ಳೆ ಕರಡಿ ನೀನು. ಹೊರಡದೇ ಇದ್ದರೆ ನಿನ್ನನ್ನು ನಾವು ತಿನ್ನುವ ಹಲಸಿನ ಹಣ್ಣಿನಲ್ಲಿ ಹೋಗುದೇನು. ಹೌದು, ಜಾಗ್ರತೆ. ಏನೋ ಧ್ವನಿ ಏರಿಸುವುದೇನೋ ನೀನು? ಅಲ್ಲ, ಅದು ಬಂದದ್ದು ನಿನ್ನ ಸ್ವರ ಏರುವಾಗ ಸ್ವಲ್ಪ ಸೇರಬೇಡು. ಅದಕ್ಕೆ ನಾನು ಯಾವತ್ತೂ ತಗ್ಗೇ ಇರಬೇಕು ಅಂತ ಶಾಸನ ಉಂಟು. ನಮ್ಮಲ್ಲಿ ಆ ರೀತಿ ಬಿಟ್ಟರೆ ಅವರನ್ನು ಬಾಯಿ ಮುಚ್ಚಿಸ್ತೇವೆ ನಾವು. ಒಬ್ಬೆ ಹಾಕಿ ನಿನ್ನ ಬಾಯಿ ಮುಚ್ಚಿಸುವ ಅಥವಾ ನಿನ್ನನ್ನು ಮೀರಿಸುವ ಉದ್ದೇಶ ಇಲ್ಲ ನನಗೆ. ಮತ್ತೆ ಬಹಳ ಮಾತಾಡ್ತೀಯಲ್ಲ, ಎನ್ನಯ ಬಾಹು ವಿಕ್ರಮದಳು. ಹೌದು, ಒಳ್ಳೆ ಕರಡಿ. ನಿನ್ನ ಕ್ರಮ ನೋಡಿದ್ರೆ, ನಿನ್ನ ಹೆಜ್ಜೆ, ನಿನ್ನ ನಡೆ, ನಿನ್ನ ಮಾತು, ನಿನ್ನ ಧ್ವನಿ, ನಮ್ಮಂತಹ ಮನುಷ್ಯರು ಯಾರೋ ಕರಡಿ ವೇಷ ಹಾಕಿರ್ಬೇಕು ಅಂತ ನಾವು ರಾಮನ ಜೊತೆಯಲ್ಲಿದ್ದವರು. ಇಲ್ಲೇ ಯಾರ ಜೊತೆಯಲ್ಲಿದ್ರೇನು ಕರಡಿ ಅಲ್ವೋ? ಆ ಯುಗದ ಸಂಸ್ಕಾರ, ಈಗ ಜೀವನ ನಡತೆ. ಹೌದಪ್ಪ, ಅದೆಲ್ಲ ಕಳೆದು ಹೋದ ಕಾಲ. ಈ ಮುದುಕರ ಅಭ್ಯಾಸವನ್ನೆಲ್ಲ ಬಿಡುವುದಕ್ಕಿಲ್ಲ ನೀನು. ನಿನಗೂ ಪ್ರಾಯವಾಗಿದೆ. ನಿಮ್ಮ ಕಾಲ ಒಳ್ಳೆಯದು, ನಿಮ್ಮ ಅಭ್ಯಾಸ, ನಿಮ್ಮ ಸಂಸ್ಕಾರ ಇರ್ಲಯ್ಯ. ನಾನು ಹೇಳುತ್ತಿರುವುದು ಏನು ಗೊತ್ತೋ, ಬಾಹುಬಲದ ಮೇಲೆ ಅತೀವವಾದಂತಹ ವಿಶ್ವಾಸವುಳ್ಳವನಾಗಿ ನಾನಾಡುವ ಮಾತುಗಳನ್ನು ಲಕ್ಷಿಸದೇ ಇರಬೇಡ. ಒಳ್ಳೆಯ ಮಾತು ಹೇಳುತ್ತೇನೆ. ಯಾರೆಲ್ಲ ಮುದುಕರನ್ನು ಆಕ್ಷೇಪಿಸ್ತಾರೆ ಅವರಿಗೆ ಮುದುಕರಾಗುವ ಯೋಗ ಇಲ್ಲ. ಅಲ್ಲ, ಬೇಗ ಸಾಯ್ತಾರೆ ಅಂತಲ್ವ? ಮತ್ತೆ ಹೀಗೆ ನಾನು ಆಕ್ಷೇಪಿಸಿದ್ದೆ, ಹೀಗೆ ವ್ಯವಹರಿಸಿದರೆ ಬದುಕುವುದಕ್ಕುಂಟು. ಅಲ್ಲ, ನಾನು ಆಕ್ಷೇಪಿಸಿದ್ದೆ ಅಲ್ಲ. ನಿಮ್ಮ ಗತಕಾಲದ್ದೇ ಶ್ರೇಷ್ಠವಾದದ್ದು ಎನ್ನುವ ಭ್ರಮೆಯಲ್ಲಿ ಮುಳುಗುವುದು ಬೇಡ. ನಿಮ್ಮ ಕಾಲದ ವಿಕ್ರಮವೇ ವಿಕ್ರಮ ಅಂತ ತಿಳಿಯುವುದು ಬೇಡ. ಒಳ್ಳೆಯ ಮಾತು ಹೇಳುತ್ತೇನೆ. ನನಗೆ ಸಂಬಂಧಪಟ್ಟ ಮಣಿಯದು. ಮನುಷ್ಯರಲ್ಲಿ ಇರಬೇಕಾದದ್ದು ಹೊರತು ಮೃಗಗಳಲ್ಲಿ ಇರಬೇಕಾದದ್ದಲ್ಲ. ನೀನು ಪರಾಕ್ರಮವನ್ನೇ ಪಣವಾಗಿಟ್ಟು ತಂದಿದ್ದೇನೆ, ನಾನು ದೊಡ್ಡವ ಎನ್ನುವ ಅಹಂಕಾರವನ್ನು ತೋರಿಸಿದೆ ಅಂತಾದರೆ ಕುಹಕಿ ಅಂದದಿ ಗೈದರೆ ಈ ಯಮನ ಊರಿಗೆ ದಾರಿ ತೋರಿಸಬೇಕಾದಿತ್ತು ನಿನಗೆ. ಏನು ಯಮ ಇರ್ಲಿ ಮೃತ್ಯು ಇರ್ಲಿ, ಅವರ ಬಗ್ಗೆ ನಾನು ಯೋಚಿಸುವುದೇ ಇಲ್ಲ. ಹೌದಾ? ಅಷ್ಟು ದೊಡ್ಡವನು ನೀನು? ಅವರನ್ನೆಲ್ಲ ನಾನು ತಿಳಿಯದವನೂ ಅಲ್ಲ. ಈಗ ನೀನು ಅಂತೂ ವಿಕ್ರಮದಿಂದಲಾದರೂ ಇದನ್ನು ಪಡೆಯುವುದಕ್ಕೆ ಸಿದ್ಧನಾದ. ನನಗೆ ಮನಸ್ಸಾದ ಮೇಲೆ ಏನು ಅಂತಹ ಸಾಮರ್ಥ್ಯ ನಿನ್ನದು? ನನ್ನಲ್ಲಿ ಇನ್ನೊಮ್ಮೆ ಅಯ್ಯೋ ಅಲ್ಲ ಮೃಗವು Allah
ನಿನಗೆ ಹ್ಮ್ ನನ್ನ ವಿಚಾರವಾಗಿ ಕಲ್ಪಿಸುವುದಕ್ಕೂ ಸಾಧ್ಯವಿಲ್ಲ. ಹೌದಾ? ನೀನೆಷ್ಟಾದರೂ ಹ್ಮ್ ಈ ಯುಗದಲ್ಲೇ ಹುಟ್ಟಿದವನಲ್ಲಿ. ಹೌದು. ಈ ಯುಗವೇ ಸಂದೇಹಾತ್ಮಕವಾದುದು. ದ್ವಾಪರ. ಆದುದರಿಂದಲೇ ನನ್ನ ಮಹತ್ವವೇನು, ಹ್ಮ್ ನನ್ನ ಸಾಮರ್ಥ್ಯ ಏನು, ಹ್ಮ್ ಇದನ್ನೆಲ್ಲ ನಾನು ಹೇಳದೆ ನೀನು ತಿಳಿದುಕೊಳ್ಳುವ ಹಾಗಿಲ್ಲ. ಹ್ಮ್ ಹ್ಮ್ ನನ್ನನ್ನು ನೋಡಿದೊಡನೆಯೇ ಸಾಮಾನ್ಯ ಮೃಗ ಎಂದು ಭಾವಿಸಿದೆಯ. ಅಲ್ವೋ? ಅಡವಿಯಲ್ಲಿ ಸಂಚರಿಸಿ ಹ್ಮ್ ಹೆಜ್ಜೆಯನ್ನು ಕುಡಿದು ಹ್ಮ್ ಒಳಗಡೆಗಳನ್ನು ತಿಂದು ಜೀವಿಸುವ ಹ್ಮ್ ಕ್ಷುದ್ರ ಮೃಗ ಎಂದು ಭಾವಿಸಿದೆಯ. ಏನು ವಿಶೇಷ ನಿನ್ನಲ್ಲಿ? ನಾನು ಬಡ ಮೃಗವಲ್ಲ. ಅಲ್ವೋ? ಯಾವ ಕರಡಿಯಾದರೂ ಮಾತಾಡುವುದನ್ನು ನೀನು ಕೇಳಿದ್ದೀಯಾ? ಅಲ್ಲ, ಮಾತಾಡುವುದು ಕೇಳಲಿಲ್ಲ. ಮೃಗರಾಜನಾದ ಸಿಂಹವನ್ನೇ ಕೊಲ್ಲಬಲ್ಲ ಹ ಸತ್ವಶಾಲಿ ಕರಡಿಯೊಂದಿದೆ ಎಂದು ನೀನು ನಂಬುವುದಕ್ಕಾದರೂ ಸಾಧ್ಯವೇ? ಹ್ಮ್ ಆಗಲೇ ನೀನು ಊಹಿಸಬೇಕಿತ್ತು, ಹ್ಮ್ ಇದು ಬಡ ಮೃಗವಲ್ಲ. ಹ್ಮ್ ಕಲ್ಲನ್ನೇ ಕೊರೆದು ಮನೆ ಮಾಡುವುದಕ್ಕೆ ಕರಡಿಗಳಿಗೆಲ್ಲದೆ ಬೇರೆ ಯಾರಿಗೂ ಆಗುವುದಿಲ್ಲ. ಹ್ಮ್ ಈ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದೇನೆ. ಹ್ಮ್ ನಮ್ಮ ಸಂಸಾರ ಇಲ್ಲಿ ಉಂಟು. ಅಲ್ಲ, ಮನೆ ಕಟ್ಟಿದವರೆಲ್ಲ ದೊಡ್ಡವರಾಗ್ಲಿಕ್ಕೆ ಉಂಟ? ಕಲ್ಲಿನ ಒಳಗೆ ಕೊರೆದು ಮನೆ ಮಾಡಿ. ಇಲ್ಲಯ್ಯ, ಮನೆ ಒಳ್ಳೇದುಂಟು. ಮನೆಯೂ ಒಳ್ಳೇದುಂಟು, ಮನೆಯಲ್ಲಿರುವ ಮಕ್ಕಳು ಅದು ಒಳ್ಳೇದಿದ್ದಾರೆ. ಒಳ್ಳೇದು ಒಳ್ಳೇದು. ಇಂತಹದ್ದನ್ನೆಲ್ಲ ನೀನು ಕಲ್ಪಿಸುವುದಕ್ಕೆ ಸಾಧ್ಯ ಅಲ್ಲ, ಇಲ್ಲ. ಇಂಥದ್ದನ್ನು ಕಲ್ಪಿಸಲಿಲ್ಲ ನಾನು. ಆದರೂ ನನ್ನನ್ನು ಬಡ ಮೃಗ ಎಂದು ನೀನು ಹೀಯಾಳಿಸುತ್ತಿಲ್ಲ. ಆದ್ರೂ ನಿನ್ನ ಹಿನ್ನೆಲೆಯಲ್ಲಿ ಇನ್ನೇನು ವಿಶೇಷ ಇರ್ಬೇಕಲ್ಲ? ಏಯ್, ಹ? ತ್ರೇತಾಯುಗ ಅಂತ ನಿನಗೆ ಕೇಳಿ ಆದ್ರೂ ಗೊತ್ತು? ಹಾ, ಕೇಳಿದ ಹಾಗೆ ಉಂಟು. ಕೇಳಿದ್ದು ಮಾತ್ರ. ಹೌದೌದು, ನೋಡ್ಲಿಲ್ಲ. ಆ ಯುಗದ ಪ್ರಭಾವವೇನು, ಹ ಆ ಯುಗದಲ್ಲಿದ್ದ ವ್ಯಕ್ತಿಗಳ ವಿಶೇಷತೆ ಏನು, ಹ ಇದನ್ನೆಲ್ಲ ನಾನು ಹೇಳದೆ ನಿನಗೆ ಗೊತ್ತಾಗೋದೇ. ಹ್ಮ್ ಹ್ಮ್ ಬ್ರಹ್ಮದೇವರು ಅಂತ ಒಬ್ಬರಿದ್ದಾರೆ. ಇದ್ದಾನ? ನಿನಗೆ ನೋಡುವುದಕ್ಕಲ್ಲ, ನಮ್ಮಂತವರಿಗೆ. ಇದ್ದಾನೆ ಇದ್ದಾನೆ. ಹ ಆ ಬ್ರಹ್ಮದೇವ ಹ ಸಂಕಲ್ಪ ಮಾಡಿ ಆಕಳಿಸಿದಾಗ ಹ ನಾನು ಹುಟ್ಟಿಕೊಂಡವ. ಓಹೋ, ಆಕಳಿಕೆಯಲ್ಲಿ ಹುಟ್ಟಿದ್ದ? ಬ್ರಹ್ಮದೇವ ಆಕಳಿಸಿದಾಗ ಅವನ ಸಂಕಲ್ಪದಂತೆ. ಅಂತೂ ಆಲಸ್ಯದಿಂದ? ಆಲಸ್ಯ ಅಲ್ಲ, ಆಕಳಿಕೆ ಬರುವುದು ಆಲಸ್ಯದಿಂದ ನೀವು ತಿಳ್ಕೊಂಡದ್ದು. ಮತ್ತೆ ಯಾಕೆ ಬರುವುದು? ಲೋಕಸ್ಥಿತಿಯನ್ನು ಕಂಡು ಹ ಉದಾಸೀನವಾದಾಗಲೂ ಆಕಳಿಕೆ ಬರ್ತದೆ. ಹ ಆಕಳಿಸುವುದರಿಂದ ಏನಾಗ್ತದೆ? ಏನಾಗ್ತದೆ? ಪ್ರಜ್ಞಾಶಕ್ತಿ ಹೆಚ್ಚುತ್ತದೆ, ಹೌದೌದು. ಆಯಾಸ ನಿವಾರಣೆ ಆಗ್ತದೆ, ಹೌದು. ಅಂದ್ರೆ ಹೊರಗೆ ಹೋಗುವುದು ಆಲಸ್ಯ. ಜಡತ್ವ ಬೆಳಗ್ತದೆ. ಹ್ಮ್ ಜಡತ್ವ ತೊಲಗಿದಾಗ ನಾನು ಹುಟ್ಟಿಕೊಂಡೆ. ಹ ಜಡತ್ವ ತೊಲಗಿದಾಗ, ಹೌದು, ಜಡತ್ವವೇ ತೊಲಗಿದ್ದು. ತೊಲಗಿದಾಗ ನಾನು ಹುಟ್ಟಿಕೊಂಡೆ. ಹೌದು, ನೀನಲ್ಲಿ ಉಂಟಾದೆ. ಜಾಂಬವ ಅಂತ ನನಗೆ ಹೆಸರು. ಓಹೋ, ಈಶ್ವರ ದೇವರ ಮದುವೆಯಾದ್ದು ಯಾವಾಗ ಅಂತ ಗೊತ್ತುಂಟೆ? ಇಲ್ಲಪ್ಪ, ಯಾವಾಗ ಮದುವೆ ಆದದ್ದು? ನನಗೆ 19 ವರ್ಷ ಆದಾಗ. ಓಹೋ, ನೆನಪು ಮಾಡು, ಈಗ ಲೆಕ್ಕ ಹಾಕು. ಹ, ಹ, ಹ. ನನಗೆ ಎಷ್ಟು ಪ್ರಾಯ ಆದೀತು ಅಂತ ಲೆಕ್ಕ ಹಾಕು. ಇರಬಹುದು ಇರಬಹುದು. ಕೈಲಾಸದಲ್ಲಿ ಶಿವಪಾರ್ವತಿಯರ ಮದುವೆಯನ್ನು ಕಂಡವ ನಾನು. ಹ, ನೀನು ಹೇಳ್ತೀಯ ನಾನು ಹಾಗೆ ಹೀಗೆ ಹ, ಎಂತದ್ದು? ಕೃಷ್ಣನ, ಹೌದು, ಗೋವಿಂದನ, ಹ. ವಸುದೇವನ ಮಗನಾಗಿ ವಾಸುದೇವ. ಹೌದು. ನನಗೆ ಕಾಣೋದು ಈಗ ನೀನು ನಾಳೆ ಹೇಳಿಕೊಂಡು ಬರಬೇಕು. ಹೇಗೆ? ವಾಸುದೇವ ಎಂದು ನಿನಗಿದ್ದ ಹೆಸರಿದ್ದ ಕಾರಣ ಹ. ನಿನ್ನಪ್ಪ ವಸುದೇವನಾದ. ಹ್ಮ್ ಅನುಮಾನ ಏನದು? ಅದು ಹೇಗಯ್ಯ? ವಾಸುದೇವ ಅಂತ ನಿನಗೆ ಹೆಸರು, ಹ್ಮ್ ಆದ್ದರಿಂದ ನಿನ್ನಪ್ಪ ವಸುದೇವ. ಅದೇ ಹೇಗೆ ಅಂತ? ವಸುದೇವನ ಮಗನಲ್ವೇನೋ ವಾಸುದೇವ? ಅಲ್ಲ, ಅದಕ್ಕೂ ಇದಕ್ಕೂ ಏನಯ್ಯ ಸಂಬಂಧ? ಇಷ್ಟೆಲ್ಲ ಹೆಸರುಂಟು ಅಂತ ನೀನು ಹೇಳಿದ್ದರಿಂದ ಹ ಆಕರ್ಷಕವಾದಂತಹ ವ್ಯಕ್ತಿತ್ವವಿದ್ದ ಕಾರಣವೇ ನಿನ್ನನ್ನು ಕೃಷ್ಣ ಅಂತ ಕರೆದದ್ದು. ಇರ್ಬೋದು. ಚಂದ ಇದ್ದೀನಿ. ಗೋವಿಂದ ಅಂತ ಎಲ್ಲವನ್ನೂ ಗೊತ್ತಿದ್ದವಲ್ಲ ಗೋವಿಂದ. ಹ ನಿನಗೆಲ್ಲ ಗೊತ್ತುಂಟೇನು? ಏನೀಗ ಸಂಶಯ ನಿನಗೆ? ಗೊತ್ತಿದ್ದರೆ ಹ ನನ್ನ ವಿಷಯವೂ ಗೊತ್ತಿರಬೇಕು ಅಂತ ಹೇಳೋದು ನಾನು. ಹ, ಹ, ಜಳ್ಳು ಮನುಷ್ಯ ಹ. ನಿನ್ನಲ್ಲಿ ಮಾತನಾಡುವುದು, ನಿನ್ನಲ್ಲಿ ಹೊಡೆದಾಡುವುದು ಹ, ಪ್ರಯೋಜನಕ್ಕೆ ಬರುವಂತಹದ್ದಲ್ಲ. ಹ, ಹ, ಹ. ಹೊಟ್ಟನ್ನು ಕುಟ್ಟಿದರೆ ಅಕ್ಕಿ ಸಿಗ್ತದೆ, ಹ, ಹ, ಸಿಗ್ಲಿಕ್ಕಿಲ್ಲ. ನೀರನ್ನು ಕಳೆದರೆ ಬೆಣ್ಣೆ ಬರ್ತದೆ, ಬಂದು ಬರ್ಲಿಕ್ಕಿಲ್ಲ. ಮೊಸರೇ ಆಗಬೇಕು. ಆಗ್ಬೇಕು. ದ್ವಾಪರೋದ್ಭವ ಜಳ್ಳು ಮನುಷ್ಯ. ನೀನು ದೊಡ್ಡಸ್ತಿಗೆ ಮಾತನಾಡಿದರೂ ಪ್ರಯೋಜನ ಇಲ್ಲ. ಈಗ ನಿನ್ನಲ್ಲಿ ಬಹಳ ಉಂಟು. ನಿನ್ನಂತವರನ್ನೆಲ್ಲ ಕಂಡು ಕಂಡು ನನಗೆ ಸಾಕಾಗಿ ಹೋಗಿದೆ. ಹ್ಮ್ ಆದ ಕಾರಣ ಮಾತನಾಡದೆ ಹ್ಮ್ ಈ ಸ್ಥಳ ಬಿಡು. ಈಗ ನೀನು ದೊಡ್ಡವ ಅಂತ ನೀನು ಹೇಳಿಕೊಳ್ತಿ.
ಇರಬಹುದು. ಯಾವ ಯುಗದಲ್ಲಿ ಹುಟ್ಟಿದೆಯೋ, ಎಷ್ಟು ಪ್ರಾಯ ಆಯ್ತು, ಹೌದಾ? ಆಗಲಯ್ಯ, ಹೌದು. ಈಗ ನಾನು ಸಣ್ಣವಂತ ನಿರ್ಣಯ ಮಾಡುವುದೇ? ನೀನು ಜಳ್ಳು ಮನುಷ್ಯ. ಹಾಗಲ್ಲ, ಮೊನ್ನೆ ಹುಟ್ಟಿದವ. ಮೊನ್ನೆ ಹುಟ್ಟಿದ್ರೇನು ಸಾಹಸ ದೊಡ್ಡದು ಮಾಡಿದ್ದೇನೆ ನಾನು. ಕಿರಿಬಿಟ್ಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗೆಹಿಟ್ಟು, ಗೋವರ್ಧನ ಗಿರಿಯನ್ನು ನೆಗೆಹಿಟ್ಟು ಗಿರಿಬಿಟ್ಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗೆಹಿಟ್ಟಿರು, ಗಿರಿಬಿಟ್ಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗೆಹಿಟ್ಟರು, ವರಮಹಾಮೇರು ಪರ್ವತಕ್ಕೆ ಅಂಜಿ, ವರಮಹಾಮೇರು ಪರ್ವತಕ್ಕೆ ಅಂಜಿ, ನಿನಗಂಥ ಗಿರಿಯ ಕೀಳಲು ಸಾಧ್ಯವೇ, ನಿನಗಂಥ ಗಿರಿಯ ಕೀಳಲು ಸಾಧ್ಯವೇ, ವರಮಹಾಮೇರು ಪರ್ವತಕ್ಕೆ ನಿನಗಂಥ ಗಿರಿಯ ಕೀಳಲು ಸಾಧ್ಯವೇ, ಗಿರಿಬಿಟ್ಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗೆಹಿಟ್ಟೆನು, ಅಯ್ಯ ಮುದಿಕರಡಿ, ನಿನಗೊಂದು ದುರಭ್ಯಾಸ ಉಂಟು. ಏನು? ಉಳಿದವರನ್ನು ಬಹಳ ಸಣ್ಣದು ಅಂತ ತಿಳಿಯುವುದು. ತಿಳಿಯುವುದು ಯಾಕೋ? ಸಣ್ಣವರೇ ನೀವು. ವಯಸ್ಸಿನಲ್ಲಿ ಸಣ್ಣವನಾದ ಮಾತ್ರಕ್ಕೆ ಜೀವನಾನುಭವವೇ ಇಲ್ಲ, ಸಾಹಸಿ ಅಲ್ಲ ಅಂತ ಆಗುವುದಿಲ್ಲ. ಅದೆಲ್ಲ ಅವರವರು ಪ್ರಪಂಚವನ್ನು ನೋಡುವ ದೃಷ್ಟಿಕೋನದ ಮೇಲೆ, ಅವರ ವ್ಯವಹಾರದ ಮೇಲೆ ಅವಲಂಬಿಸಿರುತ್ತದೆ. ನಾನು ವಯೋಮಾನದಿಂದ ಸಣ್ಣವನೇ ಇರಬಹುದು, ಯೋಗ್ಯತೆಯಿಂದ ಸಣ್ಣವ ಅಂತ ನಿರ್ಣಯಕ್ಕೆ ಬರಬೇಡ. ಯೋಗ್ಯತೆ ಸ್ವಲ್ಪ ಕೆಣಕು ಆಲೋಚನೆ ನಿನಗೆ. ಎನ್ನಯ್ಯ ಬಾಹು ವಿಕ್ರಮದಳು. ಹೌದು. ಏನು ಕರಡಿ ಅಲ್ಲ ನಾನು, ದೊಡ್ಡವ, ಶ್ರೇಷ್ಠ, ಸಾಮರ್ಥ್ಯಶಾಲಿ ಅಂತ ಅಡ್ತೀಯಲ್ಲ. ಈಗ ದೇಹ ಸಾಮರ್ಥ್ಯವೇ ಪ್ರಧಾನ ಅಂತಾದ್ರೆ ನನ್ನಲ್ಲಿಯೂ ಅದು ಉಂಟು. ನಿನ್ನಲ್ಲಿಯೂ? ಹೌದಪ್ಪ, ನಿನಗೆ ಹೇಳಲಿಕ್ಕೆ ಕಥೆ ಇದ್ದಾಗ ನನಗಿಲ್ಲ ಅಂತ ತಿಳ್ಕೊಂಡ್ಯ? ಕಥೆ ಉಂಟಯ್ಯ. ಏನು ಕಥೆ? ನನ್ನ ಎಳವೆಯಲ್ಲಿ ಅಂದ್ರೆ ಈಗಲೂ ಬಹಳ ಮುದುಕನಲ್ಲ ನಾನು, ಹಾಗೆ ಯೌವನಕ್ಕೆ ಮುಟ್ಟಿದ್ದೇನೆ. ನನ್ನ ಬಾಲ್ಯದಲ್ಲಿ ಸಣ್ಣವನಾಗಿದ್ದಾಗ ನಾವೆಲ್ಲ ಗೋವರ್ಧನ ಎನ್ನುವ ಗಿರಿಯ ತಪ್ಪಲಿನಲ್ಲಿ ಹಸುಗಳನ್ನು ಮೇಯಿಸುತ್ತಾ ಇದ್ದ ಕಾಲ. ದನ ಮೇಯಿಸುವ ಕಾಲದಲ್ಲಿ ನಮ್ಮಲ್ಲೇ ಒಂದು ಸಂಪ್ರದಾಯ ಇತ್ತು. ಏನು ಸಂಪ್ರದಾಯ? ನಮಗೆ ಮಳೆ ಬೆಳೆಯನ್ನೆಲ್ಲ ಸಕಾಲದಲ್ಲಿ ಒದಗಿಸುವಂತಹ, ನಮ್ಮ ಗೋವರ್ಧನೆಗೆ ಪೂರಕನಾದಂತಹ ಇಂದ್ರದೇವನನ್ನು ಪೂಜಿಸುವ ಒಂದು ಸಂಪ್ರದಾಯ. ಇಂದ್ರದೇವನನ್ನು ಸನಾತನಿಗಳೆಲ್ಲ ಪೂಜಿಸ್ತಾರೆ, ಅರ್ಚಿಸ್ತಾರೆ. ಆದ್ರೆ ನಾನೊಂದು ಆಲೋಚನೆ ಮಾಡಿದೆ. ಇಂದ್ರ ಸ್ವಾರ್ಥಿಯಾಗಿಯೇ ಮಳೆ ಬೆಳೆಗಳನ್ನು ಕೊಡ್ತಾನೆಯೇ ಹೊರತು ಕೇವಲ ಉಪಕಾರ ದೃಷ್ಟಿಯಿಂದ ಅಲ್ಲ. ಯಜ್ಞ ಮಾಡಿದ್ರೆ ತೃಪ್ತನಾಗಿ ಅನುಗ್ರಹಿಸ್ತಾನವ. ನಿಸ್ವಾರ್ಥ ಭಾವದಿಂದ ನಮ್ಮನ್ನು, ನಮ್ಮ ಗೋವೃಂದವನ್ನು ಪೋಷಿಸುತ್ತಿರುವುದು ಗೋವರ್ಧನ ಪರ್ವತ, ಗೋವರ್ಧನ. ಆದ್ರಿಂದ ಪೂಜೆ ಸಲ್ಲಬೇಕಾದದ್ದು ಈ ಪರ್ವತನಿಗೆ ಅಂತ ನಾನು ನಿರ್ಣಯಕ್ಕೆ ಬಂದೆ. ನಮ್ಮವರೆಲ್ಲ ನನ್ನ ಮಾತನ್ನು ಒಪ್ಪಿದರು. ಇಂದ್ರನನ್ನು ಆರಾಧಿಸುವುದನ್ನು ಬಿಟ್ಟು ಗೋವರ್ಧನಗಿರಿಗೆ ಪೂಜೆಯನ್ನು ಸಲ್ಲಿಸಿದೆ. ನಿನ್ನ ಮಾತಿನ ಅಂದ್ರೆ ನಮ್ಮವರೆಲ್ಲ ಒಪ್ಪುತ್ತಾರೆ ಅಂತಂದ್ರೆ ಮಾತಿಗೆ ತೂಕ ಉಂಟು ಅಂತ ಅರ್ಥ. ಆ ಕಾಲಕ್ಕೆ ಇಂದ್ರನಿಗೆ ಕೋಪ ಬಂತು. ಒಪ್ಪಿದ್ದೆಲ್ಲ ಗೋವಳರೇ ಅಲ್ವ, ಬೇರೆ ಯಾರಾದ್ರೂ ಇದ್ದಾರೆ? ಈಗ ಗೋವಳರಾದ್ರೂ ಒಪ್ಪಿದ್ರಲ್ಲ. ಗೋವಳರು ನಿನ್ನ ಜೊತೆಯಲ್ಲಿದ್ದವರು ಒಪ್ಪಿದ್ರು. ಆದ್ರೂ ಬುದ್ಧಿಮತ್ತೆಯಿಂದ ಸಾಮಾನ್ಯ ಕರಡಿಗಳಿಗಿಂತ ಮೇಲಿನವರು ಒಪ್ಪಿದ್ರು. ಅದು ಆಲೋಚಿಸುವ ಕರಡಿಗಳಿಗಿಂತ ಮೇಲಿರಬಹುದು, ಜಾಂಬವನಿಗಿಂತ ಅಲ್ಲ. ಅಂಬವ ಏನು ಅಂತ ಇನ್ನ ಆಲೋಚಿಸುವ ನಾವು. ಅಯ್ಯ, ಆ ಕಾಲಕ್ಕೆ ಇಂದ್ರನಿಗೆ ಕೋಪ ಬಂತು. ಕ್ರೋಧಾವಿಷ್ಟನಾದಂತಹ ಇಂದ್ರ ಮೇಘಗಳಿಗೆ ಆಜ್ಞಾಪಿಸಿದನೋ ಏನು ಮಾಡಿದನು, ಧರಾವರ್ಷ ಸುರಿಯುವುದಕ್ಕೆ ಆರಂಭಿಸಿತು. ವಿಪರೀತವಾದಂತಹ ಮಳೆಯ ರಭಸಕ್ಕೆ
ನಮ್ಮವರೆಲ್ಲ ಕಂಗೆಟ್ಟು ಗೋವುಗಳಿಗೆಲ್ಲ ಆಶ್ರಯವೇ ಇಲ್ಲದಂತಹ ಸ್ಥಿತಿ ಪ್ರಾಪ್ತಿಸಿತು. ಆ ಕಾಲಕ್ಕೆ ಇವರನ್ನೆಲ್ಲ ಇಂದ್ರ ಪೂಜೆಯನ್ನು ಬಿಟ್ಟು ಗೋವರ್ಧನಗಿರಿಗೆ ಪೂಜೆ ಸಲ್ಲಿಸುವುದಕ್ಕೆ ಪ್ರೇರಿಸಿದ ನಾನು ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಎನ್ನುವ ಹೊಣೆಯನ್ನು ಹೊತ್ತು ನಿನ್ನಿಂದಾಗಿ ಅಕಾಲದಲ್ಲಿ ಮಳೆ ಬರುವಂತಹ ಅಲ್ಲ ಮಳೆ ಬಂದಿದೆ ಅಲ್ಲ. ಈಗ ನೀವು ಇಂದ್ರನನ್ನೇ ಪೂಜಿಸುತ್ತಿದ್ದರೆ ಸರಿಯಾಗಿ ಮಳೆ ಬರುತ್ತಿತ್ತು. ನೀನು ವಿಪರೀತವಾಗಿ ನಡೆದ ಕಾರಣ ಅಕಾಲದಲ್ಲಿ ಮಳೆ ಬಂತು, ಬಹು ಮಳೆ ಬಂತು. ಆ ಕಾಲದಲ್ಲಿ ಹೊಣೆಯನ್ನರಿತ ನಾನು ಅವರನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಇದು ಈ ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನೇ ಮೇಲಕ್ಕೆ ನಗಹಿ ಅಷ್ಟೂ ಮಂದಿ ಗೋಪಾಲಕರಿಗೂ ಗೋವುಗಳಿಗೂ ಅದನ್ನು ಕ್ಷತ್ರಿಯೋಪಾದಿಯಲ್ಲಿ ಹಿಡಿದು ಮಳೆಯಿಂದ ರಕ್ಷಣೆಯನ್ನು ಒದಗಿಸಿದೆ. 7 ದಿನಗಳ ಕಾಲ ಅವ್ಯಾಹತವಾಗಿ ಮಳೆ ಸುರಿಸಿದ ಇಂದ್ರ ನಮ್ಮನ್ನೇನು ಮಾಡುವುದಕ್ಕಾಗದೆ ಕೊನೆಗೆ ನಮ್ಮಲ್ಲಿಗೆ ಬಂದು ನನಗೆ ಶರಣಾದ. ಆ ಕಾಲಕ್ಕೆ ನನಗೊಂದು ವಿಶೇಷವಾದಂತಹ ಬಿರುದು ಕೊಡಲ್ಪಟ್ಟಿತು ಇಂದ್ರದೇವನಿಂದ. ಸುಮ್ಮನೆ ಬಂದ ಹೆಸರು ಅಲ್ಲದು ಗೋವಿಂದ ಅಂದ್ರೆ. ಹೌದಪ್ಪ, ಇಂದ್ರ ಒಪ್ಪಿಕೊಟ್ಟದ್ದು. ಅಂತಹ ಗೋವರ್ಧನಗಿರಿಯನ್ನು ಕಿರುಬೆರಳಿನಿಂದ ಆ ಪ್ರಾಯದಲ್ಲಿ ಎತ್ತಿದವ ನಾನು. ಹಾಗಿದೆ, ಬಹಳ ಸಣ್ಣ ಪ್ರಾಯ. ಹೌದಪ್ಪ, ಅಂತಹ ನಾನು ಈಗ ಬೇಕಾದ್ರೆ ಮೇರುಗಿರಿಯನ್ನು ನೆಗಹುವುದಕ್ಕೆ ಅಂಜುವವನಲ್ಲ. ಮೇರುಗಿರಿಗೆ ಹೆದರುವುದು ಯಾಕೆ? ಅಲ್ಲ, ಹೆದರುವ ಪ್ರಶ್ನೆ ಅಲ್ಲ, ಅದನ್ನು ಎತ್ತುವ ಸಂದರ್ಭ ಬಂದ್ರೆ ಅಂಜುವವನಲ್ಲ ನಾನು. ಮೇರುಗಿರಿಯ ಬಳಿಗೆ ಹೋಗಿ ಎದೆ ಕೊಟ್ಟು ನಿಂತರೂ ಮೇರುಗಿರಿ ಏನೂ ಮಾಡುವುದು, ಅದೇನು ಮಾಡುವುದಿಲ್ಲ. ಅದನ್ನೆತ್ತುವ ಸಾಮರ್ಥ್ಯ ಉಂಟು ನನ್ನಲ್ಲಿ ಎನ್ನುವುದನ್ನು ಧ್ವನಿಸಿತು. ಪರ್ವತಗಳಿಗೆ ರೆಕ್ಕೆಗಳಿದ್ದ ಕಾಲದಲ್ಲಿ ಮನುಷ್ಯರು ಹೆದರಬೇಕು. ಹೌದು, ಒಂದೆಡೆಯಿಂದ ಒಂದೆಡೆಗೆ ಹಾರಿ ಎಲ್ಲಾದರೂ ಮನುಷ್ಯನ ವಸತಿ ಪ್ರದೇಶದಲ್ಲಿ ಇಳಿದರೆ ಆಪತ್ತಾಗ. ಅದಕ್ಕಲ್ವ ಇಂದ್ರ ಕತ್ತರಿಸಿದ್ದು. ಆದ ಕಾರಣವೇ ಪರ್ವತಗಳು ಅಚಲವಾಗುವಂತೆ ಮಾಡಿದಂತಹ ಇಂದ್ರದೇವ. ಅಲ್ಲಿ ಒಬ್ಬ ಬಾಕಿ ಉಳಿದಿದ್ದ ಮೈನಾಕ ಅಂತ ಹೆಸರು. ಈ ಹೆಸರಾದ್ರೂ ಕೇಳಿ? ಹೌದಪ್ಪ, ಕೇಳಿದ ಹಾಗುಂಟು. ಸಮುದ್ರ ಮಧ್ಯದಲ್ಲಿರುವಾಗ ನಮ್ಮ ಆಂಜನೇಯನಿಗೆ ವಿಶ್ರಮಿಸುವುದಕ್ಕೆ ನಾನಿದ್ದೇನೆ ಅಂತೇಳಿ ಮೇಲೆ ಬಂದವ. ನಿನಗೆಷ್ಟು ಪ್ರಾಯ ಆಗ? ಸಣ್ಣ. ನಿನ್ನವರೆಲ್ಲ ಹೇಳಿದ್ರು ಪರ್ವತ ಇಟ್ಟ. ಹೌದು, ಗೋವರ್ಧನ ಎಂದ್ರೆ ಕುಲಪರ್ವತವೇನು? ಮೇರು ಅಲ್ಲ, ಮಲಯ ಅಲ್ಲಪ್ಪ, ಮಂದರ ಅಲ್ಲ, ಒಂದು ಸಣ್ಣ ನಡುಗುಡ್ಡೆ, ಅದನ್ನು ಕಿರುಬೆರಳಿಂದ ಎತ್ತಿ. ಅಲ್ಲ, ಈಗ ಮೇರು ಪರ್ವತವನ್ನಾದರೂ ಎತ್ತಬಲ್ಲೆ? ನಿನ್ನ ಬಾಹುವಿಕ್ರಮದ ಪ್ರಶ್ನೆ ಅಲ್ವೋ ಇದೀಗ? ಈಗ ಗೋವುಗಳು ವರ್ಧಿಸುವ ಸ್ಥಳ ಉಂಟಲ್ಲ, ಅದಕ್ಕೆ ಹಟ್ಟಿ ಅಂತ ಹೇಳ್ತಾರೆ. ಓಹೋ, ಈ ಹಟ್ಟಿಯಲ್ಲೇ ಹುಲ್ಲು ಹಾಕುವುದು, ಅಕ್ಕಚ್ಚು ಕೊಡುವುದು. ಅಲ್ಲಿ ಗೋವುಗಳು ಮೂತ್ರ ವಿಸರ್ಜಿಸುತ್ತವೆ. ಹೌದು, ನಿನಗೆ ಸೆಗಣಿಯನ್ನು ಹಾಕುತ್ತವೆ. ಸೆಗಣಿಯನ್ನು ಈ ಗೋವಳರೆಲ್ಲ ಗುಡ್ಡೆಯ ಹಾಗೆ ಬಳಸ್ತಾರೆ. ಯಾಕೆ? ಬೆರಣಿ ತಟ್ಟುವುದಕ್ಕಾಗಿ, ಬೇರೇನು ಅಲ್ಲಪ್ಪ. ನಿಮಗೆ ಕಾಡಿಯಿಂದ ಸೌದೆ ತರುವುದಕ್ಕೆ ಸಂಕಟ ಆಗುವುದಲ್ಲ, ಆದ್ರಿಂದ ಬೆರಣಿ ತಟ್ಟಿ ಒಲೆ ಉರಿಸಿಕೊಳ್ಳೋಣ. ಎಲ್ಲಿಯೋ ಹಟ್ಟಿಯ ಮೂಲೆಯಲ್ಲಿ ಆ ಸೆಗಣಿಯ ರಾಶಿ ಇದ್ದಿರ್ಬೇಕು. ಈ ಮೂತ್ರ ಹೆಚ್ಚಾದಾಗ ಗೋಮೂತ್ರದಿಂದ ಇನ್ನೆಲ್ಲಾದರೂ ಹಟ್ಟಿ ಮುಳುಗಿ ಹೋಗುವುದು ಬೇಡ, ಗೋಪಾಲಕರಿಗೆ ಕಷ್ಟ ಆಗುವುದು ಬೇಡ ಅಂತ ನೀನು ಸೆಗಣಿ ಬಾಚಿದೆ. ಒಳ್ಳೆ ವ್ಯಾಖ್ಯಾನ. ಅದನ್ನೇ ನೀನು ಈಗ ನನಗೆ ಒಂದು ಅರ್ಥ ಆಯ್ತು. ಏನು? ನೀನು ನಿಜವಾಗಿಯೂ ಗೆದ್ದಲು ಹುಳುವನ್ನು ತಿನ್ನುವ ಕರಡಿ. ಇಲ್ಲದಿದ್ರೆ ಇದಕ್ಕಿಂತ ಒಳ್ಳೆ ಆಲೋಚನೆ ಬಾರದಿರ್ಲಿಕ್ಕಿಲ್ಲ ನಿನಗೆ. ಹಟ್ಟಿಯು ಗೋವರ್ಧನವೇ ಅಲ್ವೇ? ಪರ್ವತ, ಗೋವುಗಳು ವರ್ಧಿಸುವಂತಹ ಸ್ಥಳ. ಅಲ್ಲಯ್ಯ, ಅಲ್ಲಿಯೇ ಹುಲ್ಲು ಹಾಕುವುದು, ಬೇರೆ ಎಲ್ಲಿಯೂ ಅಲ್ಲ. ಓಹೋ, ಎಲ್ಲಿ ಹುಲ್ಲು ಹೆಚ್ಚಾಗಿ ಸಿಗ್ತದೆ ಹಟ್ಟಿಯಲ್ಲಿ. ಹೌದೌದು, ಅದನ್ನೇ ನೀನು ದೊಡ್ಡಸ್ತಿಗೆ ಅಂತ ಹೇಳ್ತೀಯಲ್ಲ. ಅಯ್ಯೋ, ನನಗಿಂತಲೂ ನೀನು. ಅಯ್ಯೋ, ಏನು 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 ನಿನ್ನದೇ ಅಲ್ಲ, ಎಲ್ಲಿಯೋ ಒಂದು ಹುತ್ತದಂತಹ ಸ್ಥಳ ಇದ್ದಿರಬೇಕು. ಒಳಗೆ ಟೊಳ್ಳುನು, ಆ ಹುತ್ತದೊಳಗೆ ನೀನು ಕೈ ಹಾಕಿದೆ. ಯಾರೋ ಒಬ್ಬ ಚಿತ್ರಕಾರ ಅದನ್ನು ಬರೆದ. ನೋಡಿ ನೋಡಿ, ಕೃಷ್ಣ ಗೋವರ್ಧನವನ್ನೆತ್ತಿದ್ದಾನೆ. ಅಷ್ಟಲ್ಲದೆ ಬೇರೆ ಏನು ದೊಡ್ಡಸ್ತಿಗೆ ಇಲ್ಲ. ಸಣ್ಣ ಗುಡ್ಡೆಯನ್ನು ಮೇಲೆತ್ತಿದಂತಹ ನೀನು, ನಾನು ಅದು ಮಾಡಿದ್ದೇನೆ. ನಾನೇನು ಮಾಡಿದ್ದೇನೆ? ಏನು ಮಾಡಿದ್ದೀನಿ ನೀನು? ನಿನ್ಗೇನು ಗೊತ್ತು? ಆ
ರಜತಾದ್ರಿಯನು ಬಂದು ಎನ್ನುಳು ಪರಮ ಸಖ್ಯವ ಗೈದನು ಬಂದು ಎನ್ನುಳು ಪರಮ ಸಖ್ಯವ ಗೈದನು ಶ್ರೀರಾಮಚಂದ್ರನ ಅಜ್ಞಾನವರ್ತಿಗಳಾದ ನಾವೆಲ್ಲ ಲವಣ ಸಮುದ್ರಕ್ಕೆ ಸೇತುವೆಯನ್ನು ರಚಿಸುವುದಕ್ಕೆ ಸಿದ್ಧರಾಗಿದ್ದೀವಿ. ಲಂಕಾನಗರಿಯನ್ನು ಕಪಿಗಳ ಕೂಟ ಪ್ರವೇಶಿಸಬೇಕಾಗಿದ್ದರೆ ನಡೆದುಕೊಂಡು ಹೋಗುವುದು. ಆ ವಿಶಾಲವಾದಂತಹ ನೀಳವಾದಂತಹ ಸೇತುವೆಯನ್ನು ರಚಿಸುವುದಕ್ಕೆ ನಾವೆಲ್ಲ ಶ್ರಮಿಸಿದವರು. ನಾನೊಬ್ಬನೇ ಕೈಲಾಸದ ಬಳಿಗೆ ಹೋಗಿದ್ದೆ. ಆ ರಜತಾದ್ರಿಯನ್ನು ಭೂಮಿಯಿಂದ ಮೇಲೆ ಎರಡೇ ಕೈಗಳಿಂದ ನೆಗಹಿದೆ ನಾನು. ಪರ್ವತ ಅಲುಗಾಡುವುದಕ್ಕಾರಂಭಿಸಿ ನಡುಗುತ್ತಿದ್ದ ಪರ್ವತದ ಮೇಲಿನಿಂದ ಈಶ್ವರ ಇಳಿದು ಬಂದ. ಹೌದಾ ಮಗು, ನೀನು ಇಂತಹ ಕೆಲಸ ಮಾಡೋದು. ನನ್ನ ಮದುವೆಯ ಕಾಲದಲ್ಲಿ ಇದ್ದವನಿ, ನಿನ್ನ ಮಾತಿನಲ್ಲೆಲ್ಲ ವಿಶ್ವಾಸ ಇಲ್ಲ. ಸೇತುಬಂಧವಾಗಬೇಕಾದ್ದು ಅಗತ್ಯ. ಅದಕ್ಕೆ ಇಷ್ಟು ದೊಡ್ಡ ಪರ್ವತ ಬೇಕು. ಈಗಾಗಲೇ ಸೇತು ನಿರ್ಮಾಣ ಬಹಳ ಆಗಿ ಮುಗಿದಿದೆ. ಈ ಪರ್ವತವನ್ನೆಲ್ಲಾದರೂ ನೀನು ಕೊಂಡು ಹೋಗಿ ಇಟ್ಟೆ ಎಂದಾದರೆ ಇಷ್ಟರವರೆಗೆ ನಿಮ್ಮವರಿಂದ ರಚಿಸಲ್ಪಟ್ಟಂತಹ ಸೇತು ಹಾಳಾಗಿ ಹೋಗಿ ಸೇತುವೆ ಹಾಳು ಮಾಡುವ ಕೆಲಸ ಬೇಡ. ಅದು ಸರಿಯಲ್ಲ. ಸೇತು ಭಂಗವಾಗ ಕೂಡದಪ್ಪ. ಈ ಕೆಲಸವನ್ನು ಇಲ್ಲಿಯೇ ನಿಲ್ಲಿಸು. ಒಪ್ಪಲಿಲ್ಲ. ನಾನು ಬೇರೆಯಲ್ಲ, ರಾಮ ಬೇರೆಯಲ್ಲ. ರಾಮನ ಮಹಾಕಾರ್ಯದಲ್ಲಿ ಆಸಕ್ತಿಯನ್ನು ತೋರುತ್ತಿರುವ ನೀನು ನನ್ನ ಮಾತನ್ನು ನಡೆಸುವುದಿಲ್ಲ ಎಂದಾದರೆ ರಾಮನಾಗಿರುವ ನನ್ನನ್ನು ನೋಡು. ಆಗ ನನಗೆ ಗೊತ್ತಾದ ಶಿವರಾಮ ಬೇರೆಯಲ್ಲ, ಒಬ್ಬನೇ. ರಾಮನ ಮಹಾಕಾರ್ಯದಲ್ಲಿ ಆಸಕ್ತನಾಗಿ ಶಿವನಲ್ಲಿಯೇ ರಾಮನನ್ನು ಕಂಡಂತಹ ನಾನು ನನ್ನಲ್ಲಿ ಸ್ನೇಹ ಹಸ್ತವನ್ನು ಚಾಚಿದ ಶಿವನನ್ನು ಗೌರವಿಸಿ ನಮಸ್ಕರಿಸಿ ಬಂದವ. ಆಮೇಲೆ ತಲೆಯಲ್ಲಿ, ಭುಜಗಳಲ್ಲಿ, ಕೈಗಳಲ್ಲಿ, ಪಾದಗಳಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ಪರ್ವತಗಳನ್ನು ತಂದವ. ಕೈಲಾಸ ಪರ್ವತವನ್ನೇ ಮೇಲೆತ್ತುವುದಕ್ಕೆ ಶಕ್ತನಾದ ನನ್ನಿದಿರಿನಲ್ಲಿ ಸೂರ್ಯನ ಎದುರಿಗೆ ಮಿಣುಕು ಹುಳ ನನ್ನದು ಪ್ರಕಾಶ ನೋಡಿದ್ರ, ನನ್ನದು ಪ್ರಕಾಶ ನೋಡಿದ್ರ ಅಂತ ಹೇಳಿದ ಹಾಗೆ ಒಂದು ಸಣ್ಣ ಗುಡ್ಡೆ ಅದನ್ನೆತ್ತಿದವ ನೀನು ದೊಡ್ಡಸ್ತಿಗೆ ಮಾತಾಡ್ತೀಯಲ್ಲ. ಈ ಸೂರ್ಯ ಮುಳುಗದ ಸೂರ್ಯನ ನನ್ನ ವಿಕ್ರಮ ಏನು ಅಂತ ನೀನು ಗೊತ್ತುಂಟೆ? ಏನೋ ನಿನ್ನ ಎಲ್ಲ ಜಾಂಬವ, ಎಷ್ಟು ಕಥೆಯನ್ನು ನೀನು ಹೇಳಿದ್ರೇನು? ನಿನ್ನ ಕಥೆಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ನನಗೆ ತಿಳಿಲಿಕ್ಕಿಲ್ವ? ಹೌದಾ? ಆದ್ರೂ ನಿನ್ನ ವೃದ್ಧಾಪ್ಯಕ್ಕೊಂದು ಗೌರವ ಕೊಟ್ಟು ನಿನ್ನ ಕಥೆ ಇರ್ಲಲ್ಲಿ. ಏನಾದ್ರೆ ಏನು, ಮುದುಕನಾಗಿದ್ದೀಯ ಅನ್ನುವುದು ಸತ್ಯ, ಕರಡಿ ಅನ್ನುವುದು ಸತ್ಯ. ಹೌದು. ಎರಡು ಒಟ್ಟು ಸೇರಿದ ಮೇಲೆ ನಿನ್ನಿಂದ ಏನಾದೀತೋ? ನಿನ್ನಿಂದ ನನ್ನ ಸತ್ತದ ಬಗ್ಗೆ ನಿನಗೆ ಅವಿಶ್ವಾಸ, ಆದ್ದರಿಂದಲೇ ಕೆಣಕುವುದಕ್ಕೆ ನಿನಗೆ 4 ಪೆಟ್ಟು ಬೀಳದೆ ಬುದ್ಧಿ ಬರುವುದು. ನೋಡುವ ನೋಡುವ ಎನ್ನುಳಿಷ್ಟು ಛಲದಿ ಧುರವ ಗೈವರಿಲ್ಲ
ಅರರೇ ಅರರೇ ಇನ್ನುಳಿಷ್ಟು ಛಲೈ ದುರವಗೈದರಿಲ್ಲ ವಿಶ್ವಂಭರೆಯು ಸೃಜಿಸಿದಂಥ ಮಹಾಪುರುಷ ನೀನೆಲ್ಲ ವಿಶ್ವಂಭರೆಯು ಸೃಜಿಸಿದಂಥ ಮಹಾಪುರುಷ ನೀನೆಲ್ಲ ಅರರೇ ರಾತ್ರಿ ಹಗಲು ಎಂಬ ಭೇದವಿಲ್ಲದೆ ಇವನಲ್ಲಿ ಮುಷ್ಟಿಯುದ್ಧವನ್ನು ಮಾಡಿದ್ದೆ. ಗಳಿಗೆಗೆ ನನ್ನ ಶಕ್ತಿ ಹ್ರಾಸವಾಯಿತು. ಅದೇ ಇಷ್ಟು ದಿನಗಳ ನಮ್ಮ ಹೋರಾಟದಲ್ಲಿ ಶಕ್ತಿ ಕುಗ್ಗಿ ಭೂಮಿಗುರುಳುವ ಸ್ಥಿತಿಯಲ್ಲಿರುವಂತಹ ನಾನು ನಿನ್ನನ್ನು ಮತ್ತೆ ಮತ್ತೆ ನೋಡಲಾರಂಭಿಸಿದ್ದೇನೆ. ರಾಕ್ಷಸ ಕುಲಾಂತಕನಾದಂತಹ ಶ್ರೀರಾಮಚಂದ್ರನ ಭೃತ್ಯನಾಗಿ ರಾವಣನ ಕೂಡ ಯುದ್ಧವನ್ನು ಮಾಡುತ್ತಿರುವಾಗ ಎಷ್ಟೋ ಮಂದಿ ಬಲಾಢ್ಯರಾದ ರಕ್ಕಸರನ್ನು ಭೂಮಿಗುರುಳಿಸಿದವನ. ಆ ಅಸುರರೆಲ್ಲ ದೈವೀ ಶಕ್ತಿಯನ್ನು ಹೆಚ್ಚಿಸಿಕೊಂಡವರು. ನಾನಾ ರೀತಿಯ ಪ್ರಯೋಗ ಕುಶಲಿಗಳು. ಆದರೂ ನಮ್ಮ ಸತ್ವವನ್ನು ಕುಗ್ಗಿಸುವುದಕ್ಕಾಗಿರಲಿಲ್ಲ. ಸಾಮಾನ್ಯ ಮನುಷ್ಯನಾದರೆ ಒಂದು ಗಳಿಗೆಯೊಳಗಾಗಿ ನೀನು ಉರುಳಿ ಹೋಗುತ್ತಿದ್ದೆ. ನಿನ್ನಲ್ಲಿ ಯಾವುದೋ ನಾನು ಕಾಣದ ದಿವ್ಯವಾದಂತಹ ಶಕ್ತಿ ಇರಬೇಕು ಎಂದು ತರ್ಕಿಸುತ್ತಾ ನೋಡಿದರೆ ಈ ವಿಶ್ವವನ್ನೇ ನಿರ್ಮಾಣ ಮಾಡಿದ ವಿಶ್ವಂಭರ ಮೂರ್ತಿಯೇನು ಈ ಕಲ್ಪನೆ ಬರಲಾರಂಭಿಸಿದೆ. ಲೋಕಲೋಕಗಳನ್ನು ಸೃಷ್ಟಿಸುವ ಮಹಾನುಭಾವನೆ ಅಥವಾ ಸರಿಯಾಗಿ ಇರಗೊಳಿಸುವ ಮಹಾನುಭಾವನೆ. ಬ್ರಹ್ಮಾಂಡ ಭರಿತೋದರನಾದಂತಹ ಶ್ರೀಹರಿಯನ್ನು ಕಾಣುತ್ತಾ ಆನಂದಿಸುವವರು ನಾವು. ನಿನ್ನಲ್ಲಿಯೂ ಆ ಶಕ್ತಿ ಇದೆಯೇನೋ ಎಂಬ ಸಂದೇಹ ಬರುತ್ತಿದೆ. ನೀನು ಸಾಮಾನ್ಯ ಮನುಷ್ಯನಂತೂ ಅಲ್ಲ. ಆದುದರಿಂದ ರಾಮಭಕ್ತನಾಗಿರುವ ನನ್ನನ್ನು ಯಾರನ್ನು ನೋಡುವ ಆಶೆಯುಳ್ಳವನಾಗಿ ಈವರೆಗೆ ಇಲ್ಲಿದ್ದೇನು. ಆ ಶ್ರೀರಾಮ ಭಕ್ತನನ್ನು ಸೋಲಿಸುವುದಕ್ಕೆ ಸಕ್ತನಾದೆ ಎಂದರೆ ಏನೋ ವಿಶೇಷವಿರಬೇಕು. ರಾಮನು ನನ್ನನ್ನು ಕೈಬಿಟ್ಟನೇನೋ ಎಂಬ ಸಂದೇಹ ಬರಲಾರಂಭಿಸಿದೆ. ಇಲ್ಲವಾದರೆ ನೀನು ನನಗೆ ಲಕ್ಷ್ಯವಾಗುತ್ತಿರಲಿಲ್ಲ. ಅವನೇ ಇರುವನಾಗಿರುವುದೇ. ಈ ಅನುಮಾನ, ಈ ಸಂದೇಹವನ್ನು ನಿವಾರಿಸಿಕೊಳ್ಳಬೇಕಾಗಿದ್ದರೆ ನೀನೇ ಸರಿಯಾಗಿ ಉತ್ತರವನ್ನು ಹೇಳಬೇಕು. ಹೇಳು, ಯಾರು ನೀನು? ನೀನು ಹೇಳಿದಂತೆ ದ್ವಾರಕೆಯ ಮನುಷ್ಯನೋ ಅಲ್ಲ, ಆ ದೇವದೇವನಾದ ಭಗವಂತನು. ಯಾರಯ್ಯ ನೀನು? ಶರಣ ನಿಂತನಲಾಗ ಶ್ರೀಹರಿ ಕರುಣದಳು ಕ್ಷಮೆಯಾತು ವೇಗದಿ ಧರಿಸಿದರು ಶ್ರೀರಾಮ ರೂಪವರು ಅತಿ ವಿಲಾಸದಲ್ಲಿ. ಜಾಂಬವ ಇಲ್ಲಿ ನೋಡು. ಪರಿಗಿಸುತ್ತ ಜಾಂಬವನು ನೇತ್ರದೆ ಸುರಿಸುತ್ತ ಆನಂದ ಅಶ್ರುವನು ಥರಥರಿಸಿ ಬಂದಡಿಗಿರಗಿ ಕರಗಳ ಮುಗಿದು ದೈನ್ಯತೆ ರಾಮ 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 ರಾಮ
ದಶರಥ ಜಯ ಜಯ ಸೀತಾ ದಶರಥ ಪಾದ ಜಯ ಜಯ ಸೀತಾಲೋಲ ಜಯ ಜಯ ರಾಮ ದಶರಥ ವಿಮರ್ದನ ಜಯ ಜಯ ರಾಮ ರಾಮ ಮೋಹಿ ಗುಣಕರ ರಾಮ ದಶರಥ ವಿಮರ್ದನ ಜಯ 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 ರಾಮ ರಾಮ ಮೋಹಿ ಗುಣಕರ ರಾಮ ರಾಘವ ದಶರಥ ಜಯ ಜಯ ಸೀತಾಲೋಲ ರಾಮ ಕೋದಂಡರಾಮ ಸೀತಾಲೋಲ ದಾಶರಥಿ ನಿನ್ನ ಈ ದಿವ್ಯಾಕೃತಿಯನ್ನು ಕಂಡು ಧನ್ಯನಾದೆ ಸ್ವಾಮಿ. ಆನಂದಾಸ್ತ್ರಗಳು ಸುರಿಯುತ್ತಿದ್ದಂತೆ ಒಡಲು ನಡುಗುತ್ತಿರುವಾಗ ನಿನ್ನ ಪದ ಪಂಕೇರು ಹದ್ದೊಂದುಗಳಿಗೆ ಪ್ರಣಾಮಗಳನ್ನರ್ಪಿಸುತ್ತಾ ಮೇಲೆದ್ದು ನಿಂದು ನೋಡಿದೆ. ದಶಕಂಠ ಕುಂಭಶ್ರವಣನೇ ಮುಂತಾದ ರಾಕ್ಷಸರನ್ನು ಮತಿಸಿ ಲೋಕದಲ್ಲಿ ಧರ್ಮವನ್ನು ಸ್ಥಾಪಿಸಿದ ನಿನ್ನನ್ನು ನೋಡುವ ಆಶೆಯಿಂದಲೇ ನಾನಿದ್ದೆ ಸ್ವಾಮಿ. ಪರಂಧಾಮದ ವೇಳೆ ಸರಯೂ ನದಿ ತೀರದಲ್ಲಿ ಕಣ್ಣೀರಿಳಿಸುತ್ತಿದ್ದ ನಮಗೆಲ್ಲ ನೀನು ಆಶ್ವಾಸನೆಯನ್ನು ನೀಡಿದೆ. ಯುಗ ಯುಗಗಳಲ್ಲಿ ಆಗಾಗ ನಿಮಗೆ ದರ್ಶನವನ್ನು ಕೊಡುತ್ತೇನೆ, ನಿಮ್ಮ ಸಂಕಟವನ್ನು ಪರಿಹರಿಸ್ತೇನೆ ನಂಬಿದೆವು ನಾವು. ಆ ಆಶೆಯಿಂದಲೇ ಈವರೆಗೆ ಇಲ್ಲಿ ಕಾದಿದ್ದ ನನಗೆ ನಿನ್ನ ದಿವ್ಯ ಸ್ವರೂಪವನ್ನು ತೋರಿಕೊಡುವುದಕ್ಕಾಗಿ ಈ ರೀತಿಯಲ್ಲಿ ಬಂದೆಯಾ ಪ್ರಭು. ಧನ್ಯನಾದೆ ಧನ್ಯನಾದೆ ದೇವ. ಕೃಷ್ಣ ಬೇರೆ ರಾಮ ಬೇರೆ ಎಂದು
ಕಲ್ಪಿಸಿಕೊಂಡದ್ದರಿಂದಲೇ ಯುದ್ಧವನ್ನು ಮಾಡಿದೆ. ಆದರೆ ನೀನು ಈ ಯುಗದಲ್ಲಿ ಕೃಷ್ಣಾವತಾರಿಯಾಗಿ ಲೋಕೋದ್ಧಾರಕ್ಕಾಗಿ ಬಂದವನೆಂಬುದನ್ನು ಈ ರೀತಿಯಿಂದ ತೋರಿಕೊಟ್ಟ ಮೇಲೆ ಶರಣಾದ ನನ್ನನ್ನು ಅನುಗ್ರಹಿಸುವುದಕ್ಕಾಗಿ ಅಲ್ವೇ ಈ ಆಕೃತಿಯನ್ನು ಧರಿಸುವುದು. ಪ್ರಭೋ, ಅಲ್ಪಮತಿಯಾಗಿರುವ ನನ್ನನ್ನು ಕ್ಷಮಿಸು, 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 ತಪ್ಪು ಮಾಡಿದ್ದೇವೆ. ಶರಣ ಬಾರೆನುತ ಇಲ್ಲಿ ಬಾರಪ್ಪ ಶ್ರೀಹರಿ ಭರದುಳು ಲಿಂಗಿಸುದ ಮೋದತಿ ಜರಡು ಮೃಗ ನೀನಲ್ಲವೋ, ಜರಡು ಮೃಗ ಜರಡು ಮೃಗ ನೀನಲ್ಲವು, ಇಂಗಿತ ಮರಿತು ಬಂದಿಗರು ಶರಣನಿಗೆ ಅವಧರಿಸು, ಪಿಂದಕ್ಕೆ ಬುರದಿಹನದ ಸ್ಮರಿಸು, ಶರಣನೇ ಶರಣನೆ ಅವಧರಿಸು, ಪಿಂದಕ್ಕೆ ವರದಿಯನ್ನದ ಸ್ಮರಿಸು, ದರ್ಶನವೀಯುವೆ ಮುಂದಿನ ಯುಗದೋ, ಇರು ನೀನಾವರು ಎಂಬುದ ಮರಿದಿಯೇ, ದರ್ಶನವೀಯುವೆ ಮುಂದಿನ ಯುಗದೊಳ ಇರು ನೀನಾವರೆಂಬುದ ಮರಿದಿಯ ಶರಣನೆ ಅವತರಿಸು, ಇಂದಕ್ಕೆ ವರದಿಯನ್ನದ ಸ್ಮರಿಸು, ಶರಣನೆ ಅವತರಿಸು, ಕರುಣಿಸು ರತ್ನವನ್ನು, ಶರಣನೆ ಕರುಣಿಸು ರತ್ನವನು, ಶರಣನೆ ಕರುಣಿಸು ರತ್ನವನು, ಪೊಂದಿ ಪರಿದ ಕೀರ್ತಿಯನು, ಪೊಂದಿ ಪರಿದ ಕೀರ್ತಿಯನು, ಕರುಣಿಸು ರತ್ನವನು, ಪೊಂದಿ ಪರಿದ ಕೀರ್ತಿಯನು, ತೆರಳು ವಿನಾಜನ ಜಾಂಬವ ಹರಿಪದ ಕವಿ ನಮಿಸುತ್ತಲೇ ಶರಣನ ಅವತರಿಸು, ಹಿಂದಕ್ಕೆ ವರದಿಯ ಕದ ಮರಿಸು, ಶರಣನೇ ಜಾಂಬವ. ಯಾವುದು ಯಾವ ಕಾಲಕ್ಕೆ ಹೇಗೆ ನಡೆಯಬೇಕು ಅದು ಹಾಗೇ ನಡೆಯಬೇಕು. ಅದಕ್ಕೆ ನಿಯತಿ ಅಂತ ಹೆಸರು. ಯಾವ ಕಾಲದಲ್ಲಿ ನಾನು ನಿಮಗೆ ಆಶ್ವಾಸನೆಯನ್ನು ಕೊಟ್ಟೆನೋ ಆ ಆಶ್ವಾಸನಾ ವಾಕ್ಯವನ್ನು ಪೂರೈಸುವುದಕ್ಕಾಗಿ ಸಂದರ್ಭವನ್ನು ನಾನು ನಿರೀಕ್ಷಿಸುತ್ತಾ ಇದ್ದೆ. ಈಗ ಹೊತ್ತು ಒದಗಿ ಬಂತು ಎನ್ನುವುದರಿಂದಲೇ ನಾನು ಕಾಣಿಸಿಕೊಂಡೆ. ಕೃಷ್ಣ ರಾಮ, ರಾಮ ಕೃಷ್ಣ, ಶಾಬ್ದಿಕವಾದಂತಹ ಅರ್ಥ ಬೇರೆಯಾದರೂ ಧ್ವನಿ ಒಂದೇ ಅಲ್ವೇ? ಆದ್ರಿಂದಲೇ ಆ ಕಾಲದ ರಾಮ ಈಗ ಕೃಷ್ಣನಾಗಿದ್ದೇನೆ. ಹಾಗಾದ್ರೆ ನಾನು ಕೃಷ್ಣ ರೂಪಿನಿಂದ ಯಾಕೆ ಕಾಣಿಸಿದೆ, ರಾಮನಾಗಿ ಯಾಕೆ ಮೊದಲೇ ಕಾಣಿಸಲಿಲ್ಲ? ಅದಕ್ಕೂ ಒಂದು ಕಾರಣ ಉಂಟು. ಆವರಣ ಭಂಗವಾಗದ ಹೊರತು ನಿಜ ದರ್ಶನವಾಗುವುದಕ್ಕಿಲ್ಲ. ಯಾವ ಕಾಲದಲ್ಲಿ ರಾಮಭಕ್ತನಾದಂತಹ ಜಾಂಬವ ನೀನಾಗಿದ್ದೀಯೋ ಆಗ ಇಲ್ಲದೇ ಇದ್ದ ಒಂದು ಆವರಣ ನಿನಗೀಗ ಕಲ್ಪಿಸಲ್ಪಟ್ಟಿದೆ. ಬೇರಾವುದೂ ಅಲ್ಲ, ನಾನು ಎನ್ನುವ ಒಂದು ಭಾವ, ಒಂದು ಆವರಣ. ಅದು ಭಂಗವಾಗಬೇಕು ಅಂತಾದ್ರೆ ಯಾವ ದೇಹಬಲವೇ ಕಾರಣವಾಗಿ ಈ ಅಹಂ ನಿನ್ನಲ್ಲಿ ನೆಲೆಗೊಂಡಿತೋ
ಆ ದೇಹ ಬಲವನ್ನು ನಾನು ಭಂಗಿಸಬೇಕು. ರಾಮರೂಪಿನಿಂದ ನಾನು ಬಂದೆ ಅಂತಾದ್ರೆ ನನ್ನೊಂದಿಗೆ ನೀನು ಹೋರಾಟಕ್ಕೆ ಇಳಿಯುವುದಕ್ಕುಂಟೋ ಹೇಳು. ಮೇಲಾಗಿ ನಿನಗೊಂದು ಅಪೇಕ್ಷೆಯೂ ಇತ್ತು, ರಾಮನೊಂದಿಗೊಮ್ಮೆ ಹೋರಾಟ ಮಾಡಬೇಕು. ಅದನ್ನು ಈಡೇರಿಸಿದ ಹಾಗೂ ಆಯಿತು. ಮೇಲಾಗಿ ಈ ಕೃಷ್ಣರೂಪಿನಿಂದಿರುವ ನನಗೆ ಪ್ರಪಂಚದಲ್ಲೊಂದು ಅಪವಾದ ತಲೆದೋರಿ ಅವಮಾನಕಾರಿಯಾಗಿ ಹೋಗಿದೆ. ಯಾವ ಸ್ಯಮಂತಕಮಣಿಯನ್ನು ನೀನು ನಿನ್ನ ಮಗುವಿನ ತೊಟ್ಟಿಲಿಗೆ ಕಟ್ಟಿದ್ದೀಯೋ ಅದನ್ನು ನಾನು ಅಪಹರಿಸಿದ್ದೇನೆ ಎನ್ನುವ ಅಪವಾದ ನನ್ನ ಮೇಲೆ. ಯಾವಾತನೂ ಅದನ್ನು ಕೊರಳಿನಲ್ಲಿ ಧರಿಸಿಕೊಂಡು ಬಂದಿದ್ದಾನೋ ಆತನನ್ನು ನಾನು ಕೊಂದಿದ್ದೇನೆ ಎನ್ನುವ ಅಪವಾದ ನನ್ನ ಮೇಲೆ. ಇದನ್ನು ನೀಗಿಕೊಳ್ಳುವ ಪ್ರಯತ್ನದಲ್ಲಿಯೇ ಅದನ್ನು ಶೋಧಿಸುತ್ತಾ ಬಂದವನು ನಾನು. ನಿನ್ನ ಗುಹಾಂತರ್ಭಾಗದಲ್ಲಿ ಅದನ್ನು ಕಂಡೆ. ನೀನು ಜಾಂಬವನೆಂದು ತ್ರೇತೆಯವನೆಂದು ನಾನು ತಿಳಿಯದೇ ಅಲ್ಲ. ನಿನ್ನನ್ನು ಕೆರಳಿಸಬೇಕು ಅಂತಾದ್ರೆ ಶಂಖಧ್ವಾನವೇ ಸರಿಯಾದ ದಾರಿ ಅಂತ ನಾನು ಶಂಖವನ್ನು ಧ್ವನಿಸಿದೆ. ಸರಿಯಾಗಿ ಪ್ರತಿಕ್ರಿಯಿಸಿದ್ದಿ, ಹೋರಾಟವನ್ನು ಕೊಟ್ಟಿದ್ದಿ. ತೃಪ್ತನಾಗಿದ್ದೇನೆ ನಾನು. ನನ್ನ ಭಕ್ತನ ಮೈಯ ಸಂಸ್ಪರ್ಶದಿಂದ ದೇವನಾಗಿ ನನಗೊಂದು ಕೃತಕೃತ್ಯ ಭಾವ ಕಾಣಿಸಿಕೊಂಡಿದೆ. ಜಾಂಬವ, ಇನ್ನೂ ಒಂದು ಗುಟ್ಟು ಉಂಟು. ಈ ರತ್ನಕ್ಕಾಗಿ ನಾನು ಬಂದಿದ್ದೇನೆ ಹೌದಾದ್ರು ನೀನು ಬೇಡಿಕೊಂಡಿಯಲ್ಲ, ಇಲ್ಲಿಂದ ಒಮ್ಮೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ಆ ಕಾಲವನ್ನು ನೀನು ನಿರೀಕ್ಷಿಸಬೇಕಾಗುತ್ತದೆ. ಯಾಕಂದ್ರೆ ಸಮುದ್ರ ಮಥನ ಕಾಲದಲ್ಲಿ ಅಮೃತಪಾನವನ್ನು ಮಾಡಿದ ನಿನಗೆ ಕಲ್ಪಾಂತ್ಯದವರೆಗೆ ಆಯುಸ್ಸುಂಟು. ಅದನ್ನು ಮೀರಿ ನಿಯತಿಯನ್ನು ಮೀರಿ ವ್ಯವಹರಿಸುವುದಕ್ಕಾಗುವುದಿಲ್ಲ. ಅಲ್ಲಿಯವರೆಗೆ ನೀನು ಅಜ್ಞಾತನಾಗಿರಬೇಕಾದದ್ದು ಮುಖ್ಯವೇ. ಆದರೆ ಈಗ ವ್ಯಾವಹಾರಿಕವಾಗಿ ನನ್ನ ಉದ್ದೇಶ ಏನುಂಟೋ ಆ ಸತ್ಯದರ್ಶನವನ್ನು ಬೇಕಾದವರಿಗೆ ಮಾಡಿಸುವಂತಹ ಹೊಣೆ ಏನುಂಟೋ ಅದನ್ನು ಮಾಡಬೇಕು ಅಂತ ಆದರೆ ಈ ಸ್ಯಮಂತಕಮಣಿ ನನಗೆ ಬೇಕು. ನೀನಾಗಲೇ ಆಡಿದಂತೆ ಭೌತಬಲದಿಂದ ನಾನು ಅದಕ್ಕೆ ಅರ್ಹನಾಗಿದ್ದೇನೆ ಹೌದಾದ್ರು ನೀನೇ ನನಗೆ ಒಪ್ಪಿಸಬೇಕಾದಂತಹ ಸ್ಥಿತಿಯೊಂದು ಏರ್ಪಟ್ಟ ಕಾರಣಕ್ಕಾಗಿಯೇ ಈ ಕಾಲದಲ್ಲಿ ನಿನ್ನಲ್ಲಿ ಕೇಳ್ತೇನೆ, ಅಲ್ಲ ಬೇಡ್ತೇನೆ, ಶರಣನೇ ಕರುಣಿಸು ರತ್ನವನ್ನು, ಅಪವಾದವನ್ನು ನೀಗಿಕೊಳ್ಳುವುದಕ್ಕೆ ಆಸ್ಪದವನ್ನು ಮಾಡಿಕೊಡು. ಆದಿದೇವರ ದೇವ, ನಿನ್ನೊಡನೆ ಮುಳಿದು ಕಾದಿದ ಅಪರಾಧ ಪರಿಹಾರಕ್ಕೆ ನಿನ್ನೊಡನೆ ಮುಳಿದು ಕಾದಿದ ಅಪರಾಧ ಪರಿಹಾರಕ್ಕೆ ಭಗವನ್ ಎನ್ನಯ ಸುತೆಯ ನೋಡು ಸ್ವಾಮಿ, ಎನ್ನಯ ಸುತೆಯ ಜಾಂಬವತಿ ಎಂಬಿವಳ ಮೋದದಿಂದಿಯುವೆನು. ಎನ್ನಯ ಸುತೆಯ ಜಾಂಬವತಿ ಎಂಬಿವಳ ಮೋದದಿಂದಿಯುವೆನು. ಸಾದರದಿ ಸ್ವೀಕರಿಪುದು ಸಾದರದಿ ಸ್ವೀಕರಿಪುದು ಆದಿದೇವರ ದೇವ ದೇವಾಯ
ನಿನ್ನನ್ನು ಕಂಡ ಮೇಲೆ ಯಾವುದರಲ್ಲಾದರೂ ಬಯಕೆ ಇರುವುದಕ್ಕೆ ಸಾಧ್ಯವೇ? ನಿನ್ನ ಮೂಲ ಸ್ವರೂಪವೇನೋ ಅದನ್ನು ತಿಳಿಯುವ ಪ್ರಯತ್ನದಲ್ಲಿ ನಾವು ಸಿದ್ಧರಾಗಿ ಮುಂದುವರಿಯಬೇಕು. ನಿನ್ನಲ್ಲಿ ಕಾದಾಡಿದ ಅಪರಾಧ ಪ್ರಜ್ಞೆ ನನ್ನಲ್ಲಿ ಇನ್ನೂ ಉಳಿದಿದೆ. ಯಾರನ್ನು ನಾನು ಪೂಜಿಸಬೇಕಾಗಿತ್ತೋ, ಯಾರನ್ನು ಕರೆತಂದು ಪೀಠದಲ್ಲಿರಿಸಿ ನಾನಾ ವಿಧವಾಗಿ ಹಾಡಿ ಹೊಳಗಳಬೇಕಾಗಿತ್ತೋ ಅಂಥವನನ್ನೂ ನಾನು ಇದಿರಿಸಿ ಮೌಢ್ಯದಿಂದ ಯುದ್ಧವನ್ನು ಮಾಡಿದನಲ್ಲ. ಈ ಅಪರಾಧದ ಗುರುತ್ವ ನನಗೊತ್ತಿದೆ. ಲೋಕಾಪವಾದ ಪರಿಹಾರಕ್ಕಾಗಿ ರತ್ನವನ್ನು ಪಡೆಯುವುದಕ್ಕೋಸ್ಕರವೇ ಇಲ್ಲಿಗೆ ಬಂದವನಾದರೂ ನನ್ನ ಪ್ರಾರ್ಥನೆಯನ್ನು ನೀನು ಮನ್ನಿಸಬೇಕು. ಏನಯ್ಯ? ಮನುಷ್ಯ ಶಿಶುವೊಂದು ಅಡವಿಯಲ್ಲಿ ಅಳುತ್ತಿದ್ದಾಗ ತಂದು ಸಾಕಿದವನಾನು. ಜಾಂಬವತಿ ಎಂಬ ಹೆಸರಿಟ್ಟು ಆಕೆಯನ್ನು ಪೋಷಿಸಿದೆ. ಪ್ರಬುದ್ಧಳಾಕೆ. ಸ್ವಾಮಿ, ಎಳೆಯ ಮಗುವೊಂದು ಸಿಕ್ಕಿದಾಗಲೂ ತಂದು ಅವಳ ಕೈಗೊಪ್ಪಿಸಿದ್ದೆ. ನಿನ್ನನ್ನು ಕಾಣುವ ಆಶೆಯಿಂದ ದೀರ್ಘಕಾಲ ಇಲ್ಲಿ ವಾಸ ಮಾಡಿಕೊಂಡಿದ್ದೆ ನಾನು. ನಿನ್ನ ದರ್ಶನವಾದ ಮೇಲೆ ಇಲ್ಲಿ ಇಷ್ಟವುಳ್ಳವನಾಗಿ ಇರಲಾರೆ. ಇವರಿಗೂ ನಿರ್ಗತಿಕರಾಗಬಾರದು. ಸ್ಯಮಂತಕ ರತ್ನವನ್ನು ಕೊಡುವುದರೊಂದಿಗೆ ಈ ಕನ್ಯಾರತ್ನವನ್ನೂ ನಿನಗೊಪ್ಪಿಸುತ್ತಿದ್ದೇನೆ. ಜೊತೆಯಾಗಿ ಮಗುವನ್ನೂ ಕೊಡುತ್ತಿದ್ದೇನೆ. ಜಾಂಬವತಿಯ ಕಲ್ಯಾಣ ಹೀಗಾಗಬೇಕು ಎಂಬುದು ನಿನ್ನ ಸಂಕಲ್ಪವಾಗಿದ್ದರೆ ಅದನ್ನು ಮೀರುವುದಕ್ಕೆ ನಾವು ಯಾರು ಸ್ವಾಮಿ? ಈಕೆಯನ್ನು ಸ್ವೀಕರಿಸಿ ನನ್ನ ಆಶೆಯನ್ನು ಪೂರೈಸಿದಂತಹ ನೀನು ಪರಮಾನುಗ್ರಹವನ್ನು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಜಾಂಬವ, ಭಗವನ್, ನಿನ್ನ ಅಪೇಕ್ಷೆಯಂತೆ ಆಗಲಿ. ಇದೋ ಅನುಗ್ರಹಿಸಿದ್ದೆ. ಧನ್ಯೋಸ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀಮಂಗಳಾಧಗೆ ಮಂಗಳಂ ಮಹಾಗಣಪತಿಗೆ ಮಂಗಳಂ ಮಹಮ್ಮಾಯಿಗೆ ಮಂಗಳಂ ರಮರಾಮಿಗೆ ಮೂಗಾಮಿಗೆ ತ್ರಿಪುರ ನರಸಿಂಹನಿಗೆ ಶ್ರೀ ಮಂಜುನಾಥಗೆ ಮಂಗಳಂ ಜಯ ಮಂಗಳಂ. ಕರದುಳು ಪರಶು ಪಾಶಂಕುಶಧರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗ ಭೂಷಣನ ಸುಕುಮಾರ ಗಜಬುಧನ ಚರಣ ಕಮಲಕ ರತಿಯತ್ತಿರೆ ಉರಗ ಭೂಷಣರ ಸುಕುಮಾರ ಗಜಬುಧನ ಚರಣ ಕಮಲಕ ರತಿಯತ್ತಿರೆ ಔರತಿಯತ್ತಿರೆ ಔರತಿ ಬೆಳಗಿರೆ ಗಜಮುಖಾದ ಮಗೆ ಮಗೆ